ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ, ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜ್ಯುವೆಲರಿ, ಸಾಯಿ ಓಷಿಯನ್ ಮಾರ್ಟ್, ನರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ವೆನ್ಯೂ ಪಾರ್ಟ್ನರ್ ಐಡಿಯಸ್ ಮ್ಯಾಂಗ್ಳೂರ್, ಮಾಸ್ಟರ್ ಕ್ಲಾಸ್, ಫಾರ್ಮ್ ಬ್ಯೂಟಿ, ಕಾಸ್ಟ್ಯೂಮ್ ಕರ್ಟಸಿ, ಮಂತ್ರ ಐಎಕ್ಸಿ ಫ್ಯಾಷನ್. ವಿವಿಧತೆಯಲ್ಲಿ ಐಕ್ಯತೆಯನ್ನ ಸಾರುವ ದೇಶ ಈ ನಮ್ಮ ಭಾರತ. ಭಾರತದ ಉದ್ದಗಲಕ್ಕೂ ಹೋದಲ್ಲಿ ವಿವಿಧ ಭಾಷೆ, ಆಚಾರ ವಿಚಾರ, ಸಂಸ್ಕೃತಿ, ವೇಷಭೂಷಣಗಳಲ್ಲಿ ವೈಪರೀತ್ಯಗಳನ್ನ ಕಾಣಬಹುದು. ಅದೇ ರೀತಿ ವಿಭಿನ್ನ ರುಚಿಯಾದ ಆಹಾರ ಪದ್ಧತಿ ಕೂಡ ದೇಶದ ವಿಶೇಷತೆ. ಪ್ರತಿಯೊಂದು ಪ್ರಾಂತ್ಯದ ಪ್ರತಿಯೊಂದು ಪಂಗಡದ ಸಂಸ್ಕೃತಿ ಹಾಗೂ ಅಡುಗೆಯಲ್ಲೂ ವಿಭಿನ್ನತೆ, ಆದರೆ ಅದೇ ರೀತಿಯಾದ ಸಾಮ್ಯತೆಯೂ ಕೂಡ ಕಾಣಬಹುದು. ಇಂತಹ ಸುಂದರ ದೇಶ ಈ ನಮ್ಮ ಭಾರತ. ಬೆಳಕು ಹರಿದ ಕೂಡಲೇ ಪ್ರತಿ ಮನೆಯಲ್ಲೂ ದಿನದ ಓಡಾಟ ಆರಂಭವಾಗುತ್ತೆ. ಮಕ್ಕಳಿಗೆ ಶಾಲೆಗೆ ಹೊರಡೋ ಅವಸರವಾದ್ರೆ ಕೆಲವರಿಗೆ ಕೆಲಸಕ್ಕೆ ಹೊರಡುವ ಅವಸರ. ಇವೆಲ್ಲದರ ಮಧ್ಯೆ ಮನೆಯ ಒಡತಿಗೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಅಡುಗೆಯ ಯೋಚನೆ. ಈ ಅವಸರದ ಜೊತೆಗೆ ತನ್ನ ಗಂಡ ಹಾಗೂ ಮಕ್ಕಳು ಸ್ವಲ್ಪವಾದ್ರೂ ರುಚಿಕರವಾದ ತಿಂಡಿಯನ್ನ ತಿಂದು ಹೋಗ್ಲಿ ಅನ್ನೋ ಬಯಕೆ. ಆದ್ರೆ ಪ್ರತಿದಿನ ಬೆಳಗಿನ ತಿಂಡಿಯ ಗೋಳು ಮಾತ್ರ ತಾಯಂದ್ರಿಗೆ ತಪ್ಪಿದ್ದಲ್ಲ. ಬೆಳಗಿನ ತಿಂಡಿಯ ಲಿಸ್ಟ್ಗಳಲ್ಲಿ ಹೆಚ್ಚಾಗಿ ಎಲ್ಲರ ಮನೆಯಲ್ಲಿ ಸಿಗುವಂತಹದ್ದು ಅವಲಕ್ಕಿ. ಇದು ಪೌಷ್ಟಿಕಾಂಶವನ್ನ ನೀಡೋ ಜೊತೆಗೆ ಹೊಟ್ಟೆಯನ್ನ ತುಂಬಿಸುವಲ್ಲಿಯೂ ಸಹಕಾರಿ. ಈ ಅವಲಕ್ಕಿಯನ್ನ ಮಹಿಳೆಯ ಅಚ್ಚುಮೆಚ್ಚಿನ ಆಪ್ತ ಬಾಂಧವ ಅಂತ ಹೇಳಿದ್ರೂ ತಪ್ಪಾಗಲಾರದು. ಅವಲಕ್ಕಿಯಲ್ಲಿ ಹೆಚ್ಚಾಗಿ ನಾವು ಸಾಂಪ್ರದಾಯಿಕ ಖಾದ್ಯಗಳನ್ನ ತಯಾರಿಸುವುದನ್ನ ನೋಡಿದ್ದೇವೆ. ಅದು ದಪ್ಪ ಹಾಗೂ ಸಣ್ಣ ಅವಲಕ್ಕಿಯಲ್ಲಿ ಕೂಡ ತಯಾರಿಸುವಂತಹದ್ದು. ಈ ಅವಲಕ್ಕಿ ಖಾದ್ಯಗಳ ಹೆಸರು ಹಲವಾರು, ಆದರೆ ಇದರಲ್ಲಿ ಸಾಮ್ಯತೆಗಳೂ ಇದೆ. ಅವಲಕ್ಕಿಗೆ ತನ್ನದೇ ಆದ ಪುರಾಣನೂ ಇದೆ. ಇಂತಹ ಅವಲಕ್ಕಿಯನ್ನ ತಯಾರಿಸುವಲ್ಲಿ ಭದ್ರಾವತಿಯ ಸಂತೋಷ್ ರೈಸ್ ಮಿಲ್ಸ್ ಕೂಡ ಒಂದು. ಉತ್ಕೃಷ್ಟ ಹಾಗೂ ವಿವಿಧ ರೀತಿಯ ಅಕ್ಕಿಯ ಉತ್ಪಾದಕರು ಹಾಗೂ ಮಾರಾಟಗಾರರು ಭದ್ರಾವತಿಯ ಸಂತೋಷ್ ರೈಸ್ ಮಿಲ್ಸ್. 1991ರಲ್ಲಿ ಭದ್ರಾವತಿಯಲ್ಲಿ ಸ್ಥಾಪನೆಗೊಂಡ ಸಂತೋಷ್ ರೈಸ್ ಮಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸಂಸ್ಥೆಯ ಮೂಲ ಉದ್ದೇಶ ಗುಣಮಟ್ಟ, ಸ್ಥಿರತೆ ಹಾಗೂ ನಾವೀನ್ಯತೆ. ಮಾಲಕರಾದ ಶ್ರೀಯುತ ಸುಧಾಕರ ಶೆಟ್ಟಿಯವರ ಸತತ 45 ವರ್ಷಗಳ ಉತ್ತಮ ನೇತೃತ್ವ ಹಾಗೂ ಆಡಳಿತದಲ್ಲಿ ಈ ಸಂಸ್ಥೆ ಉತ್ತುಂಗಕ್ಕೆ ಏರಿದ್ದು, ಗ್ರಾಹಕರಿಗೆ ಉತ್ತಮ ಉತ್ಪನ್ನ, ಬೆಲೆ, ಗುಣಮಟ್ಟ ಇರುವಂತಹ ಉತ್ಪನ್ನಗಳನ್ನು ಸರಿಯಾದ ಸಮಯದಲ್ಲಿ ಪೂರೈಸುವಲ್ಲಿ ಯಶಸ್ವಿಯಾಗಿದೆ. ಇಂತಹ ಉತ್ಕೃಷ್ಟ ಉತ್ಪನ್ನಗಳಲ್ಲಿ ವಿವಿಧ ರೀತಿಯ ಅವಲಕ್ಕಿಯೂ ಒಂದು. ದಪ್ಪ ಹಾಗೂ ತೆಳು ಬಿಳಿ ಅವಲಕ್ಕಿ, ಕೆಂಪು ಕುಚ್ಚಲಕ್ಕಿಯಿಂದ ದಪ್ಪ ಹಾಗೂ ತೆಳು ಅವಲಕ್ಕಿಯನ್ನ ಉತ್ಪಾದಿಸ್ತಾ ಬರ್ತಾ ಇದ್ದಾರೆ. ಕ್ವಾಲಿಟಿ ಹಾಗೂ ಇನ್ನೋವೇಷನ್ ಇದರ ಮೂಲ ಮಂತ್ರ. ಅದೇ ಯೋಚನೆಯಿಂದ ಹುಟ್ಟಿದಂತಹ ಕಾರ್ಯಕ್ರಮವೇ ಅವಲಕ್ಕಿ ಅದ್ಭುತ. ಸಂತೋಷ್ ರೈಸ್ ಮಿಲ್ಸ್ ರವರು ತಯಾರಿಸುವಂತಹ ವಿವಿಧ ರೀತಿಯ ಅವಲಕ್ಕಿಗಳನ್ನು ಬಳಸಿಕೊಂಡು ಇನ್ನೋವೇಟಿವ್ ಖಾದ್ಯಗಳನ್ನು ತಯಾರಿಸುವಂತಹ ಸ್ಪರ್ಧೆಯೇ ಅವಲಕ್ಕಿ ಅದ್ಭುತ. ದೃಶ್ಯ ಮಾಧ್ಯಮದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅವಲಕ್ಕಿಯನ್ನ ಬಳಸಿ ವಿಭಿನ್ನ ರೀತಿಯ ಖಾದ್ಯಗಳನ್ನ ತಯಾರಿಸುವಂತಹ ಈ ಸ್ಪರ್ಧೆಗೆ ಕರ್ನಾಟಕದ ವಿವಿಧ ಭಾಗಗಳಿಂದ ಮಹಿಳೆಯರು, ಪುರುಷರು ಎಂಬಂತೆ ಹಲವಾರು ಜನ ತಮ್ಮ ಇನ್ನೋವೇಟಿವ್ ರೆಸಿಪಿಗಳೊಂದಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಬನ್ನಿ ನೋಡೋಣ ಅವಲಕ್ಕಿಯಲ್ಲಿ ಯಾವೆಲ್ಲ ವಿಭಿನ್ನ ಖಾದ್ಯಗಳು ತಯಾರಾಗುತ್ತೆ ಅನ್ನೋದನ್ನ. ನಮಸ್ತೆ, ನಮಸ್ಕಾರ ಎಲ್ರಿಗೂ ಕೂಡ. ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೂ ಕೂಡ ನಿಮ್ಮ ಪ್ರೀತಿಯ ಹೋಸ್ಟ್ ದ್ಯಾಟ್ ಇಸ್ ವಿಜೆ ಡಿಕ್ಸನ್ ನಮಸ್ಕಾರ. ಅಡುಗೆ ಅಂತ ಹೇಳಿದ ತಕ್ಷಣ ಅದೊಂದು ವಿಶಿಷ್ಟವಾದಂತಹ ಕಲೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ
ಮಾಡಿದಂತಹ ಅಡುಗೆ ನಾಲಿಗೆಗೆ ರುಚಿ ಕೊಡಬೇಕು, ಅದೇ ರುಚಿ ಮನಸ್ಸಿಗೆ ಖುಷಿ ಕೊಡುತ್ತೆ. ಅದಕ್ಕೋಸ್ಕರ ಅಡುಗೆ ಅನ್ನೋ ಒಂದು ಕಲೆ ಅಂತ ಹೇಳ್ತಾರೆ. ಅದು ಬೆಳಿಗ್ಗೆದು ಉಪಹಾರ ಆಗಿರ್ಬೋದು, ಮಧ್ಯಾಹ್ನದ ಊಟ ಆಗಿರ್ಬೋದು, ಅಥವಾ ರಾತ್ರಿದು ಊಟವೂ ಆಗಿರ್ಬೋದು. ಬಟ್ ಅಡುಗೆ ಅಂತೂ ದಿಢೀರ್ ಆಗಬೇಕು ಈಗಿನ ಬ್ಯುಸಿ ಲೈಫ್ಗೆ. ಬ್ಯುಸಿ ಲೈಫ್ ಅಂತ ಬಂದಾಗ ನಾವು ಸಾಮಗ್ರಿ ತರ್ಲಿಕ್ಕೆ ಹೋದಾಗ ಯಾವುದಾದ್ರೂ ಕೆಲವೊಂದು ಐಟಮ್ಗಳು ನಮಗೆ ದಿಢೀರ್ ತಯಾರು ಮಾಡಲಿಕ್ಕೆ ಬೇಕು ಅಂತ ಹೇಳಿ ಒಂದು ಮ್ಯಾಂಡೇಟರಿ ಆದಂತಹ ಇಂಗ್ರೀಡಿಯೆಂಟ್ಸ್ ಅಂತ ತರ್ತೇವೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ತುಂಬಾನೇ ಮ್ಯಾಂಡೇಟರಿ ಆಗಿರುವಂತಹ ಒಂದು ಇಂಗ್ರೀಡಿಯೆಂಟ್ ಇದೆ, ಅದು ಬಂದ್ಬಿಟ್ಟು ಅವಲಕ್ಕಿ. ಸೊ ಅವಲಕ್ಕಿ ಬಗ್ಗೆ ಯಾಕೆ ಮಾತನಾಡ್ತದೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಎಲ್ಲಾದ್ರೂ ಬೆಳಿಗ್ಗೆ ಫಾಸ್ಟ್ ಆಗಿ ಕೆಲಸಕ್ಕೆ ಹೋಗಬೇಕು, ಸ್ಕೂಲಿಗೆ ಹೋಗಬೇಕಾದ್ರೆ ಉಪಹಾರಕ್ಕೆ ಬೇಗನೆ ಹೆಲ್ಪ್ ಬೀಳುವಂತಹ ಒಂದು ಸಾಮಗ್ರಿ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ದಟ್ ಈಸ್ ಅವಲಕ್ಕಿ. ಅಥವಾ ಮನೆಯಲ್ಲಿ ಒಂದು ಹಬ್ಬ ನಡೀತಾ ಇದೆ ಅಥವಾ ಯಾವುದೇ ಒಂದು ಪೂಜೆ ನಡೀತಾ ಇದ್ರೆ ಕೂಡ ನೈವೇದ್ಯಕ್ಕೂ ಸಿಹಿ ತಿಂಡಿಗೂ ಬೇಕಾಗಿರೋದು ಅವಲಕ್ಕಿ. ಡಯಟ್ ಕಾನ್ಶಿಯನ್ಸ್ ಆಗಿದ್ರೆ, ಫಿಟ್ ಅಂಡ್ ಫೈನ್ ಆಗಿರ್ಬೇಕಾದ್ರೆ ಡಾಕ್ಟರ್ ಸಜೆಸ್ಟ್ ಮಾಡೋದು ಅಕ್ಕಿಗಿಂತ ತಿನ್ಬೇಕು ನೀವು ಅವಲಕ್ಕಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ವಿಟಮಿನ್ ಬಿ ಇದೆ, ಜೊತೆಗೆ ಮೆದುಳಿಗೂ ಕೂಡ ತುಂಬಾನೇ ರೀತಿಯ ಒಂದು ಶಕ್ತಿಯನ್ನು ನೀಡುತ್ತೆ, ನೆನಪಿಗೆ. ಜೊತೆಗೆ ತುಂಬಾ ಚೆನ್ನಾಗಿ ಊಟ ಮಾಡ್ತೇವೆ. ಅದು ಕೂಡ ನಾವು ಕರಾವಳಿಯಲ್ಲಿ ಇರೋದ್ರಿಂದ ಮೀನು ಊಟ ಮಾಡಿದಾಗ ಮುಳ್ಳು ಸಿಕ್ಕಿಕೊಂಡ್ರೆ ಅದು ನುಂಗಿ ಹೋಗ್ಲಿಕ್ಕೂ ಬೇಕಾಗಿರೋದು ಅವಲಕ್ಕಿ. ಹಾಗಿರುವಾಗ ಈ ಅವಲಕ್ಕಿಯನ್ನು ಉಪಯೋಗಿಸಿಕೊಂಡು ಯಾಕೆ ಹೊಸತಾದಂತಹ ಒಂದು ವಿಭಿನ್ನವಾಗಿ ಖಾದ್ಯವನ್ನು ತಯಾರಿಸುವಂತಹ ಒಂದು ಸ್ಪರ್ಧೆ ಏರ್ಪಡಿಸಬೇಕಾಗಿರುವಂತಹ ಉದ್ದೇಶದಿಂದ ನಮ್ಮ ಟಿವಿ, ಅದು ಕೂಡ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಡಬಲ್ ಸ್ಟಾರ್ ಅವಲಕ್ಕಿ ಇವರ ಒಂದು ಮುತುವರ್ಜಿಯಲ್ಲಿ ಹೊಸದಾದಂತಹ ಕಾನ್ಸೆಪ್ಟ್ ಬಂದಿದೆ. ದಟ್ ಈಸ್ ಅವಲಕ್ಕಿ ಅದ್ಭುತ, ವಿಚ್ ಇಸ್ ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಅಂಡ್ ಕೋ ಸ್ಪಾನ್ಸರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಾಯಿ ಓಷನ್ ಮಾರ್ಟ್, ಹಾಗೇನೆ ಲಲಿತಾ ಜುವೆಲ್ಲರ್ಸ್. ಜೊತೆಗೆ ವೆನ್ಯೂ ಪಾರ್ಟ್ನರ್ಸ್ ಬಂದ್ಬಿಟ್ಟು ನಮ್ಮ ಎಲ್ರಿಗೂ ನೆಚ್ಚಿನವಾದಂತಹ ಒನ್ ಅಂಡ್ ಓನ್ಲಿ ಇಂಡಿಯನ್ ಡಿಸೈನ್ ಸ್ಕೂಲ್ IDS, ಜೊತೆಗೆ ನಮ್ಮ ವಂಡರ್ಫುಲ್ ಆದಂತಹ ಮಾಸ್ಟರ್ ಕ್ಲಾಸ್ ಅಂಡ್ ವಂಡರ್ಫುಲ್ ಲೊಕೇಶನ್ ದಟ್ ಈಸ್ ಫಾರ್ಮ್ ಬುಟಿಕ್. ಜೊತೆಗೆ ಕಾಸ್ಟ್ಯೂಮ್ ಕರ್ಟಸಿ ಬಂದ್ಬಿಟ್ಟು ಮಂತ್ರ IXC ಫ್ಯಾಷನ್ ವಿಲ್ಲಾ. ಯಾವುದೇ ಕಾರ್ಯಕ್ರಮ ಚೆನ್ನಾಗಿ ಬರಬೇಕಾದ್ರೆ ಖಂಡಿತವಾಗ್ಲೂ ಯಶಸ್ಸಿಗೆ ವಿಘ್ನ ವಿನಾಶಕ ಗಣಪತಿ ದೇವರನ್ನು ಸ್ಮರಿಸುತ್ತಾ ಸರ್ವ ದೇವರುಗಳ ಆಶೀರ್ವಾದಗಳನ್ನು ಬೇಡ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಹಾಗಿರುವಾಗ ಅವಲಕ್ಕಿ ಅದ್ಭುತಕ್ಕೆ ಅದ್ಭುತವಾದಂತಹ ತೀರ್ಪುಗಾರರು ನಮ್ಮ ಜೊತೆಗೆ ತಯಾರಾಗಿದ್ದಾರೆ. ಸೊ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮೊದಲನೇದಾಗಿ ನಮ್ಮ ಜೊತೆಗೆ ಶೆಫ್ ಮಿಥುನ್ ಅವರಿದ್ದಾರೆ. ಸೊ ಅವರ ಬಗ್ಗೆ ಖಂಡಿತವಾಗ್ಲೂ ನಾನು ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೇನೆ. ಬಟ್ ಇವತ್ತಿನ ಈ ಒಂದು ಸಣ್ಣ ದೀಪ ಪ್ರಜ್ವಲನ ಕಾರ್ಯಕ್ರಮಕ್ಕೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸೊ ಲೆಟ್ಸ್ ಹ್ಯಾವ್ ಅ ರೌಂಡ್ ಆಫ್ ಅಪ್ಲಾಸ್ ಟು ಶೆಫ್ ಮಿಥುನ್ ಅವರಿಗೆ. ಒಂದು ಜೋರಾದ ಚಪ್ಪಾಳೆಯ ಮುಖಾಂತರ ನಾನು ಸ್ವಾಗತಿಸ್ತಾ ಇದ್ದೇನೆ. ಲೆಟ್ಸ್ ಹ್ಯಾವ್ ಅ ವಾರ್ಮ್ ವೆಲ್ಕಮ್ ಟು ಶೆಫ್ ಮಿಥುನ್. ಖಂಡಿತವಾಗ್ಲೂ ಆಹಾರದ ಒಂದು ವಿಷಯ ಅಂತ ಬಂದಾಗ ಇವರು ಕೂಡ ಒಂದು ಶೆಫ್ಗಳಲ್ಲಿ ಅದ್ಭುತ ಅಂತ ಹೇಳ್ಬೋದು. ಪ್ರಾದೇಶಿಕ ಮಟ್ಟದಲ್ಲಿ ಆಗಿರ್ಬೋದು, ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಇಂಟರ್ನ್ಯಾಷನಲಿ ಆಗಿರ್ಬೋದು, ರೆಸ್ಟೋರೆಂಟ್ಸ್ಗಳಲ್ಲಿ, ಹೋಟೆಲ್ಸ್ಗಳಲ್ಲಿ, ಕೆಫೇಸ್ಗಳಲ್ಲಿ, ಜೊತೆಗೆ ಕ್ರೂಸ್ ಲೈನ್ಸ್ಗಳಲ್ಲಿ ಒಂದು ಎಕ್ಸ್ಪರ್ಟೈಸ್ಡ್ ಶೆಫ್ ಅಂತ ಹೇಳ್ಬೋದು. ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಸರ್. ಜೊತೆಗೆ ಇನ್ನೋರ್ವ ತೀರ್ಪುಗಾರರು ನಮ್ಮ ಜೊತೆಗಿದ್ದಾರೆ. ಸೊ ಭಟ್ ಆ್ಯಂಡ್ ಭಟ್ ಹೇಳುವಂತಹ ಯೂಟ್ಯೂಬ್ ಚಾನಲ್ನ ಮುಖಾಂತರ ಎಲ್ರಿಗೂ ಚಿರಪರಿಚಯ ಆದಂತಹ ಒಂದು ಯುವ ಕಲಾಗಾರ ಅಂತ ಹೇಳ್ಬೋದು. ಸೊ ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಮಿಸ್ಟರ್ ಸುದರ್ಶನ್ ಭಟ್ ಅವರು ಇನ್ನೋರ್ವ ತೀರ್ಪುಗಾರರಾಗಿದ್ದಾರೆ ಅವಲಕ್ಕಿ ಅದ್ಭುತ ಕಾರ್ಯಕ್ರಮಕ್ಕೆ. ಎಸ್, ನಮಸ್ಕಾರ. ಎಸ್, ಸುದರ್ಶನ್ ಭಟ್ ಅವರಿದ್ದಾರೆ. ಅವರ ಬಗ್ಗೆ ಜಾಸ್ತಿ ಟಿಪ್ಸ್ ಕೂಡ ನಂಗೆ ಕೇಳಲಿಕ್ಕಿದೆ. ಯಾಕಂತ ಹೇಳಿದ್ರೆ ಯೂಟ್ಯೂಬಲ್ಲಂತೂ ರೀಸೆಂಟ್ ಆಗಿ ಗೋಲ್ಡನ್ ಪ್ಲೇ ಬಟನ್ ಕೂಡ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವಾರ್ಮ್ ವೆಲ್ಕಮ್ ನಿಮಗೂ ಕೂಡ. ಹಾಗೆಯೇ ನಮ್ಮ ಟಿವಿಯ ಪ್ರತಿಯೊಂದು ಹೊಸ ಕಾರ್ಯಕ್ರಮಗಳಾಗಿರ್ಬೋದು, ಹೊಸ ಚಿಂತನೆಗಳ ರೂವಾರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಟಿವಿಯ ವ್ಯವಸ್ಥಾಪಕರಾದಂತಹ ಶ್ರೀಯುತ ಶಿವಶರಣ್ ಶೆಟ್ಟಿ ಸರ್ ಇವರು. ಸೊ ಇವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಟು ಶಿವಣ್ಣ ಇವರಿಗೆ. ಹಾಗೆಯೇ ನಮ್ಮ ಮಾರ್ಕೆಟಿಂಗ್ ಟೀಮ್ನ ಅದೆಷ್ಟೋ ವ್ಯವಸ್ಥಾಪಕರು ನಮ್ಮ ಜೊತೆಗಿದ್ದಾರೆ. ರಿಯಾಜ್ ಸರ್ ಅವರಿದ್ದಾರೆ, ಜೊತೆಗೆ ಪ್ರವೀಣ್ ಪೊನ್ನಾಚ ಸರ್ ಅವರಿದ್ದಾರೆ, ಜೊತೆಗೆ ದೀಪಕ್ ಅವರಿದ್ದಾರೆ. ತಾವು ಕೂಡ ಎಲ್ಲರೂ ಬಂದು ಇಲ್ಲಿ ಸೇರ್ಕೊಳ್ಬೇಕು. ಸೊ ಅ ವಾರ್ಮ್ ವೆಲ್ಕಮ್ ಟು ಯು ಸರ್. ನಮ್ಮ ಟಿವಿಯ ಖಂಡಿತವಾಗ್ಲೂ ಈಗ ಇಬ್ರು ಜಡ್ಜಸ್ ಅಂತ ಆಯಿತು. ನಮ್ಮ ಟಿವಿಯ ಪ್ರತಿಯೊಂದು ಟ್ರಾನ್ಸ್ ಕೆಲಸಗಳಾಗಿರ್ಬೋದು, ಪ್ರೋಗ್ರಾಮಿಂಗ್ ಕೆಲಸಗಳಾಗಿರ್ಬೋದು, ಎಲ್ಲ ರೀತಿಯನ್ನು ತುಂಬ ಅಚ್ಚುಕಟ್ಟಲ್ಲಿ ನಡೆಸ್ತಾ ಇರುವಂತಹ ಪ್ರಶಾಂತ್ ಸುಳ್ಯ ಅವರಿದ್ದಾರೆ. ಸೊ ಪ್ರಶಾಂತ್, ದಯಮಾಡಿ ತಾವು ಕೂಡ ಬಂದು ಇಲ್ಲಿ ಸೇರ್ಕೊಳ್ಬೇಕು. ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಟು ಪ್ರಶಾಂತ್. ಆ್ಯಂಡ್ ಸೊ ಎಲ್ಲರೂ ಥಿಂಕ್ ಮಾಡ್ತಾ ಇರ್ಬೋದು, ಆಲ್ಮೋಸ್ಟ್ ಕಿಚನಲ್ಲಿ ಎಲ್ಲ ಮೇಲ್ ಕ್ಯಾಂಡಿಡೇಟ್ಸೇ ಇದ್ದಾರೆ, ಏನು ಮಾಡ್ತಾರಪ್ಪ ಅಂತ ಹೇಳಿ. ಬಟ್ ಡೆಫಿನೆಟ್ಲಿ ನಮ್ಮ ಟಿವಿಯಲ್ಲಿ ನಮ್ಮ ರುಚಿ ಅಡುಗೆ ಅಂತ ಬಂದಾಗ ಒಂದು ಪರ್ಸನಾಲಿಟಿ ಇದೆ. ಸೊ ಜೊತೆಗೆ
ಅದೆಷ್ಟೋ ಸಿನಿಮಾಗಳಲ್ಲಿ ನೀವು ಅವರನ್ನು ನೋಡಿರ್ತೀರ. ನಮ್ಮ ಕುಟುಂಬದ ಸದಸ್ಯರು ಈ ಬಾರಿ ಅವಲಕ್ಕಿ ಅದ್ಭುತದಲ್ಲಿ ತೀರ್ಪುಗಾರರಾಗಿ ಬರ್ತಾ ಇದ್ದಾರೆ. ಸೊ ಅವರು ಶ್ರೀಮತಿ ಸುಕನ್ಯಾ ಇವರು. ಸೊ ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಫಾರ್ ಒನ್ ಮೋರ್ ಜಡ್ಜ್ ಆಫ್ ಅವಲಕ್ಕಿ ಅದ್ಭುತ, ಸುಕನ್ಯಾ ಮೇಡಮ್ ಇವರು. ಸೊ ಇದಾಗ ಬಂದ್ಬಿಟ್ಟು ಎಂಟೈರ್ ನಮ್ಮ ಟಿವಿಯ ಒಂದು ಬಳಗ, ಅದರ ಜೊತೆಗೆ ನಮ್ಮ ಕ್ಯಾಮರಾ ವರ್ಕರ್ಸ್ ಆಗಿರ್ಬೋದು, ಟೆಕ್ನಿಕಲಿ ಬಿಹೈಂಡ್ ವರ್ಕ್ ಮಾಡೋ ತುಂಬ ಜನ ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಅವಲಕ್ಕಿ ಅದ್ಭುತವಾದಂತಹ ಕಾನ್ಸೆಪ್ಟ್. ಸೊ ಈ ಒಂದು ಹೊಸ ಜರ್ನಿ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಹಾಗಿರುವಾಗ ಮತ್ತೊಮ್ಮೆ ಯಾವಾಗಲೂ ಕೂಡ ದೀಪ ಯಶಸ್ಸಿನ ಸಂಕೇತ ಅಂತ ಹೇಳ್ತಾರೆ, ಬೆಳಕು ಯಶಸ್ಸಿನ ಸಂಕೇತ ಅಂತ ಹೇಳ್ತಾರೆ. ಹಾಗಿರುವಾಗ ಅಡುಗೆ ಕೋಣೆಯಲ್ಲಿ ಒಂದು ಅಡುಗೆ ತಯಾರಾದಾಗ ಅದರಲ್ಲಿ ಪ್ರೀತಿ ತುಂಬ್ತಾರಂತೆ. ಹಾಗಿರುವಾಗ ಮತ್ತೆ ಈ ಅಡುಗೆ ಕೋಣೆಯ ಮುಖಾಂತರ ಅದೆಷ್ಟೋ ಜನರಿಗೆ ಹೊಸ ಖಾದ್ಯಗಳ, ಹೊಸ ಅಡುಗೆಯ ಪರಿಚಯ ನಡೆಯುತ್ತೆ. ಹಾಗಿರುವಾಗ ದೀಪ ಪ್ರಜ್ವಲನೆಯ ಮುಖಾಂತರ ಈ ಕಾರ್ಯಕ್ರಮವನ್ನು ಮುಂದುವರಿಸಿ. ಖಂಡಿತವಾಗ್ಲೂ ತುಂಬ ಸುಂದರವಾಗಿ ಈ ದೀಪ ಪ್ರಜ್ವಲನೆ ಮುಖಾಂತರ ಅವಲಕ್ಕಿ ಅದ್ಭುತ ಏನಿದೆ ಪ್ರಾರಂಭ ಆಗ್ತಾ ಇದೆ. ಖಂಡಿತವಾಗ್ಲೂ ಕಂಟೆಸ್ಟೆಂಟ್ಸ್ಗಳು ಕೂಡ ಕಾಯ್ತಾ ಇದ್ದಾರೆ, ವೀಕ್ಷಕರು ಕೂಡ ಕಾಯ್ತಾ ಇರ್ಬೋದು. ಅವಲಕ್ಕಿ ಅದ್ಭುತ ಈ ಹೊಸ ಕಾನ್ಸೆಪ್ಟ್ ನನಗನ್ನಿಸುತ್ತೆ ಎಂಟೈರ್ ಕರಾವಳಿ ಪ್ರದೇಶದಲ್ಲಿ ಆಗಿರ್ಬೋದು, ಅಥವಾ ಎಂಟೈರ್ ಈ ಒಂದು ಕುಕ್ಕಿಂಗ್ ರಿಯಾಲಿಟಿ ಶೋ ಕಾನ್ಸೆಪ್ಟ್ಗಳಲ್ಲೇ ಹೊಸತು. ಕೇಳುವಾಗನೇ ಅವಲಕ್ಕಿಯಲ್ಲಿ ವಂಡರ್ಫುಲ್ ಅಂತ ಕಾಣುತ್ತೆ. ಸೊ ಆಗಿರುವಾಗ ನನಗಿಂತ ಜಾಸ್ತಿ ತೀರ್ಪುಗಾರರು ಕೂಡ ಸ್ವಲ್ಪ ಎಕ್ಸೈಟಲ್ಲಿ ಇರುವರು, ಯಾವ ಥರ ಬರ್ಬೋದು ಈ ಒಂದು ಕಂಪ್ಲೀಟ್ ಶೋ ಅಂತ ಹೇಳಿ. ಹಾಗಿರುವಾಗ ಮೊದಲನೇದಾಗಿ ಮಿಥುನ್ ಶೆಫ್ ಇಂಬೆರೆಂಕ್ಲೋಟಿಗ್ಯುಲರ್, ಖಂಡಿತವಾದ ಮಾಸ್ಟರ್ ಶೆಫ್ ಮೊದಲ ಸೀಸನಲ್ಲಿ ಜಾಸ್ತಿಯಾಗಿ ಎಲ್ಲ ರೀತಿಯ ಅನುಭವ ಇದ್ದುಕೊಂಡು ಈ ಬಾರಿ ಮತ್ತೆ ಅಡುಗೆಯಲ್ಲಿ ವಿಭಿನ್ನವಾದಂತಹ ಕಾನ್ಸೆಪ್ಟ್ ಅನ್ಸಪ್ಪುನಗ ಈ ಒಂಜಿ ಸೀಸನ್ದ ಬಗ್ಗೆ ದಾದ ಇರ್ನೊಂಜಿ ಅಭಿಪ್ರಾಯ. ಪಾರ್ಟಿಸಿಪೆಂಟ್ಸ್ಗೆ ಪೂರ ಬೆಸ್ಟ್ ಆಫ್ ಲಕ್. ಬೊಕ ಒಂದು ಹೊಸತ್ ಕಾನ್ಸೆಪ್ಟ್ ಉಂಡು ಅವಲಕ್ಕಿ ಬಗ್ಗೆ. ಒಂದೇ ಟೆನ್ಷನ್ ವೆರೈಟಿ ಮನ್ಪರೆ ತಿಕ್ಕೊಂಡು ಅವು ತೂವರೆ ತಿಕ್ಕೊಂಡು ನಂಗಲಿಲ್ಲ. ಖಂಡಿತ ಸರ್ ದಾಯಕ್ ಪನ್ನಂದಾಂಡ ಈರ್ನ ಲೆಕ್ಕನೆ ಯಾನ್ಲ ಎಕ್ಸೈಟೆಡ್ ಉಲ್ಲ ಐತೊಟ್ಟಿಗೆ ಎಂಕ್ಲ ಮಾತ ವೀಕ್ಷಕರ್ಲ ಅಂಚನೆ ಖಂಡಿತವಾದ ಎಕ್ಸೈಟೆಡ್ ಉಲ್ಲ. ದಾಯಕ್ ಪಂಡ ಈ ಅವಲಕ್ಕಿನ ಯೂಸ್ ಮಲ್ತದ ದಾದ ಪೂರ ಮಲ್ಪೊಲಿ ಪಂತಿನ ಅಂಚಿನ ಒಂಜಿ ಕಲ್ಪೆರ್ಲ ಪ್ಲಸ್ ಒಂಜಿ ಕಾಂಪಿಟೇಷನ್ಲ ಇನೋವೇಟಿವ್ ಅದು ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ಅಂಚನೆ ಸುದರ್ಶನ್ ಭಟ್ ಜಾಸ್ತಿ ಆದ ಈ ಹಳ್ಳಿದ ಸೊಗಡದಾದೊಂಡು ಐತ ಖಾದ್ಯದಾದೊಂಡು ಅವೇನು ಪೂರ ಮಲ್ತದ ಜನಕ್ಲಿಗೆ ಪರಿಚಯ ಮಲ್ದಾರ ಯೂಟ್ಯೂಬ್ದ ಮುಖಾಂತರ. ಅವಲ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅವು ಈಸಿ ಅತ್ತು ಅವೇನು ಮಲ್ಪೊಡಂದಾಂಡ ಅಂಚಾದು ಪುನಾಗ ಹೊಸತಾಯಿನಂಚಿಂದ ಒಂಜಿ ಶೋ ಬರೋದುಂಡು. ದಟ್ ಈಸ್ ಸಂತೋಷ್ ರೈಸ್ ಮಿಲ್ಸ್ ಡಬಲ್ ಸ್ಟಾರ್ ಅವಲಕ್ಕಿ ಪ್ರಸ್ತುತ ಮಾಡ್ಬೋದು ಅಂಚಿಂದ ಅವಲಕ್ಕಿ ಅದ್ಭುತ ದಾದ ಪನ್ಪನ್. ಅವಲಕ್ಕಿಯ ಹಲವು ವಿಧದ ಅಡುಗೆಗಳನ್ನು ನಾವು ಇವಾಗಲೇ ಮಾಡ್ತೇವೆ, ಹಾಗೆ ಎಲ್ಲರಿಗೂ ಗೊತ್ತಿರುವಂಥದ್ದುಂಟು. ಇವತ್ತಿನ ಈ ಒಂದು ಕಾಂಪಿಟೇಷನ್ ಏನುಂಟು ಅವಲಕ್ಕಿಯಿಂದ ಅದ್ಭುತ. ಅವಲಕ್ಕಿಯನ್ನು ನಾವು ನಮ್ಮ ಆಪದ್ ಬಾಂಧವ ಅಂತ ಹೇಳ್ತೇವೆ. ಯಾರು ಏನೇ ಇದ್ದರೂ ಕೂಡ ಕಡಿಬಿಡಿಗೆ ನಮಗೆ ಫಸ್ಟ್ ಸಿಗುವಂಥದ್ದು ಅವಲಕ್ಕಿ. ಹಾಗೆ ಇವತ್ತು ಅದರಲ್ಲಿ ಕೂಡ ಇನ್ನೋವೇಟಿವ್ ಆಗಿರುವಂಥ ಹೊಸ ವೆರೈಟಿ ಡಿಶಸನ್ನು ನೋಡಲಿಕ್ಕಿದ್ದೇವೆ. ತುಂಬ ಕಾಂಪಿಟೇಟರ್ಸ್ ಕಾಯ್ತಾ ಇದ್ದಾರೆ. ಹಾಗೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ನಾವು ಇನ್ನೇನು ಬರ್ತದೆ ಅಂತ ಹೇಳಿಕೊಂಡು ಮುಂದಿನ ಇದರಲ್ಲಿ ನೋಡಿಕೊಳ್ಳುವ. ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೋರ್ವ ಜಡ್ಜ್ ಆಗಿ ಖಂಡಿತವಾಗ್ಲೂ ನಮ್ಮ ರುಚಿಯಲ್ಲಿ ಅದೆಷ್ಟೋ ಎಪಿಸೋಡ್ಸ್ಗಳಲ್ಲಿ ಅದೆಷ್ಟೋ ಅಡುಗೆಯ ಕಾರ್ಯಕ್ರಮಗಳಲ್ಲಿ ನೀವು ನೋಡಿರ್ತೀರ. ಆ್ಯಂಡ್ ಖಂಡಿತವಾಗ್ಲೂ ದೊಡ್ಡದಾದಂಥ ಪರದೆಯಲ್ಲಿ ಕಾಂತಾರ ಸಿನಿಮಾದಲ್ಲಿ ಅಮ್ಮಕ್ಕ ಹೇಳುವಂತಹ ಒಂದು ರೋಲನ್ನು ಬಹಳಷ್ಟು ಸುಂದರವಾಗಿ ಆ್ಯಕ್ಟ್ ಮಾಡಿ ಈಗ ಎಲ್ರಿಗೂ ಇನ್ನಷ್ಟು ಪರಿಚಯ ಆಗಿದ್ದಾರೆ. ಹಾಗಿರುವಾಗ ನನ್ನ ಒಂದು ಕೆರಿಯರಲ್ಲಿ ಗುರು ಅಂತ ಹೇಳ್ಬೋದು. ಆ್ಯಂಡ್ ಈ ಬಾರಿಗೆ ಜಡ್ಜ್ ಆಗಿ ಮತ್ತೊಮ್ಮೆ ನಮ್ಮ ಜೊತೆಗೆ ಸೇರ್ಕೊಳ್ತಾ ಇದ್ದಾರೆ ಶ್ರೀಮತಿ ಸುಕನ್ಯಾ ಅವರು. ಸೊ ಮೇಡಮ್, ಖಂಡಿತವಾಗ್ಲಿ ಕಾನ್ಸೆಪ್ಟ್ ವಿಭಿನ್ನವಾದಂಥ ಕಾನ್ಸೆಪ್ಟ್, ನಿಮ್ಮ ಕೂಡ ಅದೆಷ್ಟೋ ಇದರಲ್ಲಿ ಸಹಕಾರ ಇದೆ. ಹಾಗಿರುವಾಗ ಈ ಒಂದು ಅವಲಕ್ಕಿ ಅದ್ಭುತ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೊಟ್ಟ ಮೊದಲಿಗೆ ಎಲ್ರಿಗೂ ಕೂಡ ನಮಸ್ಕಾರ. ನಮ್ಮ ವಿವಿಧ ರೀತಿಯಾದಂಥ ಅಡುಗೆ ಕಾರ್ಯಕ್ರಮಗಳು ಮಾಡಿದಾಗ ನಮ್ಮ ಪ್ರೇಕ್ಷಕರು ಹಾಗೂ ನಮ್ಮ ಸ್ಪಾನ್ಸರ್ಸ್ ಯಾವಾಗಲೂ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದೇ ರೀತಿ ಈ ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಅಂತ ನಾವು ಹೇಳ್ತಾ ಇದ್ವಿ. ರೈಸಿಂದ ಬೇರೆ ಬೇರೆ ಖಾದ್ಯಗಳನ್ನು ಮಾಡಿದ್ದೇವೆ. ಆದರೆ ಅವಲಕ್ಕಿಯಿಂದ ಏನಾದರೂ ಮಾಡ್ಬೋದಾ ಅಂತ ಅವ್ರದ್ದು ಕೂಡ ಒಂದು ಅನಿಸಿಕೆ ಇತ್ತು. ಸೊ ಅದಕ್ಕೆ ಯಾಕಾಗಲ್ಲ, ಅವಲಕ್ಕಿಯಿಂದ ನಾವು ಯೂಶ್ವಲಿ ಎಲ್ಲ ಮಾಡ್ತೇವೆ, ಆದರೆ ನೋಡೋಣ. ಸೊ ಫಸ್ಟ್ ಅವ್ರು ಹೇಳುವಾಗ ನನಗೂ ಕೂಡ ಒಂದು ಥಾಟ್ ಬಂತು. ಅಂದರೆ ಯೂಶ್ವಲಿ ಅವಲಕ್ಕಿಯಿಂದ ನಾವು ಸಜ್ಜಿಗೆ ಬಜಿಲ್, ಕಡಲೆ ಬಜಿಲ್ ಇಂಥದ್ದೆಲ್ಲ ಮಾಡ್ತೇವೆ ರೆಗ್ಯುಲರ್ ಆಗಿ. ಅದು ನೋಡಿದಾಗಲಾಗುತ್ತೆ, ಅಪ್ಪ ಏಪಲ್ ಇನ್ನೇ ತಿನ್ನೋಡ ಅದು ಫೀಲ್ ಬರುತ್ತೆ ಖಂಡಿತ.
So, ಹಾಗಾಗಿ ಇದು ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಥಿಂಕ್ ಮಾಡಿದಾಗ ನೋಡೋಣ, ಟ್ರೈ ಮಾಡ್ಬೋದು, ಇದರಿಂದ ಕೂಡ ವಿಭಿನ್ನ ರೀತಿಯಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳಿ. ಹಾಗಾಗಿ ಈ ಒಂದು ಅವಲಕ್ಕಿ ಅದ್ಭುತ ನಮಗೆ ಬಂದಂಥ ರಿವ್ಯೂಸ್ ಪ್ರಕಾರ ಎಲ್ಲ ನಮಗೆ ಕಂಟೆಸ್ಟೆಂಟ್ಸ್ ಬಂದಂಥವರು ಅವ್ರು ಕೊಟ್ಟಂಥ ರೆಸಿಪೀಸ್ ಅದ್ರ ಬಗ್ಗೆ ನಾವು ಹೇಳೋದಾದರೆ ತುಂಬ ವೆರೈಟಿ ರೆಸಿಪೀಸ್ ಇತ್ತು. ಹಾಗಾಗಿ ಸೊ ಈ ರೀತಿಯಾಗಿ ಕೂಡ ಮಾಡ್ಬೋದು ಅಂತ ಇನ್ನಷ್ಟು ಧೈರ್ಯ ಕೂಡ ಬಂದಿದೆ. ಹಾಗಾಗಿ ನೋಡೋಣ ನಮ್ಮ ಪಾರ್ಟಿಸಿಪೆಂಟ್ಸ್ ಎಲ್ಲ ಹೇಗೆ ಕಂಟೆಸ್ಟ್ ಮಾಡ್ತಾರೆ ಅಂಥೇಳಿ, ಯಾವ ರೀತಿ ಅವರ ಕೈರುಚಿ ಇರುತ್ತೆ ಅಂಥೇಳಿ. ಸೊ ನಮ್ಮ ಈ ಒಂದು ಅವಲಕ್ಕಿ ಅದ್ಭುತ ಜರ್ನಿಯಲ್ಲಿ ನಮಗಂತೂ ಅವಲಕ್ಕಿಯಲ್ಲಿ ವಿಭಿನ್ನ ರೀತಿಯಾದಂಥ ಖಾದ್ಯಗಳು ಸವಿಯೋದಕ್ಕೆ ಸಿಗುತ್ತೆ. ವಾವ್, ನನ್ಗೆ ಹೇಳುವಾಗಲೇ ಖುಷಿ ಆಗ್ತಾ ಇದೆ. ಸೊ ಯಾಕಂತ ಹೇಳಿದ್ರೆ ಅವಲಕ್ಕಿ ಅಂತ ಒಂದು ಮನೆಯಲ್ಲಿ ಏನಾದರೂ ಅದು ಬ್ರೇಕ್ಫಾಸ್ಟಿಗೆ ಮಾಡಿದ್ರೆ ಅಯ್ಯೋ ಇನ್ನು ಹೆಂಚಿನ ಬಾಜಿಲಿ ಏಪತ್ತುಂಡಲ್ಲ ನೇನೇ ತಿನ್ಪುನ ಹೇಳುವಂಥ ಕಾನ್ಸೆಪ್ಟ್ ಬರುತ್ತೆ ತಲೆ. ಟೆನ್ಷನ್ ಬೇಡ, ಬೆಳಗ್ಗೆ ಎದ್ದು ಬರೀ ಅದೇ ಸೇಮ್ ರೆಸಿಪಿ ನಿಮಗೆ ಡೌಟ್ ಅಂತ ಇದ್ದರೆ ಇದರಲ್ಲಿ ನೋಡಿಕೊಂಡು ಯಾವುದಾದ್ರೂ ರೆಸಿಪಿ ಮಾಡ್ಕೊಳ್ಬೋದು ಖಂಡಿತ. ಸೊ ಹಾಗಿರುವಾಗ ಎಕ್ಸೈಟ್ಮೆಂಟ್ ಲೆವೆಲ್ ಅಂತೂ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಾಗೆಯೇ ವೀಕ್ಷಕರು ಕೂಡ ಅಷ್ಟೇ, ಮೇಡಮ್ ಹೇಳಿದಾಗೇ ಸಂತೋಷ್ ರೈಸ್ ಮಿಲ್ಸ್ ಡಬಲ್ ಸ್ಟಾರ್ ಅವಲಕ್ಕಿ. ಸೊ ಅವಲಕ್ಕಿಯಲ್ಲಿ ಅವರಲ್ಲೇ ಬೇರೆ ಬೇರೆ ರೀತಿಯ ವಿಧವಾದಂಥ ಅವಲಕ್ಕಿ ಬರ್ತಾ ಇದೆ. ಅದು ಬಿಳಿ ಅವಲಕ್ಕಿ ಆಗಿರ್ಬೋದು, ದಪ್ಪ ಅವಲಕ್ಕಿ ಆಗಿರ್ಬೋದು, ಅಥವಾ ಕೆಂಪು ಅವಲಕ್ಕಿ ಆಗಿರ್ಬೋದು. ಅವಲಕ್ಕಿಯಲ್ಲೇ ವೆರೈಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾಕೆ ವೆರೈಟಿ ಡಿಶ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಸ್ಟೇ ಟ್ಯೂನ್ಡ್ ಆ್ಯಂಡ್ ನೋಡ್ತಾ ಇರಿ. ಬರ್ತಾರೆ ನಮ್ಮ ಕಂಟೆಸ್ಟೆಂಟ್ಗಳು ಅವಲಕ್ಕಿ ಅದ್ಭುತದಲ್ಲಿ ಅದ್ಭುತವಾದಂಥ ಖಾದ್ಯಗಳ ಜೊತೆ. ಈ ಅವಲಕ್ಕಿಯಲ್ಲಿ ಯಾವಾಗಲೂ ತಿಂದದೇ ತಿನ್ಲಿಕ್ಕೆ ಯಾರಿಗೂ ಖುಷಿ ಆಗಲ್ಲ, ಏನಾದ್ರೂ ಡಿಫ್ರೆಂಟ್ ಬೇಕು. ಹಾಗಿರುವಾಗ ನಮ್ಮ ಟಿವಿ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ರೈಸ್ ಒಟ್ಟಿಗೆ ಸೇರ್ಕೊಂಡು ಹೊಸತಾದಂತಹ ಒಂದು ಕಾನ್ಸೆಪ್ಟ್ ತರ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಅವಲಕ್ಕಿಯಲ್ಲಿ ತಯಾರಿಸುವಂತಹ ರುಚಿಕರವಾದ ಅಷ್ಟೇ ಅಲ್ಲ ವಿಭಿನ್ನವಾದ ಖಾದ್ಯಗಳನ್ನು ತಯಾರಿಸುವಂತಹ ಒಂದು ಸ್ಪರ್ಧೆ ಅವಲಕ್ಕಿ ಅದ್ಭುತ. ಈ ನಮ್ಮ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಇವರ ಡಬಲ್ ಸ್ಟಾರ್ ಅವಲಕ್ಕಿ. ಸೊ ಇವರು ಕೂಡ ಅವಲಕ್ಕಿಯಲ್ಲಿ ವಿಭಿನ್ನವಾದಂತಹ ಬೇರೆ ಬೇರೆ ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ಅದು ಬಿಳಿ ಅವಲಕ್ಕಿ ಆಗಿರ್ಬೋದು, ಕೆಂಪು ಅವಲಕ್ಕಿ ಆಗಿರ್ಬೋದು, ದಪ್ಪ ಅವಲಕ್ಕಿ ಆಗಿರ್ಬೋದು. ಹಾಗಿರುವಾಗ ನಮಗೆ ಅವಲಕ್ಕಿಗಳಲ್ಲಿ ವೆರೈಟಿ ಇರುವಾಗ ಯಾಕೆ ಬೇರೆ ಬೇರೆ ರೀತಿಯ ಖಾದ್ಯ ಅಥವಾ ತಿನಿಸುಗಳನ್ನು, ಆಹಾರ ಪದಾರ್ಥಗಳನ್ನು ಮಾಡಬಾರ್ದು. ಸೊ ವಿ ಲವ್ ಟು ಥ್ಯಾಂಕ್ ಅವರ್ ಸ್ಪಾನ್ಸರ್, ದಟ್ ಇಸ್ ಮೇನ್ ಸ್ಪಾನ್ಸರ್ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ, which is powered by Technica Home Appliances, co-sponsored by Sun Premium Refined Sunflower Oil, ಲಲಿತಾ ಜುವೆಲ್ಲರ್ಸ್, ಜೊತೆಗೆ ಸಾಯಿ ಓಷನ್ ಮಾರ್ಟ್, ಜೊತೆಗೆ ದ ವೆನ್ಯೂ ಪಾರ್ಟ್ನರ್ ಬಂದ್ಬಿಟ್ಟು ಮಾಸ್ಟರ್ ಕ್ಲಾಸ್ IDS ಇಂಡಿಯನ್ ಡಿಸೈನ್ ಸ್ಕೂಲ್, ಜೊತೆಗೆ ಫಾರ್ಮ್ ಬುಟಿಕ್. ಹಾಗೇನೆ ವಂಡರ್ಫುಲ್ ಆದಂತಹ ಕಾಸ್ಟ್ಯೂಮ್ ಕರ್ಟಿಸಿ, ದಟ್ ಇಸ್ ಬೈ ಮಂತ್ರ IXC ಫ್ಯಾಷನ್ ವಿಲ್ಲಾ. ಸೊ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ಈ ಅಡುಗೆ ಕೋಣೆ ಅಂತೂ ಸೂಪರ್ ಆಗಿ ಅದ್ಭುತವಾಗಿ ರೆಡಿ ಆಗಿದೆ. ಅಡುಗೆ ಕೋಣೆಯಲ್ಲಿ ನಾನು ಒಬ್ಬನೇ ಇದ್ರೆ ಚೆನ್ನಾಗಲ್ಲ ಅಲ್ವಾ? ನನ್ನ ಜೊತೆಗೆ ಈ ಅಡುಗೆ ನಡೀತಾ ಇರುವಾಗ ಕಂಟೆಸ್ಟೆಂಟ್ಸ್ಗಳಿಗೆ ಪ್ಲಸ್ ಅಂಡ್ ಮೈನಸ್ ಹೇಳುವಂತಹ ಜಡ್ಜಸ್ಗಳು ಬೇಕು. ಸೊ ಹಾಗಿರುವಾಗ ನಮ್ಮ ಜಡ್ಜಸ್ ಬಗ್ಗೆ ಹೇಳಬೇಕಾದ್ರೆ ಒಬ್ರಿಗಿಂತ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಹಾಗಿರುವಾಗ ನಮ್ಮ ಮೊದಲ ಜಡ್ಜ್ ಬಂದ್ಬಿಟ್ಟು ಖಂಡಿತವಾಗ್ಲೂ ಕಳೆದ ಬಾರಿ ನಮ್ಮ ಒನ್ ಆಫ್ ದ ವೆನ್ಯೂ ಪಾರ್ಟ್ನರ್ ಆದಂತಹ ಮಾಸ್ಟರ್ ಕ್ಲಾಸ್, ಇವರು ಪ್ರಸ್ತುತಪಡಿಸಿದಂತಹ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ ಸೀಸನ್ 1 ನಲ್ಲಿ ಜಡ್ಜ್ ಆಗಿದ್ರು. ಜೊತೆಗೆ ನಮ್ಮ ಕೋಸ್ಟಲ್ ಏರಿಯಾ ಬಂದ್ಬಿಟ್ಟು ನ್ಯಾಷನಲ್ ಲೆವೆಲ್ ಅಲ್ಲೂ ಬಂದ್ಬಿಟ್ಟು, ಜೊತೆಗೆ ಇಂಟರ್ನ್ಯಾಷನಲ್ ಇರುವಂತಹ ಎಲ್ಲ ಹೋಟೆಲ್ಸ್ಗಳಲ್ಲಿ, ರೆಸ್ಟೋರೆಂಟ್ಸ್ಗಳಲ್ಲಿ, ಕೆಫೇಸ್ಗಳಲ್ಲಿ, ಕ್ರೂಸ್ ಲೈನ್ಸ್ಗಳಲ್ಲಿ, ಅದರಲ್ಲೂ ಕೋಸ್ಟ್ ಏಷ್ಯಾ ಹೋಟೆಲ್ಸ್, ಅದು ಬಂದ್ಬಿಟ್ಟು ನಮ್ಮ ಮಂಗಳೂರು, ಮಣಿಪಾಲ್, ಬ್ಯಾಂಗ್ಳೂರು, ಕಾರ್ಕಳ, ಇಲ್ಲೆಲ್ಲ ಕೂಡ ಸ್ಕೂಲ್ಸ್, ಕಾಲೇಜ್ ಅಥವಾ ಅಲ್ಲಿರುವಂತಹ ಕೆಫೇಸ್, ರೆಸ್ಟೋರೆಂಟ್ಗಳಿಗೆ ಸರ್ವಿಸ್ ನೀಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅಡುಗೆ ಅಂತ ಹೇಳುವಾಗ ಪೇಷನ್ಸ್ ಇರಬೇಕು. ಇವರಿಗೆ ಶೆಫ್ ಅಲ್ಲೇ ಒಂದು ಪೇಷನ್ಸ್ ಇರುವಂತಹ ಶೆಫ್ ಅಂತ ಹೇಳ್ಬೋದು. ಬಹಳ ಸಾದ ಸ್ವಭಾವದ ಶೆಫ್, ಬಟ್ ವೆಲ್ ಎಕ್ಸ್ಪರ್ಟೈಸ್. ಹಾಗಿರುವಾಗ ನಮ್ಮ ಮೊದಲ ಜಡ್ಜ್ ಬಂದ್ಬಿಟ್ಟು ಮಿಥುನ್ ಜಿ ಕುಲಾಲ್, ಪ್ರೀತಿಯ ಸ್ವಾಗತ ಸರ್. ಹಾಗಿರುವಾಗ ಒಂದನೇ ಜಡ್ಜ್ ಅಂತೂ ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಾಯ್ತು. ಅಂಡ್ ಈಗ ಬಂದ್ಬಿಟ್ಟು ದಿ ಸೆಕೆಂಡ್ ಜಡ್ಜ್. ಎಸ್, ಅವಲಕ್ಕಿ ಅದ್ಭುತ. ಅದ್ಭುತದಲ್ಲಿ ನಮಗೆ ಸೋಷಿಯಲ್ ಮೀಡಿಯಾ ಅಂತ ಹೇಳಿದಾಗ ಎಲ್ಲದಕ್ಕೂ ಸಿಗುವುದು ಯೂಟ್ಯೂಬಲ್ಲಿ. ಅಡುಗೆ ಮಾಡಬೇಕಾದ್ರೂ ರಪಕ್ಕ ನಾವು ಹೋಗ್ತೇವೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೇವೆ ಇದು ಯಾವ ಥರ ಮಾಡೋದು ಅಂತ ಹೇಳಿ. ಹಾಗಿರುವಾಗ ನಮ್ಮ ಪ್ರಾದೇಶಿಕ ಆಹಾರ ಪದಾರ್ಥಗಳಾಗಿರ್ಬೋದು, ಹಳ್ಳಿಯ ಒಂದು ಸೊಗಡಾಗಿರ್ಬೋದು, ಯೂಟ್ಯೂಬ್ನ ಮುಖಾಂತರ 1 ಮಿಲಿಯನ್ ಜನರಿಗೆ ತಲುಪುವಂತಹ ಕೆಲಸವನ್ನು ಮಾಡಿದೆ ಒಂದು ಅದ್ಭುತವಾದಂತಹ ಚಾನೆಲ್, ದಟ್ ಈಸ್
ಬಟ್ ಅಂತ ಹೇಳಿ. ಸೊ ಈ ಒಂದು ಚಾನೆಲ್ನ ಅಡ್ಮಿನ್ ಆಗಿದ್ದುಕೊಂಡು ಅದೆಷ್ಟೋ ಜನರಿಗೆ ಬೇರೆ ಬೇರೆ ಆಹಾರ ಪದ್ಧತಿಯನ್ನು ಯೂಟ್ಯೂಬ್ ಚಾನೆಲ್ನ ಮುಖಾಂತರ ತಿಳಿಸಿ ರೀಸೆಂಟ್ಲಿ ಆಗಿ ಗೋಲ್ಡನ್ ಪ್ಲೇ ಬಟನ್ ಕೂಡ ಇವರಿಗೆ ಸಿಕ್ಕಿದೆ. ಜೊತೆಗೆ ಅವರ ಒಂದು ಸ್ಟಡೀಸ್ BA LLB ಆಗಿದ್ದು ಪ್ರೆಸೆಂಟ್ಲಿ ಒಂದು ಅಡ್ವೊಕೇಟ್ನ ಒಂದು ಕೆಲಸದಲ್ಲೂ ಕೂಡ ಅವರ ಕಾರ್ಯ ನೀಡ್ತಾ ಇದ್ದಾರೆ. ಪ್ರೆಸೆಂಟಿಂಗ್ ದಿ ಒನ್ ಮೋರ್ ಜಡ್ಜ್ ಫಾರ್ ಅವಲಕ್ಕಿ ಅದ್ಭುತ, ಒಂದು ಪ್ರೀತಿಯ ಸ್ವಾಗತ ಮಿಸ್ಟರ್ ಸುದರ್ಶನ್ ಭಟ್ ಇವರಿಗೆ. ಇನ್ನು ಮೂರನೇ ತೀರ್ಪುಗಾರರು, ಥರ್ಡ್ ಜಡ್ಜ್ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಟಿವಿಯ ನಮ್ಮವರೇ ಆಗಿದ್ದುಕೊಂಡು ಖಂಡಿತವಾಗ್ಲೂ ನಮ್ಮ ರುಚಿ ಹೇಳುವಂತಹ ಒಂದು ಅದ್ಭುತವಾದಂತಹ ಅಡುಗೆ ಕಾರ್ಯಕ್ರಮ. ಅದರಲ್ಲಿ ನನ್ನನ್ನು ನೋಡಿರ್ತೀರಾ, ಇವರನ್ನು ನೋಡಿರ್ತೀರಾ. 1700 ಎಪಿಸೋಡ್ಗಳನ್ನು ಪೂರ್ತಿಗೊಳಿಸಿ ಜೊತೆಗೆ ತುಳು ಸಿನಿಮಾಗಳಲ್ಲಿ ಆಗಿರ್ಬೋದು, ಕನ್ನಡ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಅರೆ ಭಾಷೆಯ ಸಿನಿಮಾಗಳಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ನಟನೆ ಮಾಡಿ ಅದೆಷ್ಟು ಅವಾರ್ಡ್ಗಳನ್ನು ಕೂಡ ಪಡ್ಕೊಂಡು ರೀಸೆಂಟ್ ಆಗಿ ಕಾಂತಾರ ಸಿನಿಮಾದ ಮುಖಾಂತರ ಅಮ್ಮಕ್ಕ ಹೇಳುವಂತಹ ಒಂದು ರೋಲ್ನನ್ನು ತುಂಬಾ ಚೆನ್ನಾಗಿ ಜಸ್ಟಿಫೈ ಮಾಡಿದಂತಹ ವಂಡರ್ಫುಲ್ ಆ್ಯಂಡ್ ದಿ ಗಾರ್ಜಿಯಸ್ ಪರ್ಸನಾಲಿಟಿ. ಪ್ರೆಸೆಂಟಿಂಗ್ ದಿ ಥರ್ಡ್ ಜಡ್ಜ್ ಅವಲಕ್ಕಿ ಅದ್ಭುತದ ಮುಂದಿನ ತೀರ್ಪುಗಾರರು ಶ್ರೀಮತಿ ಸುಕನ್ಯಾ ಮೇಡಮ್ ಇವರು. ವಾವ್, ವೆರಿ ಹ್ಯಾಪಿ. ಜಡ್ಜಸ್ ಅವರಿದ್ದಾರೆ, ನೋಡು ಅವರ ಎಕ್ಸ್ಪೆಕ್ಟೇಷನ್ಸ್ ಏನೆಲ್ಲ ಇದೆ ಅಂತ ಹೇಳಿ. ಅಂಡ್ ಫಸ್ಟ್ ಶೆಫ್ ಮಿಥುನ್ ಉಲ್ಲೇರ್, ಖಂಡಿತವಾದ್ಲ ಲಾಸ್ಟ್ ಟೈಮ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ ಜಡ್ಜ್ ಆದಿತ್ತಾರೆ, ಮಸ್ತ್ ಕಂಟೆಸ್ಟೆಂಟ್ ಇದ್ದಾನೆ. ಈ ಸರ್ತಿಲ್ಲ ಅವಲಕ್ಕಿ ಅದ್ಭುತ ಈ ಒಂಜಿ ಕಾಂಪಿಟೇಷನ್ ನಡತಾರೆ ಸುರ ಒಂದುಂಡು ರೌಂಡ್ 1ಗೆ ಬರೋದಿಲ್ಲ ಅಂಚದುಪ್ಪನಾಗ ದಾದ ಈರ್ ಎಕ್ಸ್ಪೆಕ್ಟ್ ಮಾಡ್ತೊಂದಿಲ್ಲ. ಹೌಸ್ ವೈಫ್ಸ್ ಅಕುಲು ಇಂಚಿನ ಮಂತೊಂದು ಲೇರ್ ವಾಟ್ ಟೈಪ್ ಆಫ್ ಕುಕಿಂಗ್ ಇನ್ನೋವೇಟಿವ್ ಆ್ಯಂಡ್ ಟೇಸ್ಟ್ ಅವು ತೂದು ನಮ್ಮ ತೂವೊಲಿ ಎಂದಟ್ಟು ಒಂದು ಕಾಂಪಿಟೇಷನ್ ಡೆಫಿನೆಟ್ಲಿ. ಆ್ಯಂಡ್ ಶೆಫ್ ಇರೆಗ್ ಆಲ್ಮೋಸ್ಟ್ ಪೂರ ಫುಡ್ ಪೂರ ನಾಲೆಜ್ ಉಪ್ಕೊಂಡು ಸೊ ಎಂಕ್ಲು ಏಪಲ ಒಂಜಿ ಅವಲಕ್ಕಿ ಅಂದು ಪಣ್ಣಾಗ ಬಜಿಲ್ ಅಂದು ಪಣ್ಣಾಗ ಎಂಕ್ಲೆ ಗೊತ್ತುಪ್ಪು ಸಜ್ಜಿಗೆ ಬಜಿಲ್ ಕಡ್ಲೆ ಬಜಿಲ್ ಅತ್ ಬಜಿಲ್ ದಾದಂಡಲ್ಲ ಸ್ವೀಟ್ ಮಲ್ಪೇರ್ ಅಂಚ. ಬಟ್ ಈರ್ನ ಪ್ರಕಾರ ವಾ ಎಕ್ಸ್ಟೆಂಡ್ ಮುಟ್ಟ ಬಜಿಲ್ ಬೇತೆ ಬೇತೆ ಫುಡ್ ಮಲ್ಪೇರು ಇತ್ತೆ ಒಂದು ಪೂರ ಇನ್ನೋವೇಟಿವ್ ಸಹ ಒಂದು ಲೇರ್ ಮಂತೊಂದು ಲೇರ್ ಇದೆ. ಬಜಿಲ್ ಕಟ್ಲೆಟ್ಸ್ ಮನ್ಪೇರು, ಓಕೆ ಕಟ್ಲೆಟ್ಸ್, ಬಿರಿಯಾನಿ ಮನ್ಪೇರು, ಬಜಿಲ್ಡ್ ಬಿರಿಯಾನಿ ಮಲ್ಪೇರು, ಚಿಕನ್ ಬಿರಿಯಾನಿ. ಐ ಎಕ್ಸ್ಪೆಕ್ಟ್ ಒಂಜಿ ಕಂಟೆಸ್ಟೆಂಟ್ ಆಂಡಲ್ಲ ಬಜಿಲ್ಡ್ ಬಿರಿಯಾನಿ ಮಲ್ತದ ಯಾನ್ ಅವನ್ ಟೇಸ್ಟ್ ಹೊಡೆದಲ್ಲ ಅವಾರ್ಡ್. ಓಕೆ ಬಾಕ ಸ್ವೀಟ್ಸ್ ಮಂತೊಂದು ಲೇರ್, ಡೆಸರ್ಟ್ಸ್ ಓಕೆ ಅಂಚಪುರ ಮಂತೊಂದು ಲೇರ್, ಇನ್ನೋವೇಟಿವ್. ಎನಿವೆ ಈರ್ಲ ಎಕ್ಸೈಟೆಡ್ ಉಲ್ಲ ಯಾನ್ಲ ಎಕ್ಸೈಟೆಡ್ ಉಲ್ಲ. ಎನಿವೆ ಅಂಡ್ ಕಮಿಂಗ್ ಟು ಮಿಸ್ಟರ್ ಸುದರ್ಶನ್ ಭಟ್, ಖಂಡಿತವಾಗ್ಲೂ ಕಂಗ್ರಾಚುಲೇಷನ್ಸ್ ನಿಮ್ಗೆ. ಯೂಟ್ಯೂಬ್ ಅಲ್ಲಿ ಗೋಲ್ಡನ್ ಪ್ಲೇ ಬಟನ್ ಸಿಕ್ಕಿದೆ, ಅಷ್ಟು ಈಸಿನೂ ಇಲ್ಲ. ಅಂಡ್ ನನ್ಗನಿಸುತ್ತೆ ಈ ಅವಲಕ್ಕಿ ಬಗ್ಗೆ ಬಂದಾಗ ನಾನು ಒಂದು ರೆಸಿಪಿ ನಿಮ್ದು ನೋಡಿದೆ, ಅವಲಕ್ಕಿ ಚಟ್ನಿ ಅಂತ ಇತ್ತು. ಟೇಸ್ಟ್ ಹೇಗಿದೆ ಅಂತ ನೋಡ್ಲಿಲ್ಲ, ಬಟ್ ಆ ವಿಜುವಲೈಸ್ ಅಂತೂ ಸೂಪರ್ ಆಗಿತ್ತು. ಸೊ ಈ ಅವಲಕ್ಕಿ ಅದ್ಭುತದಲ್ಲಿ ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಅವಲಕ್ಕಿ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಮ್ಮ ಊರಲ್ಲಿ ಎಲ್ಲ ಕಡೆ ಕೂಡ ಹೆಚ್ಚಿನ ಅಡಿಗೆಗಳಲ್ಲಿ ಇನ್ಸ್ಟಂಟ್ ಆಗಿ ಉಪಯೋಗ ಮಾಡುವಂತಹ ಒಂದು ಐಟಮ್. ಹಾಗೆ ಅದರಲ್ಲಿ ನಮಗೆ ನಾರ್ಮಲ್ ಆಗಿ ಗೊತ್ತಿರುವಂತಹ ಅಡುಗೆಗಳಲ್ಲದೆ ಇನ್ನು ಹೊಸತ್ತೇನು ಮಾಡ್ತಾರೆ ಅಂತ ಹೇಳಿ ನಾನು ಮೈನ್ ಆಗಿ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ತುಂಬಾ ಜನ ಕಾಂಪಿಟೇಟರ್ಸ್ ಬಂದಿದ್ದಾರೆ, ಹಾಗೆ ಅವರು ಬೇರೆ ಬೇರೆ ಅವರಿಗೆ ಕೊಟ್ಟಿರುವಂತಹ ಲಿಸ್ಟ್ನ ಪ್ರಕಾರ ಬೇರೆ ಬೇರೆ ಐಟಮ್ಗಳು ನಮಗೆ ಹೊಸತೆಲ್ಲ ಸಿಗ್ಲಿಕ್ಕಿದೆ. ಅದನ್ನೆಲ್ಲ ಟೇಸ್ಟ್ ನೋಡಬೇಕು ಅಂತ ಇದ್ದೇನೆ. ಹಾಗೆ ಅದರಲ್ಲಿ ಏನು ವಿಷಯಗಳೇನು ಹೊಸತಾಗಿ ಕಂಡಿದ್ದಾರೆ ಅದನ್ನೆಲ್ಲ ನಾವು ಇವತ್ತೀಗ ನೋಟ್ ಮಾಡಿ ಅವರಿಗೆ ಒಂದು ಪಾಯಿಂಟ್ ಕೊಟ್ಟು ಅವರ ಕಾಂಪಿಟೇಟರ್ಸ್ ಅಲ್ಲಿ ವಿನ್ನರ್ಸ್ ಯಾರು ಏನು ಅಂತೇಳಿ ನಾವು ಇವತ್ತು ಸೆಲೆಕ್ಟ್ ಮಾಡ್ಲಿಕ್ಕಿದ್ದೇವೆ. ತುಂಬಾ ಎಕ್ಸೈಟ್ಮೆಂಟ್ ಏನು ಅಂತ ಹೇಳಿದ್ರೆ ಅವಲಕ್ಕಿಯಲ್ಲಿ ಅದ್ಭುತವಾಗಿರುವಂತಹ ವಿಚಾರಗಳನ್ನು ಏನು ಮಾಡ್ತಾರೆ ಅಂತ ಹೇಳುವಂಥದ್ದು ನಮಗೀಗ ಇಲ್ಲಿ ಖಂಡಿತ ಇದು ಎಕ್ಸೈಟ್ಮೆಂಟ್ ಲೆವೆಲ್ ಎಲ್ಲಿ ತನಕ ಹೋಗ್ತಾ ಇದೆ ಅಂತ ಹೇಳಿದ್ರೆ ನನಗೂ ಒಂಥರ ಎಕ್ಸೈಟ್ಮೆಂಟ್. ಅಂಡ್ ನೋಡ್ತಾರಂತ ವೀಕ್ಷಕರಿಗೆ ಕೂಡ ಯಾವಾಗ ನಮ್ಮ ಅವಲಕ್ಕಿ ಅದ್ಭುತ ಅಂತ ದಾದ ಮಲ್ಪೇರು ಈ ಬಜಿಲನ್ ಪತ್ತೊಂದು ದಾದ ಮಲ್ಪೇರು ಆಪುಂಡು ಬಂದ ಅವಲಕ್ಕಿ ಅಂತ ಹೇಳುವಾಗ ಅದಕ್ಕೊಂದು ಲಿಮಿಟ್ಸ್ ಇದೆ, ಜಾಸ್ತಿ ಹೊಸತಾಗಿ ಏನು ಮಾಡ್ತಾರೆ ಅಂತ ಹೇಳುವಂಥದ್ದು ನೀವು ಎಕ್ಸಾಕ್ಟ್ಲಿ. ಎಸ್, ಎನಿವೆ ಅಂಡ್ ಕಮಿಂಗ್ ಟು ಕಿಚನ್ ಅಲ್ಲಿ ಕಿಚನ್ ಕ್ವೀನ್ ಅಂತ ಹೇಳ್ಬೋದು. 1700 ಎಪಿಸೋಡ್ ಮಾಡಿ 1700 ಇಂಟು 2 ಮಾಡಿದ್ರು 3400 ಬೇರೆ ಬೇರೆ ಡಿಶಸ್ ಆಯ್ತು. ಜೊತೆಗೆ ಈ ಒಂದು ಅವಲಕ್ಕಿ ಅದ್ಭುತ ಕಾನ್ಸೆಪ್ಟ್ ಕೂಡ ನಿಮ್ದು ಇದರಲ್ಲೂ ಸಹಕಾರ ಇದೆ. ಸೊ ಸುಕನ್ಯಾ ಮೇಡಮ್ ಹೇಳಿ, ಖಂಡಿತವಾಗ್ಲೂ ನೀವೇನ್ ನೋಡ್ತಾ ಇದ್ದೀರಾ ಈ ಒಂದು ಅವಲಕ್ಕಿ ಅದ್ಭುತದಲ್ಲಿ ಯಾವ ತರ ಮೂಡಿ ಬರ್ಬೇಕಂತ ಹೇಳಿ? ಆಬ್ವಿಯಸ್ಲಿ ದಿಕ್ಸನ್, ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶವೇ ಹಾಗೆ. ಯಾಕೆಂತ ಹೇಳಿದ್ರೆ ಅವಲಕ್ಕಿ ಅದ್ಭುತ, ಅವಲಕ್ಕಿಯಲ್ಲಿ ಯಾವ ರೀತಿಯಾದಂಥ ಅದ್ಭುತಗಳು ಮಾಡ್ಬೋದು ಅಂತೇಳಿ ಈಗಾಗಲೇ ಸುದರ್ಶನ್ ಅವರು ಹೇಳಿದರು. ಅದೇ ರೀತಿ ಅವಲಕ್ಕಿಯಲ್ಲಿ ನಾವು ಏನೆಲ್ಲ ಇನ್ನೋವೇಟಿವ್ ಮಾಡ್ಬೋದು, ಸೊ ಅದರ ಟೇಸ್ಟ್ ಹೇಗೆ ಬರ್ಬೋದು, ಇನ್ನೋವೇಷನ್ಸ್ ಮಾಡ್ಬೋದು ಹೌದು, ಅದರ ಟೇಸ್ಟಿ ಕೂಡ ಆಗಿರ್ಬೇಕಲ್ವಾ. ಎಕ್ಸಾಕ್ಟ್ಲಿ. ಸೊ ನಾನಂತೂ ಪ್ರೆಸೆಂಟೇಷನ್ ಅದನ್ನು ಯಾವ ರೀತಿಯಾಗಿ ಪ್ರೆಸೆಂಟ್ ಮಾಡ್ತಾರೆ, ಟೇಸ್ಟ್ ಹೇಗಿರುತ್ತೆ, ಸೊ ಇನ್ನೋವೇಷನ್ ಆ್ಯಂಡ್ ಟೇಸ್ಟ್ ಈ ಮಾಂತ್ರಿಕರು ಇಬ್ಬರು ಇದ್ದಾರೆ, ನಮ್ಮ ಇಬ್ಬರು ಜಡ್ಜಸ್ ಅವರು ನೋಡ್ತಾರೆ. ನನ್ನ ಪ್ರೆಸೆಂಟೇಷನ್ ಬಗ್ಗೆ ತುಂಬ ಗಮನವನ್ನು ಇಡ್ತೇನೆ. ಸೊ ಕ್ಲೆನ್ಲಿನೆಸ್ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಅಡುಗೆ ಮಾಡುವಾಗ ಬರೀ ಅಡುಗೆ ಮಾಡಿದರೆ ಸಾಲದು. ಸೊ ನಾವು ಮನಸ್ಫೂರ್ತಿಯಾಗಿ ಅಡುಗೆ ಮಾಡಿದಾಗ ಅದರಲ್ಲಿ ಟೇಸ್ಟ್ ತಾನೇ ಬರುತ್ತೆ.
ಹಾಗೆ ಅದನ್ನು ಮೊದಲಿಗೆ ಕಣ್ಣಿಗೆ ಮುದ ನೀಡಬೇಕು. ಹಾಗಾಗಿ ಪ್ರೆಸೆಂಟೇಷನ್ ಬೇಕು. Correct. ಪ್ರೆಸೆಂಟೇಷನ್ ಮಾಡುವಾಗ ಕ್ಲೆನ್ಲಿನೆಸ್ ಅಂತೂ ಬೇಕೇ ಬೇಕು. ಹಾಗಾಗಿ ಈ ಎಲ್ಲ ಅಂಶವನ್ನು ಕೂಡ ನಾನು ನೋಡ್ತಾ ಇದ್ದೇನೆ. ಖಂಡಿತ. ಅವಲಕ್ಕಿ ಅದ್ಭುತ ಹೇಳುವಂತಹ ಕಾನ್ಸೆಪ್ಟ್ ಬಂದ ತಕ್ಷಣ ನಮಗೆ ಸರಿಸುಮಾರು 180 ಎಂಟ್ರೀಸ್ಗಳು ಆಡಿಷನ್ ಬಂದಿತ್ತು. ಸೊ ಈ 180 ಎಂಟ್ರೀಸ್ಗಳಿಗೆ ಅವರಿಗೆ ಕೊಟ್ಟಂತಹ ಒಂದು ಟಾಸ್ಕ್ ಏನಂತ ಹೇಳಿದ್ರೆ ಅವಲಕ್ಕಿಯನ್ನು ಬಳಸ್ಕೊಂಡು ಏನಾದರೂ ಒಂದು ಖಾದ್ಯವನ್ನು ತಯಾರಿಸಿ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ. ಆ ಮಾಡಿದಂತಹ ಪ್ರೆಸೆಂಟೇಷನ್ ಅಲ್ಲಿ 180 ಎಂಟ್ರೀಸ್ಗಳಲ್ಲಿ ನಮ್ಮ ಜಡ್ಜಸ್ಗಳು ಸೇರ್ಕೊಂಡು ಅದರಲ್ಲಿ ಬೆಸ್ಟ್ ಆ್ಯಂಡ್ ಫಾರ್ ದಿ ಈ ಒಂದು ರೌಂಡಿಗೆ ಮುಂದಿನ ರೌಂಡ್ಸ್ಗೆ 50 ಕಂಟೆಸ್ಟೆಂಟ್ಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಅವಲಕ್ಕಿ ಅದ್ಭುತದ ಒಂದು ವಂಡರ್ಫುಲ್ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ಅವಲಕ್ಕಿ ಇಸ್ ದ ಕಿಂಗ್. ಅವಲಕ್ಕಿ ಅಲ್ಲಿ ಮೇಜರ್ ಪಾರ್ಟ್ ಆಗಿರಬೇಕು, ಮೇಜರ್ ಇಂಗ್ರೀಡಿಯೆಂಟ್ ಆಗಿರಬೇಕು. ಜೊತೆಗೆ ಸಮಯದ ಅವಕಾಶ 20 ನಿಮಿಷ ಅಷ್ಟೇ ಇರುತ್ತೆ. ಆ 20 ನಿಮಿಷದಲ್ಲಿ ಏನೆಲ್ಲ ಅದ್ಭುತ ಅವಲಕ್ಕಿಯಲ್ಲಿ ಮಾಡ್ಲಿಕ್ಕಾಗತ್ತೆ ಅವರು ಮಾಡಬೇಕು. ಹಾಗಿರುವಾಗ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅದಕ್ಕೆ ಬೇಕಾದಂತಹ ಒಂದು ಸಹಕಾರ ನೀಡಿದೆ. ಯಾವ್ದರ ಅಂತ ಹೇಳಿದ್ರೆ ಅವರ ಮುಖಾಂತರ ಡಬಲ್ ಸ್ಟಾರ್ ಅವಲಕ್ಕಿ, ಅದು ಕೂಡ ವೆರೈಟಿ ಆಗಿದೆ, ಅದನ್ನು ಕೂಡ ಬಳಸ್ಕೊಂಡೇ ಮಾಡ್ತಾ ಇರೋದು. ಹಾಗಿರುವಾಗ ಇನ್ನು ತಡ ಮಾಡದೆ ನಮ್ಮ ಕಂಟೆಸ್ಟೆಂಟ್ಸ್ ಅನ್ನು ಕರೆಯುವಂತಹ ಟೈಮ್. ಅಂಡ್ ಇವತ್ತು ಮೊದಲ ಎಪಿಸೋಡ್ ಅಲ್ಲಿ 10 ಜನ ಕಂಟೆಸ್ಟೆಂಟ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಈ 10 ಜನರಲ್ಲಿ ಇಬ್ರು ಮಾತ್ರ ಫಿನಾಲೆಗೆ ಹೋಗ್ತಾರೆ. ಸೊ ಲೆಟ್ಸ್ ಕಾಲ್ ಅಪಾನ್ ಆಲ್ ದೋಸ್ 10 ಸೆಲೆಕ್ಟೆಡ್ ಕಂಟೆಸ್ಟೆಂಟ್ ಫಾರ್ ದಿ ಫಸ್ಟ್ ರೌಂಡ್. ಓಕೆ, ಸೊ ಫೈನಲಿ ಆಡಿಷನ್ ಪಾರ್ ಮಾಡಿಕೊಂಡು ಮೊದಲ ಸುತ್ತಿಗೆ ಬಂದಿದ್ದೀರಾ ಅವಲಕ್ಕಿ ಅದ್ಭುತಕ್ಕೆ. ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು ಎಲ್ರಿಗೂ. ಎಸ್, ಮುಖದಲ್ಲಂತೂ ಖುಷಿ ಇದೆ, ಮನಸ್ಸಲ್ಲೂ ಮಾತ್ರ ಸ್ವಲ್ಪ ಟೆನ್ಷನ್ ಇದೆ. ಯಾಕಂತ ಹೇಳಿದ್ರೆ ಫಸ್ಟ್ ರೌಂಡಿಗೆ ಹೋಗ್ತಾ ಇದ್ದೀರಾ, ಅದು ಕೂಡ ಎಟ್ ಅ ಟೈಮ್ 10 ಜನ ಹೋಗ್ತಾ ಇಲ್ಲ, 5 ಜನರ ತರ ಹೋಗ್ತಾ ಇದ್ದೀರಾ. ಬಟ್ ಇಷ್ಟು ಜನರಲ್ಲಿ ಇಬ್ರು ಮಾತ್ರ ಸೆಲೆಕ್ಟ್ ಆಗ್ತಾರೆ. ಓಕೆ, ಸೊ ಆರ್ ಯು ಆಲ್ ರೆಡಿ ಫಾರ್ ದ ಫಸ್ಟ್ ರೌಂಡ್? ಎಸ್. ಇವತ್ತಿನ ರೌಂಡ್ 1 ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳನ್ನು ವೆಲ್ಕಮ್ ಮಾಡುವ. ನಮ್ಮ ಮೊದಲನೇ ಸುತ್ತಿಗೆ ಆಯ್ಕೆಯಾದಂತಹ ಎಲ್ಲಾ ಕಂಟೆಸ್ಟೆಂಟ್ ಗಳಲ್ಲಿ 5 ಜನ ಒಂದು ಎಪಿಸೋಡ್ ಅಲ್ಲಿ 2 ಸೆಟ್ ರಂತೆ ಇಲ್ಲಿ ಪ್ರೆಸೆಂಟ್ ಮಾಡ್ತಾರೆ ತಮ್ಮ ಕುಕ್ಕಿಂಗ್ ನ ಒಂದು ಚಾಕಚಕ್ಯತೆಯನ್ನು. ಸೊ ಫಸ್ಟ್ 5 ಸೆಟ್ ನ ಕಂಟೆಸ್ಟೆಂಟ್ ಅನ್ನು ಕರೆಯುವಂತಹ ಟೈಮ್. ಸೊ ಲೆಟ್ಸ್ ಕಾಲ್ ಅಪಾನ್ ಆ ಕಂಟೆಸ್ಟೆಂಟ್. ವೆಲ್ಕಮ್ ನಮ್ಮ ಅಡುಗೆ ಕೋಣೆಗೆ ಅವಲಕ್ಕಿ ಅದ್ಭುತಕ್ಕೆ ಪ್ರೀತಿಯ ಸ್ವಾಗತ. ಎಸ್, ಖುಷಿ ಆಗುತ್ತೆ. ಮಹಿಳಾ ಮಣಿಗಳು, ತಾಯಂದಿರು, ಸೊ ತಾಯಂದಿರ ಕೈ ರುಚಿಯನ್ನು ನೋಡುವಂತಹ ಭಾಗ್ಯ ನಂದು, ಜೊತೆಗೆ ನಮ್ಮ ಜಡ್ಜಸ್ಗಳದು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್, ಮೊದಲ ಸುತ್ತಿಗೆ ಬಂದಿದ್ದೀರಾ. ಸೊ ಮೊದಲ ಸುತ್ತಿಗೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ತುಂಬಾ ಖುಷಿ ಆಗ್ತದೆ. ಸ್ವಲ್ಪ ಎಕ್ಸೈಟೆಡ್ ಆಗಿದೆ. ಎಕ್ಸೈಟ್ಮೆಂಟ್ ಎಲ್ಲ ಆಗ್ಬಾರ್ದಪ್ಪ. ಅವಲಕ್ಕಿ ಇಷ್ಟೊಂದು ಸಿಂಪಲ್ ಆದಂತ ರೆಸಿಪಿ, ಅದನ್ನೊಂದು ವಿಭಿನ್ನವಾಗಿ ಮಾಡ್ಲಿಕ್ಕೆ ಬಂದಿರ ಅಂತ ಹೇಳಿದ್ರೆ ನನ್ಗೆ ಹೆದರಿಕೆ ಆಗ್ತಾ ಇದೆ, ಯಾವ ತರ ರೆಸಿಪಿ ಬರ್ಬೋದು ಅಂತ ಹೇಳಿ. ಎಸ್ ಮೇಡಮ್, ಹೇಗೆ ಅನಿಸ್ತಾ ಇದೆ? ಆಡಿಷನ್ ಪಾಸ್ ಮಾಡಿ ಫಸ್ಟ್ ರೌಂಡ್ ಅಲ್ಲಿ ಇದ್ದೀರಾ ಅವಲಕ್ಕಿ ಅದ್ಭುತದಲ್ಲಿ. ತುಂಬಾ ಖುಷಿ ಆಗ್ತಾ ಇದೆ. ನಮ್ದು ಒಂದು ಪ್ರತಿಭೆ ಹೊರಗೆ ತರಬೇಕು ಒಂದು ಅವಕಾಶ ಸಿಕ್ತಲ್ಲ, ಅದಕ್ಕಾಗಿ ತುಂಬಾ ಖುಷಿ. ಸೊ ನಿಮ್ ಮುಖ ಹೇಳ್ತಾ ಇದೆ ಇವತ್ತು ಅವಲಕ್ಕಿಯಲ್ಲಿ ಬಹಳಷ್ಟು ದೊಡ್ಡ ಅದ್ಭುತ ನಡೆಯುತ್ತೆ ಅಂತ ಹೇಳಿ. ಬಟ್ ಎನಿವೇ, ಆಲ್ ದ ವೆರಿ ಬೆಸ್ಟ್. ಅವಲಕ್ಕಿ ಅದ್ಭುತ ಅಂತ ಹೇಳಿ ಕಾಂಪಿಟೇಷನ್ ಇದೆ ಅಂತ ಗೊತ್ತಾದಾಗ ಏನ್ ಅನಿಸ್ತು ಮೇಡಮ್? ತುಂಬ ಖುಷಿ ಆಯಿತು. ನಾವು ಸಹ ಪಾರ್ಟಿಸಿಪೇಟ್ ಮಾಡಬೇಕು, ನಮ್ಮ ಹೆಸರು ಅದರಲ್ಲಿ ಇರಬೇಕು ಅಂತ ಆಸೆ ಆಯಿತು. ಅದು ಖುಷಿ ಆಯ್ತು ಬಿಡಿ. ಸೊ ಇವತ್ತಂತೂ ಫಸ್ಟ್ ರೌಂಡಿಗೆ ಫುಲ್ ಪ್ರಿಪೇರ್ ಬಂದಿದ್ದೀರಾ. ಎಸ್, ಏನ್ ಮಾಡ್ತೀರಾ ಏನ್ ಮಾಡಲ್ಲ ಅದನ್ನ ನಾನು ಕೇಳಲ್ಲ, ಯಾಕಂತ ಹೇಳಿದ್ರೆ ನಾನು ಎಕ್ಸೈಟ್ ಅಲ್ಲಿ ಇದ್ದೇನೆ. ಓಕೆ, ನಗು ಮುಖದ ಸುಷ್ಮಿತಾ ಅವರು. ಸೊ ಅದೇ ನಗು, ಅದೇ ಖುಷಿ, ಅದೇ ಸಂತೋಷ ಈಗ ಅವಲಕ್ಕಿಯ ಒಂದು ಪ್ರಿಪರೇಷನ್ ಅಲ್ಲೂ ಇರುತ್ತೆ ಅಲ್ವಾ? ಸೊ ಏನಿದೆ ಅದು ಸಸ್ಪೆನ್ಸ್ ಇದೆ ಅಲ್ವಾ? ಫಸ್ಟ್ ರೌಂಡಿಗೆ ಬಂದಿರಾ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗ್ತದೆ, ಹಾಗೆ ಎಕ್ಸೈಟ್ಮೆಂಟ್ ಅಲ್ಲಿ ಕೂಡ ಇದ್ದೇನೆ. ಓಕೆ, ಸೊ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ರವರ ಈ ವಿಭಿನ್ನವಾದ ಅವಲಕ್ಕಿಗಳು ಬಂದಿದೆ. ನನ್ಗನಿಸಿದೆ ನಿಮ್ಗೂ ಈಸಿ ಆಗುತ್ತೆ ಅದು, ಮನೆಯಲ್ಲಿ ಕೂಡ ಬೇರೆ ಬೇರೆ ಆಪ್ಷನ್ ಇದೆ ಅಲ್ವಾ? ಹೇಗೆ ಅನಿಸುತ್ತೆ ಅದ್ರ ಬಗ್ಗೆ? ರೆಸಿಪಿ ಎಲ್ಲ ಅವಲಕ್ಕಿದ್ರೆ ಸಾಕು, ಏನಾದ್ರೂ ಒಂದು ಐಡಿಯಾ ಒಳ್ಳೆತದೆ ಆಗುತ್ತೆ ಅಲ್ವಾ? ಆದ್ರೆ ಅವಲಕ್ಕಿಯಲ್ಲಿ ಇದು ಹೇಳುವಾಗ ಮನೆಯಲ್ಲಿ ಕೂತ್ಕೊಂಡವ್ರು ಏಪತ್ತುಂಡಲ್ಲ ಇಂಚನೆ ಪಂಡದಿಂಗ್ಲೇ ಬಜಿಲಿನೇ ಆದ್ರೆ ವಿಭಿನ್ನ ಶೈಲಿಯಲ್ಲಿ ಮಾಡಬಹುದು. ವಿಭಿನ್ನ ಶೈಲಿಯಲ್ಲಿ ಮತ್ತು ರುಚಿಕರವಾದ, ಅದು ನಮ್ಮ ಅಡಿಗೆ ಮನೆಯಲ್ಲಿ ನಡೆಯುತ್ತೆ ಅಲ್ವಾ? ಸೊ ಯಾಕೆ ಬಾರಿ ಬೇಜಾರಲ್ಲಿದ್ದೀರಾ? ಇಲ್ಲ, ಓಕೆ, ಖುಷಿಯಲ್ಲಿದ್ದಾರೆ ಅವರು. ಎಸ್ ಮೇಡಮ್, ಖುಷಿಯಾಗಿ ಹೇಗೆ ಅನಿಸ್ತಾ ಇದೆ ಮೊದಲ ರೌಂಡ್ ಅಲ್ಲಿ? ನನಗೆ ಖುಷಿ ಆಗ್ತದೆ, ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಮತ್ತೆ ನಮ್ಮ ಟಿವಿ ಅವರು ಕೊಟ್ಟ ಈ ಆಪರ್ಚುನಿಟಿಯನ್ನು ಯುಟಿಲೈಸ್ ಮಾಡಬೇಕಂತ ಇದ್ದೆ. ಸೊ ನಾನು ಸೆಲೆಕ್ಟ್ ಆಗಿರೋದು ನನಗೆ ತುಂಬ ಖುಷಿಯಾಗಿದೆ. ಸೊ ಆಕ್ಚುಲಿ ನೀವು ಏನು ಮಾಡ್ಕೊಂಡಿದ್ದೀರಾ?
ನಾನು ಬ್ಯಾಚುಲರ್ಸ್ BSc ಆಯಿತು ನಂದು ಸೆಂಟ್ ಅಲೋಷಿಯಸಿಂದ. ಈಗ ನಾನು ಮಾಸ್ಟರ್ಸಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ವಂಡರ್ಫುಲ್ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಐ ಥಿಂಕ್ ಯು ಆರ್ ಅ ಸ್ಟೂಡೆಂಟ್ ನಾವು. ಓಕೆ, ಕಲಿತಾ ಇದ್ದಾರೆ, ಬಟ್ ಅದರ ಜೊತೆಗೆ ಇದರಲ್ಲಿ ಇನೋವೇಟಿವ್ ಆಗಿ ಏನಾದರೂ ಮಾಡುವಂತ ನೀವು ಬಂದಿದ್ದಾರೆ. ಸೊ ಎನಿವೇ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಅ ವಾರ್ಮ್ ವೆಲ್ಕಮ್ ನಮ್ಮ ಅಡುಗೆ ಮನೆಗೆ, ಅವಲಕ್ಕಿ ಅದ್ಭುತದ ಅಡುಗೆ ಮನೆಗೆ. ಜೊತೆಗೆ ಎಲ್ರಿಗೂ ನಿಮಗೆ ಗೊತ್ತೇ ಇದೆ ಇದು ಹೇಗೆ ನಡೆಯುತ್ತೆ ಅಂತ ಹೇಳಿ. 20 ನಿಮಿಷ ಟೈಮ್ ನಿಮ್ಗೆ ಇರುತ್ತೆ ಮೊದಲ ಸುತ್ತು. ಜೊತೆಗೆ ನಮ್ಮ ಜಡ್ಜಸ್ಗಳಿದ್ದಾರೆ. ಸೊ ಜಡ್ಜಸ್ಗಳು ಅಂತೂ ಒಬ್ಬೊಬ್ರು ಒಂದೊಂದರಲ್ಲಿ ಎಕ್ಸ್ಪರ್ಟ್. ಸೊ ಅಲ್ಲಿ ಮಿಥುನ್ ಅವರಿದ್ದಾರೆ, ಶೆಫ್ ಮಿಥುನ್ ಅವರಿದ್ದಾರೆ, ಸುಕನ್ಯಾ ಮೇಡಮ್ ಇದ್ದಾರೆ, ಸುದರ್ಶನ್ ಅವರಿದ್ದಾರೆ. ಸೊ ಮೇಡಮ್, ಯಾವ ಜಡ್ಜಸ್ ಅನ್ನು ಜಾಸ್ತಿ ಇಂಪ್ರೆಸ್ ಮಾಡ್ತೀರಂತ ತಮ್ಗೆ ಅನಿಸುತ್ತೆ? 3 ಮಂದಿನೂ ಮಾಡಬೇಕು. 3 ಮಂದಿನೂ ಮಾಡ್ಬೇಕು, ಅದೇ ಹೇಳ್ತಿರೋದು. ಏನ್ ಹೇಳ್ತೀರಾ ಸುದರ್ಶನ್ ಅವರು? ತುಂಬಾ ಚೆನ್ನಾಗಿ ಅಲ್ವಾ? ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಎಸ್ ಮೇಡಮ್, ನೀವೇನು ಹೇಳ್ತೀರಾ? ಇಲ್ಲ, 3 ಜನರಿಗೆ ಕೂಡ ಇಷ್ಟ ಆಗುವ ಹಾಗೆ ಮಾಡಬೇಕು. ಅಂಚ ಬಂದು 3 ಜನ ಒಂದೊಂದು ಮಾರ್ಕ್ಸ್ ತಲ ಎಕ್ಸ್ಟ್ರಾ ಕೊರ್ಪುಜೇರಿ. ಓಕೆ, ಬಟ್ ಎನಿವೇ, ಸುಕನ್ಯಾ ಮೇಡಮ್, ಎಲ್ಲ ಮಹಿಳಾ ಮನಿಗಳು ಕಾಂಪಿಟೇಷನ್ಗೆ ರೆಡಿ ಆಗಿದ್ದಾರೆ. ಏನು ಹೇಳ್ತೀರಾ ಎಲ್ರಿಗೂ? ಎಲ್ಲರೂ ಕೂಡ ತಾಯಂದ್ರು ಇದರಲ್ಲಿ, ಬಹುಶಃ ಒಬ್ಬರು ಮಾತ್ರ ಸ್ಟೂಡೆಂಟ್. ಸೊ ಸ್ಟೂಡೆಂಟ್ ಕೂಡ ಒಂದು ಆ ಇಂಟ್ರೆಸ್ಟಲ್ಲಿ ಈ ಒಂದು ಕುಕ್ಕಿಂಗ್ ಕಾಂಪಿಟೇಷನ್ಗೆ, ಅಂದರೆ ಸ್ಟೂಡೆಂಟ್ಸ್ ಅಂದಾಕ್ಷಣ ಅವರು ಕುಕ್ಕಿಂಗ್ ವಿದೌಟ್ ಫೈರ್ ಆಗಿರಲಿ ಅಥವಾ ಬೇರೆ ರೀತಿಯಾದಂಥ ವೆಸ್ಟರ್ನ್ ಸ್ಟೈಲಲ್ಲಿ, ಅಂದರೆ ಕಾಂಟಿನೆಂಟಲ್ ಡಿಶಸ್ ಇಂಥದ್ರೆಲ್ಲ ತುಂಬ ಇಂಟ್ರೆಸ್ಟ್ ಪಡ್ತಾರೆ. ಆದರೆ ಅವಲಕ್ಕಿಯಲ್ಲಿ ಅವರು ಹೊಸದಾದಂಥ ಏನಾದರೂ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನನಗೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನನ್ನ ಇದು ನಿರೀಕ್ಷೆಯನ್ನು ಹುಸಿ ಮಾಡಬೇಕು. ಎಸ್, ಡೆಫಿನೆಟ್ಲಿ ಅವ್ರು ಮಾಡಲ್ಲ, ಆಲ್ ಫುಲ್ ಸ್ಪಿರಿಟ್ ಅಲ್ಲಿ ಇದ್ದಾರೆ. ಬಟ್ ಎನಿವೇ, 20 ನಿಮಿಷ ಟೈಮ್ ನಿಮಗೆ. ಆ ಟೈಮಿಂಗ್ ನಮ್ಮ ಇಲ್ಲಿ ಒಂದು ಸ್ಕ್ರೀನಲ್ಲಿ ಇರುತ್ತೆ. 20 ನಿಮಿಷದಿಂದ 0 ತನಕ ಅದು ಡೌನ್ ಆಗ್ತಾ ಬರುತ್ತೆ. ಯಾವಾಗ 0ಗೆ ರೀಚ್ ಆಗುತ್ತೆ ಟೈಮ್ ಲಿಮಿಟ್, ಆಗ ನಿಮ್ಮ ಸಮಯ ಮುಗಿಯಿತು. ನೀವು ನಿಮ್ಮ ಮುಂದಿನ ಪ್ರೆಸೆಂಟೇಷನ್ ಏನಿದೆ ಅಲ್ಲಿ ತನಕ ನೀವು ಪ್ರಿಪೇರ್ ಮಾಡಿ ಇಡಬೇಕಾಗತ್ತೆ. ಜೊತೆಗೆ ಗೊತ್ತೇ ಇದೆ, ಅವಲಕ್ಕಿ ಅದ್ಭುತವಾದಂತಹ ಡಿಶಸ್, ಇನೋವೇಟಿವ್ ಡಿಶ್ ಏನು ನೀವು ಕೊಟ್ಟಿರ್ತೀರಾ ಆ ಒಂದು ಡಿಶ್ನ ಪ್ರೆಸೆಂಟ್ ಮಾಡಲಿಕ್ಕೆ ಅವಲಕ್ಕಿಯಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಆಗಿರಬೇಕು. ಸೊ ಆಲ್ ಸೆಟ್, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಜಾಗಕ್ಕೆ ನೀವು ಹೋಗ್ಬೋದು. ವೀಕ್ಷಕರೇ, ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಡಬಲ್ ಸ್ಟಾರ್ ಅವಲಕ್ಕಿ ಅದ್ಭುತ ಕಾರ್ಯಕ್ರಮದ ಮೊದಲ ಸುತ್ತು ನಡೀತಾ ಇದೆ. 5 ಜನ ಕಂಟೆಸ್ಟೆಂಟ್ಸ್ಗಳು ರೆಡಿ ಆಗಿದ್ದಾರೆ ನಮ್ಮ ಮೊದಲ ಎಪಿಸೋಡ್ ಅಲ್ಲಿ. ಸೊ ಹಾಗಿರುವಾಗ 20 ನಿಮಿಷ ಟೈಮ್, 20 ನಿಮಿಷದ ಒಳಗಡೆ ನಿಮ್ಮ ಅದ್ಭುತವಾದಂತಹ ರೆಸಿಪಿ ಅವಲಕ್ಕಿಯ ಮುಖಾಂತರ ಹೊರಬರಲಿ ಅಂತ ಹೇಳ್ತಾ, ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಅವಲಕ್ಕಿ ಇಷ್ಟೊಂದು ಸೀರಿಯಸ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ ಅವಲಕ್ಕಿಯಲ್ಲಿ. ವಾವ್! ಸೊ ಜಡ್ಜಸ್ಗಳಂತೂ ಭಾರಿ ಕ್ಯೂರಿಯಾಸಿಟಿಲಿ ನೋಡ್ತಾ ಇರಬೇಕಲ್ವಾ? ಬಹಳಷ್ಟು ಏನಪ್ಪ ಇದು ನನಗನ್ನಿಸುತ್ತೆ ಎಲ್ಲ ಬ್ಯುಸಿ ಇದ್ದಾರೆ. ಟೈಮ್ ಲಿಮಿಟ್ ಸ್ವಲ್ಪ ಕಡಿಮೆ ಆಯ್ತಾ ಅಂತ ಕಾಣುತ್ತೆ ಇವರಿಗೆ. ಹೌದಾ ಮೇಡಮ್? ಬಟ್ ಟೈಮ್ ಕಡಿಮೆ ಆಯ್ತಾ? ಅಕ್ಕ ಐತೆ ಟ್ವಿಸ್ಟ್ ಉಪ್ಪುನು 20 ನಿಮಿಷದ ದಾದ ಹೊಸತು ಮಲ್ಬಾರ್ ಬಂದು ಅವೇ ಟ್ವಿಸ್ಟ್ ಉಪ್ಪುನು. ಬೇರೆ ಕಾವಲಿ ಎಲ್ಲ ಇಟ್ಟಿದ್ದಾರೆ. ಬಟ್ ಎನಿವೇ ಗುಡ್. ಒಂದು ಗೊತ್ತಾಯ್ತು, ಆ ಕಡೆಯಲ್ಲಿ ಸ್ವಲ್ಪ ಸೀಕ್ರೆಟ್ ಗೊತ್ತಾಗ್ತಾ ಬಂತು. ಅವಲಕ್ಕಿಯಲ್ಲಿ ದೋಸೆ ಏನಾದರೂ ಆಗ್ಬೋದೇನಾ? ಏನ್ ಅರೋಮಪ್ಪ! ಮೇಡಮ್ ಏನದು? ಅವಲಕ್ಕಿ ಬರ್ಫಿ. ಓಕೆ, ಸ್ವೀಟ್ ಇದೆ, ದೋಸೆ ಇದೆ. ಮೇಡಮ್ ಏನಾದರೂ ಹೆಲ್ಪ್ ಬೇಕಾ ನಿಮಗೆ? ಮನಸ್ಸಲ್ಲಿ ಇಟ್ಕೊಂಡ್ರೆ ಅದು ಇರೋದೇ 20 ನಿಮಿಷ ಟೈಮ್, ಪುನಃ ಹೆಲ್ಪ್ ಮಾಡ್ಲಿಕ್ಕೆ ಕಿರಿಕಿರಿ ಮಾಡ್ಲಿಕ್ಕೆ ಬಂದ್ರು ಅಂತ ಇಲ್ಲ ಅಲ್ವಾ? ಓಕೆ. ಸುಷ್ಮಿತಾ ಮೇಡಮ್ ಬಿರಿಯಾನಿ ಮಲ್ತೊಂದುಲ್ಲಾರ ಶೆಫ್ ಪರ್ಲೆಕ್ಕ? ಬಿರಿಯಾನಿ ಮಾಡ್ತಂದಿದ್ದೆ ನಾನು, ಡೆಸರ್ಟ್ ಮಾಡ್ತಂದಿಲ್ಲ. ಡೆಸರ್ಟ್ ಮಲ್ತೊಂದುಲ್ಲ? ಹಾ ಸೂಪರ್. ಅವಲಕ್ಕಿಯಲ್ಲಿ ಒಂದು ಡೆಸರ್ಟ್ ಆಗುತ್ತೆ. ಟ್ರೈ ಮಾಡಿದ್ರೆ ಆಗ್ತದೆ. ಈಗ ಇಷ್ಟು ನನಗೆ ಒಂದು ಕಷ್ಟ ಆಯ್ತು,
ಶೆಫ್ ಮಿಥುನ್ ಅವ್ರು ಏನ್ ಗೊತ್ತುಂಟಾ, ಯಾವ್ದಕ್ಕೆ ಕಾನ್ಸಂಟ್ರೇಟ್ ಕೊಡ್ಲಿ ಅಂತ ನನಗೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ರೆಸಿಪೀಸ್ ಆಗ್ತದೆ, ಇದು ಸಪ್ರೇಟ್ ಆಗಿ ಕಲಿಬಹುದು, ಅದು ಹೇಗೆ ಅಂತ ಗೊತ್ತಿಲ್ಲ. ಬಟ್ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ. ಒಂದು ಡೆಸರ್ಟ್, ಒಂದು ಬರ್ಫಿ, ಆ ಕಡೆಯಲ್ಲಿ ಮೇಡಮ್ ದೋಸೆನಾ ಅದು? ಹಾ ದೋಸೆ, ಓಕೆ ಸೂಪರ್. ನಮ್ಮ ಸ್ಟೂಡೆಂಟ್ ಅವರಂತೂ ಯಾವಾಗಲೂ ವೆರಿ ಸೀರಿಯಸ್ ಇರೋದು ಅಂತ ಕಾಣುತ್ತೆ. ಮೇಡಮ್ ಏನು ಹೆಸರು ಹೇಳಿದ್ರಿ ತಮ್ಮದು? ಮಹಿಮಾ ಅವರು. ಎಸ್. ಸೊ ಇದಕ್ಕಿಂತ ಮುಂಚೆ ಸಣ್ಣ ಇರುವಾಗೆಲ್ಲ ಕುಕಿಂಗ್ ವಿದೌಟ್ ಫೈರ್ ಅವಲಕ್ಕಿಲಿ ಮಾಡಿದ್ದೀರಾ? ಇಲ್ಲ, ಇದು ಫಸ್ಟ್ ಟೈಮ್ ಮಾಡಿದ್ರು. ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿ ಟ್ರೈ ಮಾಡ್ತಾ ಇರ್ತೇನೆ. ಸೂಪರ್. ಬಟ್ ತಾವು ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಏನೂ ಕ್ಲೂ ಕೊಡ್ತಾ ಇಲ್ಲಪ್ಪ. ಓಕೆ, ಇರಲಿ, ಸಸ್ಪೆನ್ಸ್ ಅಲ್ಲೇ ಇರಲಿ, ಎಲ್ಲವೂ ನಾವು ಡಿಸ್ಕ್ಲೋಸ್ ಮಾಡೋದು ಬೇಡ. ಎಸ್. ಸೊ ಹಾಗಿರುವಾಗ ಟೈಮ್ ಅಂತೂ ನಿಮಗೆ ಓಡುತ್ತೆ. ಎಷ್ಟು ಬೇಗ ಫಾಸ್ಟಾಗಿ ನಿಮ್ಮ ರೆಸಿಪಿ ತಯಾರಾಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ. ಅವಲಕ್ಕಿಯಲ್ಲಿ ಈ ಥರದೊಂದು ಹಲವು ಐಟಮ್ಗಳನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಕೆಲವೆಲ್ಲ ನಮ್ಮ ಪರಿಚಯವಾಗಿರುವಂಥದ್ದಲ್ಲದೆ ಇದೀಗ ಕೆಲವೆಲ್ಲ ಹೊಸತು ಕಾಣ್ತದೆ. ಹೊಸತು ಕಾಣ್ತಾ ಇದೆ ಅಲ್ವಾ? ಹಲಸಿನಕಾಯಿಯ ಕೆಲವೆಲ್ಲ ಕಾರ್ಯಕ್ರಮಗಳಲ್ಲಿ ಹೋದಾಗ ಹಲಸಿನಕಾಯಿಯಲ್ಲಿ ವಿಭಿನ್ನವಾದ ಐಟಮ್ ಮತ್ತೆ ಕೆಲವೆಲ್ಲ ಈಗ ಅವರೆಕಾಳು ಅದು ಇದು ಅಂತ ಹೇಳಿಕೊಂಡು ನಾವು ಕಂಡಿದ್ದೇವೆ. ಅವಲಕ್ಕಿಯಲ್ಲಿ ಅದ್ಭುತವಾದಂತಹ ಬೇರೆ ಬೇರೆ ಕಾರ್ಯಕ್ರಮಗಳು ಇದು ಮೊದಲ ಬಾರಿಗೆ ನಾವು ಮೊದಲ ಬಾರಿಗೆ ಅಲ್ಲ, ನೀವು ಒಂದೆರಡಾದ್ರೂ ನೋಡಿರ್ಬೋದು. ಬಟ್ ಇಲ್ಲಿ ನಾನು ಪ್ರತಿಯಲ್ಲಿ ನೋಡ್ತಾ ಇರೋದು, ನಾನು ಯೋಚಿಸ್ತಾ ಯಾಕಪ್ಪ ನಾನು ಅವಲಕ್ಕಿಯನ್ನು ಅಷ್ಟು ಹೇಟ್ ಮಾಡ್ತಾ ಇದ್ದೆ ಅಂತೇಳಿ. ಇದು ನೋಡ್ತಾ ಇರುವಾಗ ಪ್ರೀತಿ ಇನ್ನೂ ಜಾಸ್ತಿ ಆಗ್ತದೆ ಅಲ್ವಾ? ಎಸ್, ನೋಡುವ ಬಟ್ ದೋಸೆ ಮಲ್ತದ್ದು ಇಲ್ಲಡೋರ ಮಲ್ತು ಕೊಡ್ತಾರೆ, ಮಾಡ್ತಾ ಇರ್ತೀರಾ? ಸೊ ಖುಷಿಯಾಗಿದೆ ಅವರಿಗೆ. ಓಕೆ, ಸ್ವಲ್ಪ ಇದು ಗಾಜರೆಲ್ಲ ಆ್ಯಡ್ ಮಾಡ್ತಾರೆ, ಸ್ವಲ್ಪ ಟೈಮ್ ಸರ್. ಈಗ ನೀವು ಕಡಿಮೆ ಟೈಮ್ ಇರೋದ್ರಿಂದ ಕಡಿಮೆ ಇಂಗ್ರೀಡಿಯೆಂಟ್ ಹಾಕಿದ್ದೀರಾ? ಓಕೆ, ಇದು ಬೇರೆ ಒಂಥರ ಒಂದು ಟ್ವಿಸ್ಟ್. ಬಟ್ ಏನೇ ಆಗಿರಲಿ. ಸೊ ಇದು ಹೀಗೇನೆ ಆಗ್ತದೆ. ಇದಕ್ಕೆ ಏನಾದರೂ ಚಟ್ನಿ ಚಟ್ನಿ ಇದೆ? ಓಕೆ ಓಕೆ. ಓ ಮೇಡಮ್, ತಾವು ಯೂಸ್ ಮಾಡ್ತಾ ಇದ್ದೀರಾ ಈ ಬಿಳಿ ಅವಲಕ್ಕಿ ಯೂಸ್ ಮಾಡ್ತಾ ಇದ್ದೀರಾ? ನಾನು ಬಿಳಿ ಅವಲಕ್ಕಿ ಯೂಸ್ ಮಾಡ್ತಾ ಇದ್ದೀರಾ? ಓಕೆ. ಸೊ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅದರಲ್ಲಿ ಈ ತಯಾರಿಸುವಾಗ? ಅದು ಕೂಡ ಸಂತೋಷ್ ರೈಸ್ ಮಿಲ್ಸ್ ಅವರ ಅವಲಕ್ಕಿ ನಿಮಗೆ ಹೇಗೆ ಅನಿಸ್ತಾ ಇದೆ ಅದರಲ್ಲಿ? ಒಳ್ಳೇದು ಕಾಣಿಸ್ತಾ ಇದೆ. ಸೊ ಈಗ ಟೇಸ್ಟ್ ವೈಸ್ ಒಳ್ಳೇದಿದೆ, ನಾನು ಟೇಸ್ಟ್ ಮಾಡಿ ಹೇಳಿದ್ದು. ಸೊ ಒಳ್ಳೇದು ಬರ್ಬೋದು ಅಂತ ಅನಿಸಿದ್ದೇನೆ. ಓಕೆ. ಡೆಸರ್ಟ್. ಸೊ ಜಾಸ್ತಿಯಾಗಿ ಈ ಅಡುಗೆ ಕೋಣೆಯಲ್ಲಿ ನನಗನ್ನಿಸುತ್ತೆ ಫಸ್ಟ್ ಟೈಮ್ ಈ ಥರದ, ಈ ಕಡೆ ಹೋದರೆ ಈ ಒಂಥರ ಅರೋಮಾ, ಈ ಕಡೆಗೆ ಬಂದರೆ ಇನ್ನೊಂದು ಥರ ಅರೋಮಾ. ಸೊ ಜಡ್ಜಸ್ಗಳಿಗೆ ಕೂತ್ಕೊಂಡವರಿಗೂ ನಾನು ಸ್ವಲ್ಪ ಕ್ಯೂರಿಯಾಸಿಟಿ ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅಲ್ಲಿಂದ ನೀವು ನೋಡ್ತಾ ಇದ್ದೀರಾ, ಬಟ್ ಇಲ್ಲಿ ಬಂದು ಒಂಥರ ಎಕ್ಸ್ಪೀರಿಯನ್ಸ್ ಮಾಡಿದರೆ ಆಹಾ, ಈ ಕಡೆದೊಂದು ಸ್ವೀಟ್, ಆ ಕಡೆದು ಇನ್ನೊಂದು ಖಾರ ಎಲ್ಲವೂ ಬರ್ತಾ ಇದೆ. ಸೊ ಮೇಡಮ್ ಏನು ಅನಿಸ್ತಾ ಇದೆ ನಿಮ್ಗೆ ಇವರನ್ನು ನೋಡುವಾಗ? ಎಕ್ಸೈಟ್ಮೆಂಟ್ ಇದೆ ಅಂತ ಹೇಳಿದ್ರೆ ಒಂದ್ಸರಿ ಹೋಗಿ ನೋಡೇ ಬಿಡೋಣ ಅಂತ ನನ್ನ. ಬನ್ನಿ ಹಾಗಾದ್ರೆ, ಕಿಚನಿಗೆ ಒಮ್ಮೆ ತಾವು ಕಾಲಿಡಬೇಕು. ಘಮ ಘಮ ಒಳ್ಳೆ ಬರ್ತಾ ಇದೆ. ಬನ್ನಿ ಬನ್ನಿ ಬನ್ನಿ. ಸೊ ಕಿಚನ್ ನ ಒಂದು ಮೇಡಮ್ ಇದ್ದಾಗೆ, ಒಂದು ಹೆಡ್ ಮಿಸ್ಟ್ರೆಸ್ ಇದ್ದಾಗೆ. ಸೊ ಹಾಗಿರುವಾಗ ಈ ತರ ಎಲ್ಲ ನೋಡಿ, ಯಾವ ತರ ಎಲ್ಲ ಬಾರಿ ಕಾನ್ಸಂಟ್ರೇಟ್. ನಾವು ಅವರಿಗೆ ಡಿಸ್ಟರ್ಬ್ ಮಾಡೋದಂತೂ ಎಂತೂ ಬೇಡ, ಬಟ್ ಮಾಡಿದ್ರೆ ಈಗ ನಾವಿಬ್ರು ಪೆಟ್ಟು ತಿಂತೇವೆ. ಅವಲಕ್ಕಿ ಜೊತೆ ನಮ್ಮನ್ನು ರುಬ್ಬಿ ಬಿಡ್ತಾರೆ ಅಲ್ಲಿಗೆ. ಮೇಡಮ್ ಈ ಕಡೆ ನೋಡಿ, ದೋಸೆ ರೆಡಿ ಆಗ್ತಾ ಇದೆ. ಇದು ಅವಲಕ್ಕಿಯಲ್ಲಿ ಆಗ್ತಾ ಇರೋದು ದೋಸೆ. ದೋಸೆ ಎಲ್ಲ ಏನು ಉತ್ತಪ್ಪ. ಉತ್ತಪ್ಪ ದೋಸೆಗೆ ಅದಕ್ಕೂ ವ್ಯತ್ಯಾಸ ಇದೆ ಅಲ್ಲ? ನಮ್ಗೆ ಇದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ಈಗ ನೀವು ಇವರೆಲ್ಲ ಸೇರ್ಕೊಂಡು ಹೇಳಿದ್ರೆ ನಾವು ಸ್ವಲ್ಪ ಕಲಿತೇವೆ. ನಿಮ್ಮ ಪ್ರಕಾರ ಕಾವಲಿಯಲ್ಲಿ ಹಾಗೆ ಇದು ಹಾಕಿದ್ರೆ ಅದು ದೋಸೆ, ಇದಕ್ಕೆ ಉತ್ತಪ್ಪ ಅಂತ ಹೇಳೋದು. ಇವ್ರದ್ದು ಆಲ್ಮೋಸ್ಟ್ ರೆಡಿ ಆಯ್ತಾ? ರೆಡಿ ಆಯ್ತು. ಪರವಾಗಿಲ್ವೇ? ಇನ್ನು ಗಟ್ಟಿ ಆಗ್ಬೇಕು. ವೆರಿ ನೈಸ್. ಅದು ನಾವು ತಂಡ ಪಾತ್ರದಲ್ಲಿ ಇಟ್ಟರೆ ಬೇಗ ಗಟ್ಟಿ ಆಗ್ತದೆ. ಅದು ಒಂದು ತರ್ಲಿಕ್ಕೆ ಮತ್ತೆ ಸೂಪರ್. ಬರ್ಫಿ ಈ ಕಡೆ ಏನೋ ಮಾಡ್ತಾ ಇದ್ದಾರೆ. ಸೊ ನೀವೇನು ತಯಾರಿಸಿದ್ದೀರಿ? ಪಡ್ಡು. ಏನು ಹಾಗಂದ್ರೆ? ಪಡ್ಡು ಅಂದ್ರೆ ಅವಲಕ್ಕಿ ಪಡ್ಡು. ಸೊ ಟೈಮ್ ಕನ್ಸ್ಟೆಂಟ್ ಇದೆ, ಟೈಮನ್ನು ಕೂಡ ನೋಡಿಕೊಂಡು ಮಾಡ್ತಾ ಇರಿ. ಓಕೆ. ಸೊ ನೀವು ನಿಮ್ಮ ಇಷ್ಟೆಲ್ಲ ಎಫರ್ಟ್ ಹಾಳಾಗಬಾರ್ದು. ಹಾಗೆ ಟೈಮ್ ನಿಮಗೆ ಇನ್ನಿದೆ 7 ನಿಮಿಷ 15 ಸೆಕೆಂಡ್. ಈ ಥರ ನಾವು ಟೈಮ್ ಕನ್ಸ್ಟೆಂಟ್ ಕೊಟ್ಟಿರೋದ್ರಿಂದ ನೆಕ್ಸ್ಟ್ ಟೈಮ್ ಇವ್ರಿಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಹೇಗೆ ಹೇಳಿ?
ಫಾರ್ ಎಕ್ಸಾಂಪಲ್ ನನ್ನ ಪ್ರಕಾರ ಈಗ ಬೆಳಿಗ್ಗೆ ಬೇಗನೆ ನಾನೊಂದು ಶೂಟ್ಗೆ ಹೋಗಬೇಕು, ಆಗ 20 ನಿಮಿಷ ಅಂತ ಹೇಳಿದ್ದು 20 ನಿಮಿಷದೊಳಗೆ ಆಗುತ್ತೆ. ಹಾಂ, ನೀವು ನೆಕ್ಸ್ಟ್ ನಿಮ್ಮ ಅಮ್ಮನಿಗೂ ಹೇಳ್ಬೋದು, ಅಲ್ಲಿ ಕಾಂಪಿಟೇಷನ್ ಅಲ್ಲೇ ಮಾಡಿದರೆ ನಿಮ್ಮ ಮನೇಲಿ ಆಗೋದಿಲ್ವಾ ಅಂತ ಹೇಳಿ. ಓಕೆ, ಎಸ್. ಇಲ್ಲಿ ನೋಡಿ, ಇದು ನನಗೆ ಅನಿಸುತ್ತೆ ಕಾಂಬಿನೇಷನ್, ಅವ್ರು ಹಾಕಿದಂತಹ ಡ್ರೆಸ್, ಅವ್ರು ಮಾಡ್ತಾ ಇರುವಂತಹ ಒಂದು ರೆಸಿಪಿ, ಮ್ಯಾಚಿಂಗ್ ಎಲ್ಲ ಮ್ಯಾಚಿಂಗ್ ಇದೆ. ಬಟ್ ಸ್ವಲ್ಪ ನನಗೆ ಸ್ವೀಟ್ ಕಡೆ ಒಲವು. ಸೊ ಇವರು ಬಹುಶಃ ಸ್ವೀಟ್ ಮಾಡ್ತಾ ಇದಾರಲ್ಲ? ಎಸ್ ಎಸ್, ಇದು ನಮ್ಮದು ಅವಲಕ್ಕಿ. ಏನು ಮಾಡ್ತಾ ಇದ್ದೀರಿ? ಲಡ್ಡು. ಓಹೋ. ಸೊ ನೀವು ಹೇಳಿದ್ರಿ ಯೂಟ್ಯೂಬಲ್ಲಿ ನೀವು ನೋಡಿ ಹೆಚ್ಚಾಗಿ ಅಡುಗೆ ಮಾಡೋದು ಅಂತ. ನಮ್ಮ ಒಬ್ಬರು ಜಡ್ಜ್ ಯೂಟ್ಯೂಬಲ್ಲಿ ವಿವಿಧ ರೀತಿಯಾದಂಥ ಅಡುಗೆಗಳನ್ನು ಮಾಡ್ತಾರೆ, ನೋಡಿದ್ದೀರಾ? ಕೆಲವೊಂದು ನೋಡಿದ್ದೇನೆ, ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದ್ದೇನೆ. ಸರಿ, ಹಾಗಾದರೆ ನೀವು ಅವರನ್ನು ಜಾಸ್ತಿ ಇಂಪ್ರೆಸ್ ಮಾಡಬೇಕಾಗತ್ತೆ, ನೋಡೋಣ. ಸೊ ಅವರನ್ನು ಇಂಪ್ರೆಸ್ ಮಾಡ್ತೀರಾ, ಪ್ರೆಸೆಂಟೇಷನಲ್ಲಿ ನನಗೆ ಇಂಪ್ರೆಸ್ ಮಾಡ್ತೀರಾ? ಯಾಕೆಂದರೆ ಅವಲಕ್ಕಿ ಇದು ಲಡ್ಡು ಎಲ್ಲ ಮಾಡುವಾಗ ಪ್ರೆಸೆಂಟೇಷನ್ ಹೇಗೆ ಬರುತ್ತೆ ನೋಡಬೇಕಲ್ಲ. ಎಸ್, ಆಲ್ ದಿ ಬೆಸ್ಟ್. ಮಾಡಿ ಮಾಡಿ ನೋಡ್ಲಿಕ್ಕೆ ಈಗಲೇ ನಾನು ಟೇಸ್ಟ್ ನೋಡ್ಬೋದಾ ಮೇಡಮ್? ಇವಾಗ ನಿಮಗಿಲ್ಲ, ನಮಗೆ ನೀವು ಫಸ್ಟ್ ನೋಡ್ಬೇಕು. ಓಕೆ, ಫೈನ್. ಎಸ್. ಸೊ ಆಲ್ಮೋಸ್ಟ್ ನಿಮ್ಮ ಟೈಮ್ ಏನಿದೆ 70 to 80% ಮುಗ್ದಿದೆ. ಇನ್ನಿರುವಂಥದ್ದು ಹತ್ರ ಅಂತ ಹೇಳಿದ್ರೆ ಒಂದು 3.5 ನಿಮಿಷ ಅಷ್ಟೇ. ಸೊ ಜಡ್ಜಸ್ಗಳು ಹೇಳಿದಾಗೇ ಪ್ರೆಸೆಂಟೇಷನ್, ಕ್ಲೆನ್ಲಿನೆಸ್, ಟೇಸ್ಟ್ ಎಲ್ಲವೂ ಚೆನ್ನಾಗಿರಬೇಕು. ಸೊ ಅವಲಕ್ಕಿ ಅದ್ಭುತವಾದಂಥ ರೆಸಿಪಿಗಳು ತಯಾರಾಗ್ತಾ ಇದೆ. ಇನ್ನು ಉಳಿದಿದೆ ನಿಮಗೆ 3.5 ನಿಮಿಷ ಅಷ್ಟೇ. ಸೊ 3.5 ನಿಮಿಷದಲ್ಲಿ ಕಡೆಯ ಒಂದು ಪ್ರಾಸೆಸ್ ಏನಿದೆ ನೀವು ಅದು ಮಾಡಬೇಕಾಗುತ್ತೆ. ಸೊ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರೂ ಫಿನಿಶಿಂಗ್ ಸ್ಟೇಜಲ್ಲಿ ಇದ್ದಾರೆ. ಲೆಟ್ಸ್ ಸಿ ಹೇಗೆ ಹೋಗುತ್ತೆ ಅಂತ ಹೇಳಿ. ಕಡೆಯ 60 ಸೆಕೆಂಡ್ಗಳಷ್ಟೇ, ಫೈನಲ್ 60 ಸೆಕೆಂಡ್ಸ್. ಕಡೆಯ 5 ಸೆಕೆಂಡುಗಳು. 5 4 3 2 1 ಸ್ಟಾಪ್. ಇನ್ನು ಯಾವುದೇ ಕೆಲಸ ಮುಟ್ಲಿಕ್ಕಿಲ್ಲ. ಸೊ ಕೆಲಸ ಮುಗೀತು. ಸೊ ಐ ಥಿಂಕ್ ಆಲ್ ಸೆಟ್, ಎಲ್ಲರೂ ಮಾಡಿದ್ದಾರೆ. ಎಸ್. ಸೊ ಫೈನಲಿ ನಾವು ಇಟ್ಸ್ ಅ ಜಡ್ಜಿಂಗ್ ಟೈಮ್. ಸೊ ಜಡ್ಜಸ್ಗಳಂತೂ ತಯಾರಾಗಿದ್ದಾರೆ ಅವಲಕ್ಕಿಯಲ್ಲಿ ಅದ್ಭುತವಾಗಿ ತಯಾರಾದಂತಹ ಈ ರೆಸಿಪೀಸ್ಗಳ ಟೇಸ್ಟ್ ನೋಡಲಿಕ್ಕೆ. ಸೊ ಹಾಗಿರುವಾಗ ಕಂಟೆಸ್ಟೆಂಟ್ ನಂಬರ್ 1 ಮೇಡಮ್, ನಿಮ್ಮ ಡಿಶ್ ನಮ್ಮ ಜಡ್ಜಸ್ನವರ ಮುಂದೆ ಪ್ರೆಸೆಂಟ್ ಮಾಡುವುದು. ಸೊ ಅವಲಕ್ಕಿ ಅದ್ಭುತದ ಮೊದಲ ಡಿಶ್. ಮೇಡಮ್ ಏನು ಹೆಸರು ಹೇಳಿದ್ರಿ? ಉತ್ತಪ್ಪಂ, ಅವಲಕ್ಕಿ ಉತ್ತಪ್ಪಂ. ಅವಲಕ್ಕಿ ಉತ್ತಪ್ಪಂ. ಆಹಾ, ಚೆನ್ನಾಗಿದೆ. ಸೊ ಟೊಮ್ಯಾಟೊ, ಆನಿಯನ್ ಅಷ್ಟೇ ಹಾಕಿದ್ದೆ. ಚಿಲ್ಲಿ ಫ್ಲೇಕ್ಸ್ ಮೇಲೆಯಿಂದ ಮಾತ್ರ ಒತ್ತಿಸ್ತೀವಿ, ಮೇಲೆಯಿಂದ ಮಾತ್ರ. ನೋಡೋಣ ಹೇಗಿದೆ. ಎಸ್. ಸೊ ಶೆಫ್ ಮಿಥುನ್ ಅವ್ರು ಏನಾದರೂ ಕಮೆಂಟ್ ಇದೆಯಾ ಇದರ ಬಗ್ಗೆ? ನೋ ಕಮೆಂಟ್ಸ್. ನೋ ಕಮೆಂಟ್. ಸೊ ಮೇಡಮ್, ಜಡ್ಜಸ್ ಅವರಂತೂ ಮಾರ್ಕ್ಸ್ ಹಾಕ್ತಾ ಇದ್ದಾರೆ. ಸೊ ಉತ್ತಪ್ಪ ಅಂತೂ ಚೆನ್ನಾಗಿ ಕಾಣ್ತಾ ಇದೆ, ಬಟ್ ಟೇಸ್ಟ್ ನಾನು ನೋಡಿ. ಎಸ್, ಟೆನ್ಷನ್ ಅನಿಸ್ತಾ ಇಲ್ಲ ಅಲ್ಲ? ಇಲ್ಲ, ಟೆನ್ಷನ್ ಏನಿಲ್ಲ ನೋಡಿ. ಮಾರ್ಕ್ಸ್ ಆರಾಮ್ಸೆ ಅವ್ರು ನಗ್ನಗ್ತಾ ಹಾಕ್ತಾ ಇದ್ದಾರೆ ನೋಡಿ. ಹೌದು. ಸೊ ಕಂಟೆಸ್ಟೆಂಟ್ ನಂಬರ್ 2 ಮೇಡಮ್, ಅವಲಕ್ಕಿ ಬರ್ಫಿ. ಓಹೋ, ಸೂಪರ್ಬ್ ಇದೆ. ನೆಕ್ಸ್ಟ್ ಟೈಮ್ ಟು ಡಿಶ್ ಅವಲಕ್ಕಿ ಬರ್ಫಿ. ಎಸ್ ಮೇಡಮ್, ಪ್ಲೀಸ್. ಫ್ರೈ ಮಾಡಿದಿರೋ ಗೋಡಂಬಿ, ಅವಲಕ್ಕಿ ಒಟ್ಟಿಗೆ ಗೋಡಂಬಿ ಹಾಕದ್ದು ಇದಕ್ಕೆ, ಹಾಗಾಗಿ ಡೆಕೋರೇಷನ್ ಎಲ್ಲ ಗೋಡಂಬಿ ಮಾಡಿದ್ರು. ಗೋಡಂಬಿ ಅಂತೂ ಮೇಡಮ್ ಅರಳಿ ಬಂದ ಗೋಡಂಬಿಯನ್ನು ಹಾಕಿದ್ರು. ಆಹಾ, ಗೋಡಂಬಿಯನ್ನು ಕೂಡ ಫ್ರೈ ಮಾಡೋದು. ಹೌದು, ಫ್ರೈ. ಆದರೆ ಅದು ಸ್ವೀಟ್ ಇದೆ, ಗೋಡಂಬಿ ಫ್ರೈ ಮಾಡಿದ್ದು ಸ್ವಲ್ಪ ಸಾಲ್ಟಿ ಇದೆ. ರೆಡಿಮೇಡ್ ತಂದದ? ಅಲ್ಲ, ನಾನು ಮನೇಲಿ ಫ್ರೈ ಮಾಡೋದು, ಇದು ಡೆಕೋರೇಷನಿಗೆ ತಂದದ್ದು. ಫ್ರೈ ಮನೇಲೇ ಮಾಡಿದ್ದೆ, ಡೆಕೋರೇಷನಿಗೆ ಹೇಳಿ ತಗೊಂಡು ಬಂದೆ. ಸುದರ್ಶನ್ ಅವ್ರು ಏನು ಹೇಳ್ತೀರಾ? ಸ್ವೀಟ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಹಾರ್ಡ್ ಆಯಿತು ಅಂತೇಳಿ ಅನಿಸ್ತಾ ಇದೆ.
ಪಾಕದ ಸ್ವಲ್ಪ ಹೌದು. ಬಾಕಿ ಮಟ್ಟಿಗೆ ತೊಂದರೆ ಇಲ್ಲ, ಸ್ವಲ್ಪ ಗಡಿಬಿಡಿ ಆಯ್ತು ಟೈಮ್ ಗಡಿಬಿಡಿ ಕಡಿಮೆ ಅಂತ ಆಯ್ತು, ಹೇಳಿಕೊಂಡು ಹಾಗೆ. ಮಾಡಿದಾಗಿರ್ಬೋದು. ಆ ಸ್ವೀಟಿನ ಮಟ್ಟಿಗೆ ತೊಂದರೆ ಇಲ್ಲ. ಅಲ್ಲ ಅಂದ್ರೆ ಅವರದ್ದು ಏನದು 20 ನಿಮಿಷದಲ್ಲಿ ಗಟ್ಟಿಯಾಗಿದೆ, ತಣ್ಣಗೆ ಆಗಿ ಒಂದು ಗಂಟೆ ಬಿಟ್ಟು ತಿಂದ್ರು ತೊಂದರೆ ಇಲ್ಲ ಅಂತ ಹೇಳಿ. ಸೊ ಮೇಡಮ್, ನಿಮ್ಮ ಡಿಶ್ ಪ್ರೆಸೆಂಟ್ ಮಾಡಿ ಜಡ್ಜಸ್ಗಳು ಕಮೆಂಟ್ ಕೂಡ ಕೊಟ್ಟಾಯ್ತು, ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ಹಾಗೆ ಒಮ್ಮೆ ಬಂದಿದ್ದೆ ನಾನು ನಮ್ಮ ಟಿವಿಲಿ ಕಾಂಪಿಟೇಷನಿಗೆ, ಈಗ ಬಂದ್ಕೊಂಡು ಇಷ್ಟು ಪ್ರೆಸೆಂಟೇಷನ್ ಮಾಡೋದು ತುಂಬ ಖುಷಿ ಆಯ್ತಲ್ಲ. 20 ನಿಮಿಷದಲ್ಲಿ ಈ ಅವಲಕ್ಕಿಯನ್ನು ಯೂಸ್ ಮಾಡಿ ಇಷ್ಟು ಗಟ್ಟಿ ಬರ್ಫಿ ಮಾಡಿದ್ರ ಅಂತ ಹೇಳಿದ್ರೆ, ಇನ್ನು 1 ಗಂಟೆ ಕೊಟ್ಟಿದ್ರೆ ಏನೆಲ್ಲ ಮಾಡ್ತಿದ್ರಿ ಅಲ್ವಾ? 3 ಐಟಮ್ ಮಾಡ್ತಿದ್ರಲ್ವಾ? ಬಟ್ ಎನಿವೆ ನೋಡುವ, ಫಿನಾಲೆಗೆ ಬರಲಿ ಅಂತ ನಂದು ಒಂದು ಆಸೆ. ಎನಿವೆ, ಗುಡ್ ಲಕ್. ಸೊ ಮೂವಿಂಗ್ ಆನ್ ಫಾರ್ ದ ಥರ್ಡ್ ಕಂಟೆಸ್ಟೆಂಟ್ ಫಾರ್ ದಿ ಜಡ್ಜ್ಮೆಂಟ್ ನಾವು. ಪ್ಲೀಸ್ ಮೇಡಮ್ ಬನ್ನಿ. ಸೊ ಶೆಫ್ ಮಿಥುನ್ ಅವರು ಭಾರಿ ಎಕ್ಸಾಮಿನ್ ಮಾಡಿ ಅದನ್ನು ಓಪನ್ ಮಾಡಿ ನೋಡಿ ಆಮೇಲೆ ಟೇಸ್ಟ್ ನೋಡಿದ್ರು. ಸೊ ಎಸ್ ಪನ್ಲೆ ಸರ್, ಚೆಕ್ ಬಂದ್ಬಿಡುತ್ತೆ ಒಳ್ಳೆ ಕುಕ್. ಕರೆಕ್ಟ್ ಯಾನ್ ತೂಯ ಇರ್ನ ಎಕ್ಸಾಮಿನ್ ಲೆವೆಲ್ ತೂಯ ಬಾರಿ ಡೀಪ್ ಆಗಿ ತೂಯ ರವೆನೆ. ಸೊ ಪನ್ಲೆ ಸರ್ ಎಂಚ ಇರೇಗ ಅವು ಆಯ್ತು ಒಂಜಿ ರಿಸಲ್ಟ್ ತಿಕ್ಕೊಂದುಂಡು. ರಿಸಲ್ಟ್ ಬಾರಿ ಎಡ್ಡೆ ಟೇಸ್ಟ್ ಬಾರಿ ಎಡ್ಡೆ ಸರ್. ಸಮಥಿಂಗ್ ನ್ಯೂ ಐ ಮೇಡಮ್ ನ ಮೊನೆದುಲೆ ಆರ್ನ ಮೊನೆ ತೆಲಿಕೆ ತುಲೆ. ಎಸ್, ಓಕೆ, ಇಟ್ಸ್ ಗುಡ್. ಓಕೆ, ಸೊ ಮೇಡಮ್ ಏನಾದರೂ ಹೇಳ್ಲಿಕ್ಕಿದೆ? ಸೊ ಅವರಿಗೆ ಗೊತ್ತಿದೆ ಟೇಸ್ಟ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತೇಳಿ. ಸೊ ಅವ್ರು ಹೇಳಿದ ಮೇಲೆ ನೋಡೋಣ, ರಿಸಲ್ಟ್ ಆಮೇಲೆ ಗೊತ್ತಾಗುತ್ತೆ. ಸೊ ಎಲ್ಲರ ಕೈ ರುಚಿ ಕೂಡ ವಿಭಿನ್ನ ಅಲ್ಲ, ಟೇಸ್ಟ್ ಯಾರ್ದು ಉತ್ತಮ ಅದನ್ನು ನೋಡಿ. ಎಸ್ ಮೇಡಮ್. ಓಕೆ, ಸೊ ಕಂಟೆಸ್ಟೆಂಟ್ ನಂಬರ್ 4 ರೆಡಿ ಆಗಿದ್ದಾರೆ. ಸೊ ಅವಲಕ್ಕಿಯಲ್ಲಿ ಮಾಡಿದಂಥ ಡೆಸರ್ಟ್ ಇದು. ಎಸ್ ಮೇಡಮ್, ಪ್ಲೀಸ್ ಜಡ್ಜಸ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಏನು ಮಾಡಿದ್ದೀರಿ ಸುಷ್ಮಿತಾ? ಅಲ್ಲ, ಪೋಹಾ ಡೆಸರ್ಟ್ ಮಾಡಿದ್ದೇನೆ ಅವಲಕ್ಕಿ ಯೂಸ್ ಮಾಡಿ. ಮೇನ್ ಇಂಗ್ರೀಡಿಯೆಂಟ್ಸ್ ಅವಲಕ್ಕಿ. ಹೇಗೆ ಮಾಡಿರುವಂಥದ್ದು? ಹಾಲನ್ನು ಕುದಿಸಿ ಅದಕ್ಕೆ ಕುದಿ ಬಂದ ನಂತರ ಸ್ವಲ್ಪ ಸಕ್ಕರೆ, ಆನಂತರ ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಕಲರಿಗೆ ಫುಡ್ ಕಲರ್ ಆ್ಯಡ್ ಮಾಡಿದ್ದೇನೆ, ಕೇಸರ್ ಮತ್ತು ನಾರ್ಮಲ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದ್ದೇನೆ. ಅಂದರೆ ಇದೀಗ ನಾರ್ಮಲ್ ನಮ್ಮ ಶೀರದ ಟೈಪ್ನಲ್ಲಿ ನಿಮ್ಮ ಈ ಡೆಸರ್ಟ್? ಶೀರದ ಟೈಪ್ ಬರುವುದಿಲ್ಲ, ಸ್ವಲ್ಪ ಟೇಸ್ಟ್ ನಿಮಗೆ ಹಾಗೆ ಬರ್ತದೆ. ಶೀರದ ಟೈಪ್ ಬರುದಿಲ್ಲ, ಟೇಸ್ಟ್ ಹಾಗೆ ಅಂದ್ರೆ ಡೆಸರ್ಟ್ ಅಲ್ಲಿ ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿ, ಅವಲಕ್ಕಿ ಎಲ್ಲ ಹಾಲನ್ನೆಲ್ಲ ಅಬ್ಸರ್ವ್ ಮಾಡಿ ಸ್ವಲ್ಪ ದಪ್ಪ ಆಗ್ತದೆ. ನೀವು ಹೇಳುದು ಇದು ಶೀರದಷ್ಟು ದಪ್ಪ ಬರುದಿಲ್ಲ, ಆದ್ರೆ ಒಂಥರ ಶೀರ ತರನೇ. ಶೀರ ತರ ಕಲರ್ ಸೇಮ್. ಓಕೆ ಓಕೆ, ಯೆಲ್ಲೋ ಕಲರ್ ಫುಡ್ ಕಲರ್ ಹಾಕಿದ್ದೇನೆ, ಸೊ ಹಾಗಾಗಿ ಯೆಲ್ಲೋ ಕಲರ್ ಬರ್ತದೆ. ಟೇಸ್ಟ್ ಮಾಡಿ ನೋಡುವ. ಟೇಸ್ಟ್ ನೋಡಿ. ಸೊ ಜಡ್ಜಸ್ನವರಂತೂ ಟೇಸ್ಟ್ ನೋಡಿದ್ರು, ಬಟ್ ಶೀರದ ಲೆಕ್ಕ, ಶೀರದ ಕಲ್ಲರ್, ಶೀರ ಹತ್ತು ಪೂರ ಪಂಡೇರು ಎಂಕಲ ಕನ್ಫ್ಯೂಸ್ ಆಡ್. ಬಟ್ ದಾಲ ಅವರ ಟೇಸ್ಟ್ ತುಂಡ ಗೊತ್ತಾವ್ ತೂನಗ ವಿಜುವಲಿ ಆ ಒಂಜಿ ಲುಕ್ ಉಂಡದೆ ಅವು ಎಡ್ಡೆ ಕೊರೊಂದುಂಡು. ಬಟ್ ಹೆಂಗೆ ಗೊತ್ತು ನಾನು ಹಾಕ್ಲಿಕ್ಕೆ ಬಿಡ್ತೀನಿ. ಸೊ ಇರೇಗೆ ಎಂಚಾಡ್ ಖುಷಿ ಆಂಡ್ ಕೊರ್ತಿನ ಟೈಮ್ ಯೂಸ್ ಮಾಡ್ತಂದೆ ಮಸ್ತ್ ಖುಷಿ ಆಂಡ್. ಓಕೆ, ಇಂಗ್ಲ ಸಂತೋಷ್ ರೈಸ್ ಮಿಲ್ಸ್ ದಕ್ಲ ಡಬಲ್ ಸ್ಟಾರ್ ಅವಲಕ್ಕಿ ಎಂಚಾಡ್ ಅವಲ ಲೈಕ್ ಇತ್ತು ಲೈಕ್ ಇತ್ತು. ನಾನು ಇನಿ ಒರಿದಿ ನಾವು ಕೊನೋಲೆ ಬಾಕಿದೆಲ್ಲ ಇಲ್ಲ ಮಲ್ತು ಕೊರೋಲಿ ಇರ ಅವೇ. ಎಸ್, ಓಕೆ. ಸೊ ಮೂವಿಂಗ್ ಆನ್ ಫಾರ್ ಕಂಟೆಸ್ಟೆಂಟ್ ನಂಬರ್ 5. ಶೆಫ್ ಮಿಥುನ್ ಅವರು, ಹೇಗೆ ಅನಿಸ್ತು ನಮ್ಮ ಕಂಟೆಸ್ಟೆಂಟ್ ನಂಬರ್ 5 ಇವರ ಮಾಡಿದಂತಹ ಅವಲಕ್ಕಿಯ ಲಡ್ಡು? ಅಲ್ಲ, ಏನು ಹೆಸರಿಟ್ಟಿದ್ದೀರಿ ಅದಕ್ಕೆ? ಅದಕ್ಕೆ ಅವಲಕ್ಕಿ ಲಡ್ಡು, ಯಾಕಂದ್ರೆ ಲಡ್ಡು ಅಲ್ಲ, ಅವಲಕ್ಕಿಯಿಂದ ಮಾಡಿದ ಲಡ್ಡು. ಹಾಗೆ ಅವಲಕ್ಕಿ ಇರ್ದಾಲ ಬೇತದಾಲ ದೀತ್ತೋಡು ಮಾರ, ಲೈಕ್ ದಾದನೆಲ್ಲ ಒಂಚೂರು ಲಡ್ಡುದ ಬದಲಿಗೆ ದಾದನೆಲ್ಲ ಒಂಜಿ ಅವಲಕ್ಕಿ ಅವಲಕ್ಕಿ ಅದ್ಭುತ ಅನ್ನಗಡಿ. ಅಂಚನೆ ಲಡ್ಡುಗಳು ಒಂಜಿ ಅಬ್ರು ಬಟ್ ದಾಲಾವಡ್ ರುಚಿಟ್ಟು ಮಸ್ತ್ ಶೋಕುಪ್ಪು. ಎಸ್, ಒಂದಿಟ್ಟು ಶುಗರ್ ಪಡ್ತಾರೆ, ಜಾಗ್ರಿ. ದಪ್ಪ ಅವಲಕ್ಕಿ ಯೂಸ್ ಮಾಡಿದ್ದಾರೆ. ಹೌದು, ದಪ್ಪ ಅವಲಕ್ಕಿ ಯೂಸ್ ಮಾಡಿ. ಎಸ್, ದಪ್ಪ ಅವಲಕ್ಕಿ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ. ಸೊ ಯಾಕಂತ ಹೇಳಿದ್ರೆ ಈ ಲಡ್ಡುಗೆ ದಪ್ಪ ಅವಲಕ್ಕಿ ಯೂಸ್ ಮಾಡ್ಬೇಕಂತ ಏನಾದರೂ ಆಗಿದೆಯಾ? ನಾನು ಅಂದ್ರೆ ಮಾಡುವ ರೆಸಿಪಿಯಲ್ಲಿ ನಾನು ದಪ್ಪ ಅವಲಕ್ಕಿ ಯೂಸ್ ಮಾಡ್ತೇನೆ. ಓಕೆ. ಅಂದ್ರೆ ಅದು ತೆಳ್ಳಗಿರುವ ಅವಲಕ್ಕಿಯಲ್ಲೇ ಆಗ್ಬೋದು, ಆದ್ರೆ ನಾನು ಯಾವಾಗಲೂ ದಪ್ಪದ. ನೀವು ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಅಷ್ಟೇ. ಓಕೆ, ಎಸ್. ಇಲ್ಲ, ಲಡ್ಡು ಚೆನ್ನಾಗಿ ಆಗಿದೆ, ನಮಗೆ ಅದು ಕರೆಕ್ಟಾಗಿ ಅವಲಕ್ಕಿಯ ಒಂದು ಇದು ಸಿಗ್ತಾ ಇದೆ. ಓಕೆ, ಫೈನ್. ಎಸ್, ಹೇಗೆ ಅನಿಸ್ತು ತಮಗೆ ಪ್ರೆಸೆಂಟ್ ಮಾಡಿ? ಮಾಡುವಾಗ ಏನಾದರೂ ಸ್ಟ್ರೆಸ್ ಅಂತ ಅನಿಸ್ತಾ? ಇಲ್ಲ, ನಾನು ಅಂದರೆ 20 ಮಿನಿಟ್ಸ್ ಟೈಮ್ ಇಟ್ಕೊಂಡು ಟ್ರಯಲ್ ಮಾಡಿದ್ದೇನೆ ಮನೆಯಲ್ಲಿ.
ಸೊ ಅಷ್ಟೊಂದು ಸ್ಟ್ರೆಸ್ ಅಂತ ಆಗಲಿಲ್ಲ, ಅಂದರೆ ನಾನು ಅಂದ್ಕೊಂಡಿದ್ದಕ್ಕೆ ಮುಂಚೆನೇ ನಾನು ಮಾಡಿ ಮುಗಿಸಿದ್ದೇನೆ. ಸೂಪರ್ ಬಿಡಿ. ಎಸ್. ಸೊ ವೀಕ್ಷಕರೇ, ನಮ್ಮ ಮೊದಲ ಸುತ್ತಿನಲ್ಲಿರುವಂತಹ 10 ಜನ ಕಂಟೆಸ್ಟೆಂಟ್ಗಳಲ್ಲಿ ಮೊದಲ 5 ಜನ ತಮ್ಮ ತಮ್ಮ ಶೈಲಿಯಲ್ಲಿ, ತಮ್ಮ ತಮ್ಮ ಕೈ ರುಚಿಯಲ್ಲಿ ಅವಲಕ್ಕಿಯ ಅದ್ಭುತವಾದಂತಹ ಖಾದ್ಯಗಳನ್ನು, ತಿನಿಸುಗಳನ್ನು ಮಾಡಿ ಪ್ರೆಸೆಂಟ್ ಮಾಡಿ ಆಯಿತು. ಜಡ್ಜಸ್ಗಳು ಮಾರ್ಕ್ಸ್ ಬರೆದು ಆಯಿತು. ಸೊ ಇದೇ ಒಂದು ಸುತ್ತಿನಲ್ಲಿ, ಇದೇ ಎಪಿಸೋಡಲ್ಲಿ ಇರುವಂತಹ ಮುಂದಿನ 5 ಜನ ಕಂಟೆಸ್ಟೆಂಟ್ಸ್ಗಳು ಕೂಡ ಬರ್ಲಿಕ್ಕಿದ್ದಾರೆ. ಒಟ್ಟು 10 ಜನರಲ್ಲಿ 2 ಮಾತ್ರ ಸೆಲೆಕ್ಟ್ ಆಗ್ತಾರೆ. ಆದರೆ ನಮ್ಮ ಈ ಅವಲಕ್ಕಿ ಅದ್ಭುತದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಂಥ ಟೈಮ್ ಬಂದಿದೆ. ಸೊ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ನಮ್ಮ ಟಿವಿ ವೀಕ್ಷಿಸಿರುವಂತಹ ಸಮಸ್ತ ವೀಕ್ಷಕರಿಗೆ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಡಬಲ್ ಸ್ಟಾರ್ ಅವಲಕ್ಕಿ ಪ್ರಸ್ತುತಪಡಿಸ್ತಾ ಇರುವಂತಹ ಅವಲಕ್ಕಿಯಲ್ಲೇ ಮಾಡ್ತಾ ಇರುವಂತಹ ವಿಶಿಷ್ಟ ಮತ್ತು ವಿಭಿನ್ನವಾದಂತಹ ಖಾದ್ಯಗಳನ್ನು ತಯಾರಿಸುವಂತಹ ಸ್ಪರ್ಧೆ ಅವಲಕ್ಕಿ ಅದ್ಭುತ, ವಿಚ್ ಇಸ್ ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸೊ ಎಲ್ಲ ಅಪ್ಲಯನ್ಸಸ್ಗಳು ತುಂಬಾ ಚೆನ್ನಾಗಿದ್ರೆ ಅಲ್ಲಿ ಆಗುವಂತಹ ಅಡುಗೆ ಕೂಡ ಫಾಸ್ಟ್ ಆಗುತ್ತೆ, ದಿಢೀರ್ ಆಗುತ್ತೆ. ಸೊ ದಟ್ಸ್ ವಾಟ್ ದ ಬೆಸ್ಟ್ ಚಾಯ್ಸ್ ಇಸ್ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಜೊತೆಗೆ ನಮ್ಮ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸೂಪರ್ ಆದಂತಹ ಅಡುಗೆ ಮಾಡುವಾಗ ಎಣ್ಣೆ ಯೂಸ್ ಬೀಳುತ್ತೆ. ಸೊ ವಿಟಮಿನ್ ಭರಿತವಾದಂತಹ ಎಣ್ಣೆ ಇರಬೇಕು, ವಿಟಮಿನ್ ಎ ಡಿ ಇರುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜುವೆಲ್ಲರ್ಸ್. ಸೊ ಹಾಗೆಯೇ ಇನ್ನೋರ್ವ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸಾಯಿ ಓಷನ್ ಮಾರ್ಟ್. ಜೊತೆಗೆ ವೆನ್ಯೂ ಕರ್ಟಸಿ ಬಂದ್ಬಿಟ್ಟು ಇವತ್ತಿನ ಒಂದು ಸುಂದರವಾದಂತಹ ಅಡುಗೆ ದ ವೆನ್ಯೂ ಪಾರ್ಟ್ನರ್ ಬಂದ್ಬಿಟ್ಟು ಮಾಸ್ಟರ್ ಕ್ಲಾಸ್, ಜೊತೆಗೆ IDS ದಟ್ ಈಸ್ ಇಂಡಿಯನ್ ಡಿಸೈನ್ ಸ್ಕೂಲ್ ಮತ್ತು ಫಾರ್ಮ್ ಬುಟಿಕ್. ಹಾಗೆಯೇ ಕಾಸ್ಟ್ಯೂಮ್ ಕರ್ಟಸಿ, ಇವತ್ತು ನಂದು ವಂಡರ್ಫುಲ್ ಆದಂತಹ ಕಾಸ್ಟ್ಯೂಮ್, ಜೊತೆಗೆ ನಮ್ಮ ಜಡ್ಜ್ಗಳದ್ದು ಕೂಡ ಕಾಸ್ಟ್ಯೂಮ್ಗಳಾಗಿರ್ಬೋದು, ವಿಚ್ ಇಸ್ ಕರ್ಟಸಿಡ್ ಬೈ ಮಂತ್ರ IXC ಫ್ಯಾಷನ್ ವಿಲ್ಲಾ. ವಿ ಲವ್ ಟು ಥ್ಯಾಂಕ್ಸ್ ಟು ಆಲ್ ಆರ್ ಸ್ಪಾನ್ಸರ್ಸ್ ಅಂತ ಹೇಳ್ತಾ, ವೀಕ್ಷಕರು ಎಲ್ರಿಗೂ ಗೊತ್ತೇ ಇದೆ ಮೊದಲ ಸುತ್ತಲ್ಲಿ 1ನೇ ಎಪಿಸೋಡ್. ಸೊ ಆ ಎಪಿಸೋಡಲ್ಲಿ 10 ಜನರಲ್ಲಿ 5 ಜನ ಆಲ್ರೆಡಿ ತಮ್ಮ ಒಂದು ಕಾಂಪಿಟೇಷನ್ ಅನ್ನು ಕೊಟ್ಟು ಜಡ್ಜಸ್ಗಳ ಕಮೆಂಟ್ ತಕೊಂಡು ಹೋಗಿ ಆಯಿತು, ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಮತ್ತೆ 5 ಜನ ಬರ್ತಾರೆ ಇದೇ ಒಂದು ಸುತ್ತಲ್ಲಿ. ಸೊ ನೆಕ್ಸ್ಟ್ ಬರುವಂತಹ 5 ಕಂಟೆಸ್ಟೆಂಟ್ಸ್ಗಳನ್ನು ವೆಲ್ಕಮ್ ಮಾಡುವ. ಸೊ ಶಲ್ ವಿ ಹ್ಯಾವ್ ರೆಸ್ಟ್ ಆಫ್ ದ 5 ಕಂಟೆಸ್ಟೆಂಟ್ಸ್ ಪ್ಲೀಸ್. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಆಡಿಷನ್ ಅಟೆಂಪ್ಟ್ ಮಾಡಿದ್ರಿ ಅಲ್ವಾ, ಮೊದಲ ಸುತ್ತಿಗೆ ಬಂದಿದ್ದೀರಾ. ಆ್ಯಂಡ್ ಆಲ್ರೆಡಿ ಕೆಲವರು ಮಾಡುವಂಥದ್ದು, ಅವರು ಮಾಡಿದಂಥ ರೆಸಿಪೀಸ್ಗಳ ಸ್ವಲ್ಪ ಟೆಕ್ನಿಕ್ಸ್ ಎಲ್ಲ ನಿಮ್ಗೆ ಗೊತ್ತಿದೆ. ಹೇಗೆ ಪ್ರಿಪೇರ್ ಆಗಿದ್ದೀರಿ ಈಗ? ಇವಾಗ ಮಾಡಿದ್ದೇನೆ, ಮನೆಯಲ್ಲೆಲ್ಲ ಮಾಡ್ತಿದ್ದೇನೆ, ನಾನು ಮಾಡ್ತೇನಂತ ಬಂದಿದ್ದೇನೆ. ಸೊ ನನ್ಗನಿಸುತ್ತೆ ಹಾಸನದಲ್ಲೂ ಕೂಡ ಅವಲಕ್ಕಿಯಲ್ಲಿ ವಿಧವಾದಂತಹ ಖಾದ್ಯಗಳು ಸಿಗುತ್ತೆ ಅಲ್ವಾ? ದೇವಸ್ಥಾನಗಳಲ್ಲಿ ಜಾಸ್ತಿ ಮಾಡ್ತಾರೆ. ಹಬ್ಬದಲ್ಲಿ ನೈವೇದ್ಯ ಪ್ರಸಾದ ಅದರಲ್ಲೆಲ್ಲ ಮೊನ್ನೆ ಅಷ್ಟೇ ಏಕಾದಶಿ ಆಯ್ತಲ್ಲ, ಅದಕ್ಕೂ ಸಹ ಇದೆ. ಸೊ ಈ ತರ ಏನು ಮಾಡ್ತಾ ಇದ್ರೆ ಹಾಗಾದ್ರೆ ನಿಮ್ಗೆ ಇದೊಂದು ಅಷ್ಟೊಂದು ಚಾಲೆಂಜಿಂಗ್ ಅಂತ ಅನ್ಸಿಲ್ಲ? ಅನ್ಸಿಲ್ಲ ಅಷ್ಟಾಗಿ, ಆದ್ರೆ ಮಾಡ್ತಾ ಇರ್ತೀವಿ, ಆಗೊಮ್ಮೆ ಮಾಡ್ತಾ ಇರ್ತೀವಿ. ಆದ್ರೆ ಇವಾಗ ಟಿವಿಲಿ ನೋಡಿದ್ಮೇಲೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬಂದಿದೆ. ಸೂಪರ್. ಉತ್ತರ ಕನ್ನಡ ಅಂತ ಹೇಳಿದಾಗ ಮೇಡಮ್ ಹೇಳಿದಾಗೇನೆ ಅಲ್ಲೂ ಕೂಡ ಅಷ್ಟೇ ಅವಲಕ್ಕಿ ಬಗ್ಗೆ ವಿಧವಾದಂತಹ ಖಾದ್ಯಗಳಿರುತ್ತೆ. ಸೊ ಮೊದಲದಾಗಿ ಈ ತರ ಒಂದು ಕಾಂಪಿಟೇಷನ್ ಬರ್ತಾ ಇದೆ ಅಂತ ಹೇಳಿದಾಗ ಹೇಗೆ ಅನಿಸ್ತು ನಮ್ಗೆ? ಖುಷಿ ಅನಿಸ್ತು. ಹೌದು, ನಮ್ಮದು ಬೆಲ್ಲದ ಕಜ್ಜಾಯ ಮಾಡಬೇಕು ಇತ್ತು, ಮಾಡ್ತಾ ಇದ್ದೇನೆ. ಬೆಲ್ಲ ನಮ್ಮಲ್ಲಿ ಬೆಲ್ಲ ಜಾಸ್ತಿ ಅಲ್ಲ. ಸೂಪರ್. ಸೊ ಅವ್ರು ಏನ್ ಮಾಡ್ತಾ ಹೇಳಿದ್ರು. ಓಕೆ, ನೆಕ್ಸ್ಟ್ ರೌಂಡ್ಗೆ ಪ್ರಿಪೇರ್ ಆಗಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಮ್ಮ 3 ಜಡ್ಜಸ್ ಇದ್ದಾರೆ. ಸೊ ಅವರನ್ನು ನೀವು ಎಲ್ಲ ವಿಧದಲ್ಲೂ ಕೂಡ ಸ್ವಲ್ಪ ಪಳಗಿಸ್ಬೇಕಾಗುತ್ತೆ. ಟೇಸ್ಟ್, ಬೈ ಲುಕ್, ಪ್ರೆಸೆಂಟೇಷನ್. ಏನು ಹೇಳ್ತೀರಾ ಅದರ ಬಗ್ಗೆ? ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಕೊಟ್ಟಿರೋದೀಗ 20 ನಿಮಿಷ, ಅದರಲ್ಲಿ ಅದು ಮೇನ್ ಥಿಂಗ್ ನಮ್ಗೆ ಈಗ. ಮತ್ತೆ ಇನ್ನೊಂದು ಏನಂದ್ರೆ ಜಡ್ಜಸ್ ಅಂತ ಹೇಳಿದ್ರೆ ನಾವು ನಮ್ಮ ಮನೇಲಿ ನಮ್ಮ ಗಂಡ ಮತ್ತೆ ಮಕ್ಕಳಿಂದಲೇ ಯಾವಾಗಲೂ ಜಡ್ಜ್ಮೆಂಟ್ ತಗೊಳ್ಳೋದು. ಸೊ ಇವತ್ತು ನಮ್ಗೆ ಹೊರಗಡೆ ನಮ್ಗೆ ಜಡ್ಜ್ಮೆಂಟ್. ಸೊ ಮನೆಯಲ್ಲಿ ಯಾವ ತರ ಜಡ್ಜ್ಮೆಂಟ್ ಇರುತ್ತೆ? ಡೈಲಿ ಒಂದೇ ತರ ಇರುತ್ತೆ, ಬೇರೆ ಬೇರೆ ಮಿಶ್ರ ಪ್ರತಿಕ್ರಿಯೆ. ಒಂದರ ಚೆನ್ನಾಗಿದ್ರೆ ಸೂಪರ್ ಡೂಪರ್. ಇನ್ ಕೇಸ್ ಈ ಅವಲಕ್ಕಿ ಬಗ್ಗೆ ಏನ್ ಪ್ರತಿಕ್ರಿಯೆ ಬರುತ್ತೆ? ಡೈಲಿ ಮಾಡಿದ್ರೆ ಅವಲಕ್ಕಿ ನಾನು ಸ್ವಲ್ಪ ಕಡಿಮೆ ಮಾಡೋದು, ಯಾಕೆಂದ್ರೆ ಮನೇಲಿ ಇಷ್ಟಪಡಲ್ಲ. ಇನ್ನು ಮುಂದೆ ಆದ್ರೂ ಅವಲಕ್ಕಿ ಅದ್ಭುತ ನೋಡಿ ಆದ್ರೂ ಇಷ್ಟಪಡಬೇಕು ಅಲ್ಲ. ಬಾಕಿ ನನ್ನ ಒಟ್ಟಿಗಿದ್ದ ಕಂಟೆಸ್ಟೆಂಟ್ ನೋಡಿ ಅದನ್ನ ನಾನು ಮನೆಗೆ ಹೋಗಿ ಟ್ರೈ ಮಾಡ್ತೀನಿ. ಮಾಡಿದೀರಾ? ದಟ್ಸ್ ಫ್ಯಾಂಟಾಸ್ಟಿಕ್. ಸೊ ತಮ್ಮ ಮನೆಯಲ್ಲಿ ಅವಲಕ್ಕಿ ಮಾಡಿದಾಗ ಯಾವ ತರ ರಿಯಾಕ್ಷನ್ ಇರುತ್ತೆ? ಅವಲಕ್ಕಿ ಯಾರಿಗೂ ಇಷ್ಟ ಇಲ್ಲ, ಅವಲಕ್ಕಿ ಮತ್ತೆ ಉಪ್ಪಿಟ್ಟು ಯಾರಿಗೂ ಇಷ್ಟ ಇಲ್ಲ. ಆದ್ರೆ ಈಗ ಇಲ್ಲಿ ಬಂದು ವೆರೈಟಿ ಅವಲಕ್ಕಿಯಿಂದ ನೋಡುವಾಗ ಅದನ್ನು ಮಾಡಿ ಅವರಿಗೆ ಕೊಡ್ಬೇಕು ಅಂತ ಅನ್ಸುತ್ತೆ. ಸೂಪರ್. ಸೊ ಏನೇ ಆಗ್ಲಿ, ಸೊ ಜಡ್ಜಸ್ ಕೂಡ ಇದ್ದೀರಾ, 5 ಜನ ನೆಕ್ಸ್ಟ್ ಒಂದು ಸೆಟ್ ಅಲ್ಲಿ ರೆಡಿ ಇದ್ದೀರಾ. ಸೊ ವಾಂಟ್ ಟು ಸೇ ಎನಿಥಿಂಗ್? ಅವಲಕ್ಕಿ ಇಷ್ಟ ಇಲ್ಲ ಅಂತ ಹೇಳ್ತಾರೆ, ಆದರೆ ಅವಲಕ್ಕಿಯಿಂದ ಆಗುವಂಥ ಪ್ರಯೋಜನಗಳು ತಿಳ್ಕೊಂಡ್ರೆ, ಸೊ ಟೀನೇಜರ್ಸ್ ಆಗಿರಲಿ ಅವರೆಲ್ಲ ಆಗಿರಲಿ
ಖಂಡಿತ ಅದನ್ನೇ ತಿಂತಾರೆ. ಹಾಗಾಗಿ ಯಾವಾಗಲೂ ಯಾವುದು ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅದನ್ನು ಇಷ್ಟಪಡೋ ಹಾಗೆ ನಾವು ತಯಾರಿಸಿ ಕೊಡಬೇಕಾಗುತ್ತೆ. ಸೊ ಅದೇ ಈ ಒಂದು ಕಾಂಪಿಟೇಷನ್. ಸೊ ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಕೊಡುವಾಗ ಯಾವ ರೀತಿ ಅದನ್ನು ಇಷ್ಟಪಡೋ ಹಾಗೆ ನೀವು ಮಾಡ್ತೀರಿ, ಆ ರೀತಿಯಾಗಿ ಇಲ್ಲಿ ಕೂಡ ಮಾಡ್ತೀರಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ನಾವಂತೂ ಜಡ್ಜಸ್ ಎಕ್ಸೈಟೆಡ್ ಆಗಿದ್ದೀವಿ. ಸೊ ಯಾವೆಲ್ಲ ಹೊಸ ರುಚಿ ಬರುತ್ತೆ ನಮಗೆ ಟೇಸ್ಟ್ ನೋಡೋದಕ್ಕೆ ಅಂತೇಳಿ. ಕನ್ನಡ ಹುಬ್ಬಳ್ಳಿ ಅವರೆಲ್ಲ ಇದ್ದಾರೆ, ಅಲ್ಲಿ ಅದೊಂದು ಸ್ವಲ್ಪ ವೆರೈಟಿ ಆಗಿರುವಂತ ಖಂಡಿತವಾಗಿ ನಾವು ಇದರಲ್ಲಿ ಬರ್ತೇವೆ ಅಂತೇಳಿ ಎಕ್ಸ್ಪೆಕ್ಟೇಷನ್ ಇದ್ದೇವೆ. ನಾವೊಂದು ರೌಂಡ್ ತೆಗೆದಾಗ ಆಗುತ್ತೆ, ಉತ್ತರ ಕನ್ನಡ, ಹಾಸನ ಕಡೆ, ನಮ್ಮ ದಕ್ಷಿಣ ಕನ್ನಡ ಎಲ್ಲ ಇದೆ. ಬಟ್ ಎನಿವೇ ನಿಮ್ಗೆ ಗೊತ್ತೇ ಇದೆ 20 ನಿಮಿಷ ಅಷ್ಟೇ. ಮೇಡಮ್ ಹೇಳಿದ್ರು 20 ನಿಮಿಷ ಅಷ್ಟೇ ಇದೆ. ಅಯ್ಯೋ ಮಾತ್ರ ಎಲ್ಲ ಟೆನ್ಷನ್ ಇರೋ ನಿಮಿಷ ಎಲ್ರಿಗೂ ಟೆನ್ಷನ್ 20 ನಿಮಿಷ ಅಂತ ಹೇಳುವಾಗ ಅದೇ ಇಂಪಾರ್ಟೆಂಟ್ ಇರೋದು. ನೋಡಿ ಅವಲಕ್ಕಿಯಲ್ಲೇ ಮಾಡ್ತಿರೋ ಒಂದು ಅದ್ಭುತ, ಅದು ಒಂದು ಅದ್ಭುತ. ಆದ್ರೆ 20 ನಿಮಿಷದ್ದಾದ್ರೆ ನಾವು ಮಾಡ್ತೇವೆ, ಇಲ್ಲಿ 20 ನಿಮಿಷ ಕೊಟ್ಟರು 33 ನಿಮಿಷ ಮುಗಿಯುವುದಿಲ್ಲ. ಯಾಕೆಂದ್ರೆ ಹೆದರಿಕೆ ಏನ್ ಟೆನ್ಷನ್ ಮಾಡಬೇಡ, ಅಡಿಗೆ ಕೂಡ ಇಲ್ಲಿ ಮತ್ತೆ ನನ್ನನ್ನು ಬಿಟ್ಟಿರೋದು ಯಾಕೆ ಕಾಲೆಲ್ಲ ಗಡಗಡ ಆಗ್ತಾ ಇದೆ. ಗಡಗಡ ಎಲ್ಲ ಏನ್ ಆಗ್ಲಿಕ್ಕಿಲ್ಲ, ಇದನ್ನು ಗಡಗಡ ವಿಷಯವೇ ಇಲ್ಲ. ಅವಲಕ್ಕಿ ಬಗ್ಗೆ ಈ ತರ ಅದ್ಭುತ ಆಗ್ತಾ ಇರೋದಾಗ 20 ನಿಮಿಷದಲ್ಲಿ ಮಾಡ್ತಾ ಇರೋದು ಅದು ಇನ್ನೂ ಒಂದು ದೊಡ್ಡ ಅದ್ಭುತ. ಹಾಗಿರುವಾಗ ಆಲ್ ದ ವೆರಿ ಬೆಸ್ಟ್. ಸೊ ನಿಮ್ಮ ಸಮಯಕ್ಕೆ ನಾನು ಕೌಂಟ್ ಡೌನ್ ಕೊಡ್ತೇನೆ, ಅಲ್ಲಿ ತನಕ ನಿಮ್ಮ ಪೊಸಿಷನ್ ನೀವು ತಗೊಳ್ತೇನೆ. ಸೊ ವೀಕ್ಷಕರೇ, ಮುಂದಿನ 5 ಜನ ಕಂಟೆಸ್ಟೆಂಟ್ ರೆಡಿ ಇದ್ದಾರೆ, ಜೊತೆಗೆ ನಮ್ಮ ಜಡ್ಜಸ್ ಗಳು ಕೂಡ ರೆಡಿ ಇದ್ದಾರೆ, ನಾನು ರೆಡಿ ಇದ್ದೇನೆ. ಸೊ ಹಾಗಿರುವಾಗ ಆಲ್ ದ ವೆರಿ ಬೆಸ್ಟ್ ಅಂಡ್ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಹೇಳಿದಾಗೇನೆ ಟೈಮ್ ಓಡುದಂತೂ ಗೊತ್ತಾಗಲ್ಲ ಅಲ್ವಾ ಮೇಡಮ್? 2 ನಿಮಿಷ ಆಯ್ತು. ಹೌದು, ಆ 2 ನಿಮಿಷದಲ್ಲಿ ನಿಮ್ದು ಸಾಧಾರಣ ಕೆಲಸ ಆಯ್ತು ಮಾತ್ರ. ಸ್ವೀಟ್ ಮಾಡ್ತಾ ಇದ್ದೀರಲ್ಲ? ಓಕೆ, ನಮ್ಮಲ್ಲಿ ಸ್ವೀಟ್ ಸ್ವಲ್ಪ ಜಾಸ್ತಿ ಅಲ್ವಾ? ಖಂಡಿತ, ನನಗೂ ಸ್ವೀಟ್ ಅಂದ್ರೆ ಇಷ್ಟ, ಜಡ್ಜಸ್ಗಳಿಗೂ ಇಷ್ಟ. ಇದು ಏನ್ ಹೇಳಿದ್ರಿ ಮೇಡಮ್? ಇದಕ್ಕೆ ಅವಲಕ್ಕಿ ಮನೋಹರ ಅಂತ ಹೇಳ್ತಾರೆ. ಅವಲಕ್ಕಿ ಮನೋಹರ. ಓಹೋ, ಇದು ಸಣ್ಣ ಮಕ್ಕಳಿಂದ ಮುದುಕರವರೆಗೂ ಯಾರೇ ತಿನ್ಬಹುದು, ಏನಾಗುದಿಲ್ಲ. ಮತ್ತೆ 2-4 ಸಲ ಉಳಿದ್ರೂ ಏನಾಗುದಿಲ್ಲ ಅಲ್ವಾ? ಅದಕ್ಕೆ ಮಾಡ್ತಾರೆ. ಮೇಡಮ್ ಅಂತೂ ಸಿಕ್ಕಾಪಟ್ಟೆ ಇಂಗ್ರೀಡಿಯೆಂಟ್ ತಗೊಂಡು ಬಂದಿದ್ದಾರೆ. ಎಲ್ಲ ಇಲ್ಲೇ ಹುರಿದು ಮಾಡ್ಬೇಕು ಅಂತ ಹೇಳಿದ್ರಲ್ಲ. ಏನ್ ಮೇಡಮ್? ಎಲ್ಲ ಇಲ್ಲೇ ಹುರಿದು ಮಾಡ್ತಾರೆ. ನೀವು ಹೊಗಳ್ತಾ ಇದ್ದೀರಾ ನಮಗೆ? ಇಲ್ಲ 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 ಇಲ್ಲ, ಎಲ್ಲ ಹುರಿದು ಅಂದ್ರೆ ಫ್ರೆಶ್ ಆಗಿ ಮಾಡ್ತಾ ಇರೋದು. ಓಕೆ, ಪಾಪ ಅವರವರ ಕಷ್ಟಗಳನ್ನ ಹೇಳ್ತಾ ಇದ್ದಾರೆ. ನಾವು ತುಳು ಮಾಡಬೇಕು, ಕಟ್ ಮಾಡಬೇಕು, ಬೇಯಿಸಬೇಕು, 20 ನಿಮಿಷ ಕೊಟ್ಟಿದ್ದೀರಾ ಅಂತ ಹೇಳಿ. ಹೌದು, ಟೈಮ್ ಸಾಕಾಗಲ್ಲ. ತೊಂದರೆ ಇಲ್ಲ ಮೇಡಮ್, ಮತ್ತೆ ಎಲ್ಲ ಹುರಿದು ಫ್ರೆಶ್ ಆಗಿ ಮಾಡಬೇಕು ಅಂತ ಆಸೆ. ಓಕೆ, ಇದು ಬಾರಿ ಒಂದು ಡಯಟ್ ಕಾನ್ಶಿಯಸ್ ರೆಸಿಪಿ ತರ ಇದೆ. ಇದು ಏನ್ ಮೇಡಮ್ ಇದು? ಸ್ನ್ಯಾಕ್ ಸಂಜೆ ಹೊತ್ತಿಗೆ, ಮಳೆಗಾಲಕ್ಕೆ ಮಕ್ಕಳಿಗೆಲ್ಲ ಸಂಜೆ ಬರುವಾಗ ಬಿಸಿ ಬಿಸಿಯಾಗಿ ಮಾಡಿಕೊಡ್ಲಿಕ್ಕೆ. ಎಲ್ಲರೂ ಅಂತೂ ಅವರವರ ವರ್ಕ್ ಅಲ್ಲಿ ಬ್ಯುಸಿ ಇದ್ದಾರೆ. ಸೊ ಇಲ್ಲಾದ್ರೂ ಕೂಡ ಜಡ್ಜಸ್ಗಳ ಹತ್ರನೂ ಕೂಡ ನಾನು ಒಂದು ಹೇಳೋದು ಏನಂತ ಹೇಳಿದ್ರೆ, ಟೈಮ್ ಅಂತೂ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಅಲ್ವಾ? ಆ ಕಡೆ ಕಟ್ ಮಾಡಬೇಕು, ಬೇಯಿಸಬೇಕು, ಗ್ರೈಂಡ್ ಮಾಡಬೇಕು ಎಲ್ಲವೂ. ಹಾಗಿರುವಾಗ ನನ್ಗನಿಸುತ್ತೆ ಸುದರ್ಶನ್ ಸರ್ ಅವರಿಗೆ ಅಷ್ಟೊಂದು ಹೊರಗಡೆ ಎಲ್ಲ ನೀವು ಜಾಸ್ತಿ ಕೆಲವೊಂದು ಕುಕ್ ಮಾಡ್ತೀರಾ, ನಿಮ್ಗಲ್ಲಿ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಬರಲ್ಲ ಈ ಶೂಟ್ ಮಾಡುವಾಗ? ನನಗಂತೂ 20 ನಿಮಿಷದಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದ್ರೆ ಹೊರಗಡೆ ಹೋಗಿ ಒಂದು ಮಾಡು ಅಂತ ಹೇಳುವಾಗ ಅದಕ್ಕಾದಂಥ ಸಮಯ ಕೊಟ್ಟು ಮಾಡುವಾಗ, ಈಗ ಅವ್ರು ಮಾಡ್ತಾ ಇರುವಂಥ ಪಾಕಗಳು ಯಾವುದೇ ಆಗಿರ್ಬೋದು, ಈಗ ಬಿಸಿಬೇಳೆ ಭಾತ್ ಎಲ್ಲ ಮಾಡ್ತಾ ಇದ್ದೇನೆ ಅಂತ ಅವ್ರು ಹೇಳಿದ್ರು. ಹಾಗೆ ಮಾಡುವಂಥ ಸಮಯದಲ್ಲಿ ಅದಕ್ಕಾದಂಥ ಸರಿಯಾದ ಸಮಯ ಕೊಡಬೇಕು. ಇಲ್ಲದ್ರೆ ಖಂಡಿತವಾಗಿ ಅದು ಅಡ್ಜಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವರಿಗೆ 20 ನಿಮಿಷದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಎಂತ ಎಕ್ಸ್ಪರ್ಟೈಸ್ ನಾವು ಅದನ್ನ ಖಂಡಿತವಾಗಿ ನೋಡ್ಕೊಳ್ಬೇಕು. ಎಲ್ಲರಿಗೂ ಕೂಡ ಎಲ್ಲರ ಪಾಕಗಳನ್ನು ಕೂಡ ಅವರದಲ್ಲಿ ಖಂಡಿತವಾಗಿ ಆ ತರುಣಿತೆಯನ್ನು ಹೊಂದಿರಬೇಕು. ಇಲ್ಲ ಇದ್ರೆ ಅವರಿಗೆ ಖಂಡಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನನ್ನ ಅಲ್ವಾ? ಖಂಡಿತ ಖಂಡಿತ. ಸೊ ನಿಮ್ಮಲ್ಲೂ ಕೂಡ ಹಲವಾರು ಈ ಕುಕ್ಕಿಂಗ್ ಟಿಪ್ಸ್ ಕಲಿಯುವಂಥದ್ದಿದೆ. ಸೊ ನೀವು ಕೂಡ ಬರ್ಬೋದು, ಕೆಲವೊಂದು ಟಿಪ್ಸ್ ಕೊಡ್ಬೋದು ಇಲ್ಲಿ. ಬನ್ನಿ, ಬನ್ನಿ. ಮತ್ತೆ ಕೂಡ ಸೊ ವೀಕ್ಷಕರಿಗೆ ಏನು ಗೊತ್ತುಂಟ, ಒಂದು ಅಡುಗೆ ಕೋಣೆಯಲ್ಲಿ ಇಬ್ರು ಅಡುಗೆ ಗೊತ್ತಿರುವಂತಹ
ಮತ್ತು ಅಡಿಗೆ ಕಲಿತಾ ಇರುವಂತಹ ಇಬ್ರು ಸೇರಿದ್ರೆ ಇನ್ನೂ ಸೂಪರ್ ಆಗುತ್ತೆ ಅಲ್ವಾ? ಒಂದು ಅಡಿಗೆ ಕಲಿತಾ ಇರೋದು ನಾನು, ಅಡಿಗೆ ಗೊತ್ತಿರೋದು ಇವರು. ಏನು ಡಿಸ್ಕಷನ್ ಮಾಡಿಕೊಂಡು ಮಾಡಿದ್ರೆ ಆ ಒಂದು ಪಾಕ ಏನಿರ್ತದೆ ಅದು ತುಂಬಾ ಒಳ್ಳೆದಾಗಿರ್ತದೆ ಅಂತ ಹೇಳುವಂಥದ್ದು. ಈಗ ಎಲ್ಲರೂ ಅವರಲ್ಲಿ ಕೇಳಿದ್ರು ಕೂಡ ಒಟ್ಟಿಗೆ ಜೊತೆಯಾಗಿ ಯಾರಾದ್ರೂ ನಿಂತುಕೊಂಡು ಡಿಸ್ಕಷನ್ ಮಾಡಿಕೊಂಡು ಮಾಡಿದ್ರೆ ಅದರ ರುಚಿ ಇದು ಹೇಗಾಯ್ತು, ಸಾಕ ಉಪ್ಪು ಸಾಕ, ರುಚಿ ಹೇಗಾಯ್ತು ಅಂತ ಹೇಳಿ ನೋಡಿ ಒಂದು ಡಿಸ್ಕಷನ್. ಈಗ ಎಲ್ಲ ಎಂತೆಲ್ಲ ಮಾಡ್ತಾ ಇದ್ದಾರೆ, ಪರಿಮಳ ಬರ್ತಾ ಉಂಟು. ಎಂತ ಮಾಡ್ತಾ ಇದ್ದೀರಿ? ಸಂಜೆ ಹೊತ್ತು ಈ ಟೈಮಲ್ಲೆಲ್ಲ ಮಳೆಗಾಲ ಅಂತ ಶುರು ಆದ ನಂತರ ಜೋರ್ ಮಳೆ ಬರ್ತಾ ಇದೆ, ಈ ತರ ಬಿಸಿ ಬಿಸಿಯಾಗಿ ಸಿಕ್ಕಿದ್ರೆ ಬೇರೆ ಎಂತ ಬೇಕು? ಬೇರೆ ಎಂತ ಬೇಕು? ಸೂಪರ್. ಹೇಗೆ ಮಾಡ್ತಾರೆ ಅಂತೇಳಿ ನೋಡುವ. ಇವರೇನು ಮಾಡ್ತಾ ಇದ್ದಾರೆ? ಲಡ್ಡು ಮಾಡ್ತಿದ್ದೀರಾ? ಎರಡೆರಡು ಮಾಡ್ತಾರೆ. 20 ನಿಮಿಷದಲ್ಲಿ ಅಂದ್ರೆ 10 ನಿಮಿಷದಲ್ಲಿ ಒಂದೊಂದು. ಹಾಗಾದ್ರೆ ನಾವೊಂದು ಕೆಲಸ ಮಾಡುವ ಸರ್, ಫಿನಾಲೆಗೆ ನಾವು 15 ನಿಮಿಷ ಇಡುವ ಅಲ್ವಾ? ಆಗ್ಬೋದಲ್ಲ ಮೇಡಮ್? ಅಲ್ಲಿ ತನಕ ಬಂದ್ರೆ ಅಲ್ಲಿ ತನಕ ಬಂದ್ರೆ ಇಲ್ಲಿ ಅದು ಇರ್ಬೇಕು, ಪಾಸಿಟಿವ್ ಬರ್ತೀರಾ, ತೊಂದ್ರೆ ಇಲ್ಲ. ನೀವೇನ್ ಹೇಳ್ತೀರಾ ಮೇಡಮ್? 15 ಮಿನಿಟ್ಸ್ ಸಾಕಾ? ಸಾಕಾಗಲ್ಲ. ಸಾಕಾಗಲ್ಲ. ಚಳಿಗೆಲ್ಲ ಚೆನ್ನಾಗಿರುತ್ತೆ. ಬಿಸಿಬೇಳೆ ಬಾತು ನಾವು ನಾರ್ಮಲ್ ಆಗಿ ಬೇಳೆ ಮತ್ತೆ ಇದನ್ನೆಲ್ಲ ಉಪಯೋಗಿಸಿಕೊಂಡು ಮಾಡ್ತಾರೆ. ಇವರೀಗ ಅವಲಕ್ಕಿಯಲ್ಲಿ ಹೊಸ ಪ್ರಯತ್ನ ಅಂತ. ಬಿಸಿಬೇಳೆ ಬಾತ್ ಐಟಮ್ ಅಂತ ಬರುವಂತದೆಲ್ಲ ಅನ್ನದಿಂದ ಮಾಡುವ ಅನ್ನ ಮತ್ತೆ ಬೇರೆ ಬೇರೆ. ಈಗ ಬಿಸಿಬೇಳೆ ಬಾತ್ ಅಂತ ಹೇಳಿ ನಾರ್ಮಲ್ ಆಗಿ ಹೇಳುವಾಗ ಬೇಳೆ ಮತ್ತು ಅನ್ನ ಅಂತ ಹೇಳಿರ್ತಾರೆ. ಆಗ ಇದೀಗ ಅವಲಕ್ಕಿಯಲ್ಲಿ ಒಂದು ಹೊಸತ್ತೊಂದು ವೆರೈಟಿ ಟ್ರೈ ಆಗ್ತಾ ಇದೆ ಅಂತ ಇದು ಹಬ್ಬದಲ್ಲೆಲ್ಲ ಮಾಡ್ತಾರೆ. ನೀವು ಇದನ್ನು ಮಾಡ್ತೀರಾ ಮನೆಯಲ್ಲಿ? ಹಬ್ಬದಲ್ಲಿ ಜಾಸ್ತಿ ಏನೋ ಮಾಡ್ತಾ ಇದ್ದಾರೆ. ಅವಲಕ್ಕಿ ಮನೋಹರ ಮಾಡ್ತಾ ಇದ್ದೀನಿ. ಅವಲಕ್ಕಿ ಮನೋಹರ, ಅದ ಹೆಸರು ಚೆನ್ನಾಗಿದೆ. ಮನೋಹರ ಅವಲಕ್ಕಿ ಅದ್ಭುತದಲ್ಲಿ ಅವಲಕ್ಕಿ ಮನೋಹರ. ಅತ್ಯದ್ಭುತ. ಸೂಪರ್. ಹಳೆ ಕಾಲದಿಂದಲೇ ಈ ಕೃಷ್ಣಾಷ್ಟಮಿ ಟೈಮಿನಲ್ಲೆಲ್ಲ ಮನೋಹರ ಅಂತ ಹೇಳಿ ಮಾಡೋದು. ಅಂದ್ರೆ ನಮ್ಮ ಊರಲ್ಲಿ ಹಳ್ಳಿಗಳಲ್ಲೆಲ್ಲ ಮಾಡ್ತಾರೆ. ಇವರು ಕೂಡ ಸಕ್ಕರೆಯಲ್ಲಿ ಮಾಡ್ತಾರೆ. ಸಕ್ಕರೆಯಲ್ಲಿ ಮಾಡ್ತಾರೆ, ನಾವು ಬೆಲ್ಲದಲ್ಲಿ ಮಾಡ್ತಾರೆ. ಯಾಕಂದ್ರೆ ಸಕ್ಕರೆಗಿಂತ ಬೆಲ್ಲ ಒಳ್ಳೇದು ಹೇಳ್ತಾರಲ್ಲ, ಬೆಲ್ಲ ಒಳ್ಳೇದು. ಇವರೆಲ್ಲ ಇದೆಲ್ಲ ಅಡಿಗೆ ಮಾಡ್ತಾ ಇದ್ದಾರೆ, ಈ ಡಿಶ್ ಮಾಡ್ತಾ ಇದ್ದಾರೆ ಅವಲಕ್ಕಿಯನ್ನು. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರದ್ದು ಡಬಲ್ ಸ್ಟಾರ್ ಅವಲಕ್ಕಿ ಅಂತ ಬಂದಿದೆ. ಸೊ ಅವರ ಸೂಪರ್ ಪ್ಯಾಕ್ ಇಲ್ಲಿದೆ ನೋಡಿ, ಸೂಪರ್ ಪ್ಯಾಕ್. ಇದರಲ್ಲಿ ಬೇರೆ ಬೇರೆ 3 ವೆರೈಟಿ ಅಂತ ಬಂದಿದೆ. ಸೊ ನೀವು ಕೂಡ ಹೊರಗಡೆ ಈ ಥರ ವಿಲೇಜ್ ಸೈಡಲ್ಲೆಲ್ಲ ಮಾಡೋ ಇದರಲ್ಲಿ ಏನಾದರೂ ಒಂದು ಯುನೀಕ್ ಟ್ರೈ ಮಾಡಿ. ಆ್ಯಂಡ್ ಸ್ಪೆಷಲಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಬೆಸ್ಟ್ ಆದಂತಹ ಯಾವುದು ರೆಸಿಪಿ ಇರುತ್ತೆ ಅದರ ಫೋಟೋ ಏನಿದೆ, ಕ್ಯಾಪ್ಚರ್ ಏನಿದೆ, ಅವರ ಪ್ಲಾಸ್ಟಿಕ್ಕಲ್ಲಿ ಬರುತ್ತೆ. ಸೊ ಇದು ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಕೂಡ ಒಂದು ಗುಡ್ ನ್ಯೂಸ್. ನೀವು ನಿಮ್ಮ ಡಿಶ್ಗಳು ಸೂಪರ್ ಆಗಿ ಬಂದರೆ, ಸೆಲೆಕ್ಷನ್ ಆದರೆ ಆ ಡಿಶ್ ಇದರಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಇದು ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ನಿಮಗೂ ಒಂದು ಸೂಪರ್ ಆ್ಯಂಡ್ ಗುಡ್ ನ್ಯೂಸ್. ಸೊ ಎನಿವೇ ಸುದರ್ಶನ್ ಅವರೇ, ನನಗನ್ನಿಸುತ್ತೆ ನಾನು ಎಕ್ಸೈಟೆಡ್ ಇದ್ದೇನೆ ಯಾವ ಥರ ಬರ್ಬೋದು ಅಂತ ಹೇಳಿ. ಮೇಡಮ್ನ ಮುಖದಲ್ಲಿ ನಗು ನೋಡುವಾಗ ಸೂಪರ್ ಆಗಿ ಬರುತ್ತೆ. ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅಲ್ಲ ಮೇಡಮ್, ನೀವು ನಮ್ಮನ್ನು ಕರೆತಾನೆ ಇಲ್ಲ ಹಾಸನಕ್ಕೂ ಬನ್ನಿ ಅಂತ ಹೇಳಿ. ನೆಕ್ಸ್ಟ್ ಕರಿತೀನಿ, ನೀವು ಸಿಕ್ಕಿರೋ ನೀವತ್ತಲ್ಲ. ಖಂಡಿತ ಖಂಡಿತ. ಎಸ್ ಮೇಡಮ್ ಬರೀ ಟೆನ್ಷನಲ್ಲಿ ಹೋದಾರೆ. ಟೆನ್ಷನ್ ಅಲ್ಲ, ನೀವು ನಮಗೆ ಟೈಮ್ ಕೊಟ್ಟು ಅಷ್ಟು ಮಾತಾಡಿದ್ದೆ ನಮಗೆ ಇಲ್ಲಿ ಸ್ವಲ್ಪ ಇದಾಗ್ತದೆ. ಡೈರೆಕ್ಟ್ ನನಗೆ ಬೈಯುವುದು, ಕೊಟ್ಟಿರೋದೇ ಟೈಮ್ ಕಡಿಮೆ, ಅದರಲ್ಲಿ ಪುನಃ ನಿಮ್ದು ಮಧ್ಯದಲ್ಲಿ ಚರ್ಚೆ ಅಂತ ಹೇಳಿ ಅಲ್ವಾ? ಟೈಮ್ ಮಾತ್ರ ಇನ್ನು 4 ನಿಮಿಷ 40 ಸೆಕೆಂಡ್ ಇದೆ. ಓಕೆ, ಏನ್ ಫಾಸ್ಟ್ ಅಪ್ಪ, ಏನ್ ಫಾಸ್ಟ್, ಸೂಪರ್ ಎಕ್ಸ್ಪ್ರೆಸ್. ಓಕೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಫೈನಲ್ ಟಚ್ ಅಲ್ಲೇ ಇದ್ದಾರೆ. ಸೊ ಶೆಫ್ ಮಿಥುನ್ ಅವರು ನೋಡಿದಾಗ ಏನು ಅನಿಸ್ತಾ ಇದೆ ನಿಮಗೆ? ದಾದಾ ಎನ್ನೊಂದುಲ್ಲ. ಸೊ ಮಾತಿರಲ್ಲ ಬೇತೆ ಬೇತೆ ಉಂಟು, ಎಕ್ಕಡ್ದ ಒಂಚೂರು ಸಿಮಿಲರ್ ಇರ್ತಾನೆ, ಸ್ವೀಟ್ ಅವು ಇದು ಪೂರ ಪಂಡದು. ಮತ್ತೆ ಇಚ್ಚತುನಾಗ ವೆರೈಟಿ 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 ಎಕ್ಸೈಟ್ಮೆಂಟ್ ಜಾಸ್ತಿ ಉಂಟು, ಏರ್ನ ಇಂಚ ಉಂಟು. ಅದೇ ದಯಪಡ ನಂಡ ನಾರ್ತ್ ಸೈಡಲ್ಲ ಒಂಚೂರು ಟೇಸ್ಟ್ ಉಂಟು, ಸೌತ್ದಲ್ಲ ಉಂಟು, ಸ್ವೀಟ್ಲ ಉಂಟು. ಮೇಡಮ್ ಆಯ್ತಾ? ಸೂಪರ್. ಹಾಗಾದ್ರೆ ನಾವೊಂದು ಏನಾದರೂ ಒಂದು ಎಷ್ಟು ಟೈಮ್ ಇದೆ ನಮಗೆ? 2 ನಿಮಿಷ ಟೈಮ್ ಇದೆ. ಮೇಡಮ್ ಏನಾದರೂ ಹಾಡು ಹಾಡ್ತೀರಾ ತಾವು ಚೆನ್ನಾಗಿ?
ಇಲ್ವಾ? ಬರ್ತದೆ, ಈಗ ಹೆದರಿಕೆ ಆಗೋದಿಲ್ಲ. ಹೆದರಿಕೆಯಲ್ಲಿ ಆಗ್ತಾ ಇಲ್ಲ ಅವರಿಗೆ ಪಾಪ. ಹೆದರಿಕೆ ಎಲ್ಲ ಬಿಟ್ಬಿಡೋ ಮೇಡಮ್. ನಾವು ಸ್ವಲ್ಪ ಅವರು ನೋಡಿ ಎಷ್ಟು ಟೆನ್ಷನ್ ನೋಡಿ ಮೇಡಮ್, ಟೆನ್ಷನ್ ಅಲ್ಲಿ ಆಗ್ತಾ ಇದ್ದಾರೆ. ಒಂದು ಸಾಲ ಆಗ್ತದೆ. ಎಸ್ ಮೇಡಮ್, ಬನ್ನಿ ತಾವು ಈ ಕಡೆ ಬನ್ನಿ. ಎಸ್, ಸೊ ಮೇಡಮ್ 20 ನಿಮಿಷದೊಳಗೆ ಮುಗಿಸಿ ಒಂದು ಹಾಡು ಆಡ್ತಾರೆ ಈಗ. ಎಸ್, ಸೂಪರ್. ಅವರಿಗೆಲ್ಲ ಎಲ್ಲ ಟೆನ್ಷನ್ ಫ್ರೀ ಆಗ್ಬೇಕು ಅವರು. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ. ಸೂಪರ್, ತುಂಬಾ ಚೆನ್ನಾಗಾಯ್ತು. ಈಗ ಟೆನ್ಷನ್ ದೂರ ಹೋಗ್ಲಿಲ್ಲ ಮೇಡಮ್? ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ಕೊನೆಯದಾಗಿ 50 ಸೆಕೆಂಡ್ ಅಷ್ಟೇ ಇರುವಂಥದ್ದು. 50 ಸೆಕೆಂಡ್ಸ್ ಮೋರ್. ಮುಗೀತು ಅದು ಕೂಡ. 48. ಕಮಾನ್, ಕ್ವಿಕ್ ಆಗಿ ನಿಮ್ಮ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡಿ. ಲಾಸ್ಟ್ 30 ಸೆಕೆಂಡ್ ಮೋರ್. ಆಗಿದೆ ನಮ್ದು. ಆಯ್ತಾ ಮೇಡಮ್? ಸೂಪರ್. ತಾವೇನಾದ್ರೂ ಒಂದು ಡಾನ್ಸ್ ಮಾಡುವಲ್ಲ ನಾವು? ಮಾಡಲ್ಲ. ನಾವು ಬೇಡ. ಓಕೆ, ಎಸ್, 30 ಸೆಕೆಂಡ್ ಆಯ್ತು. ಲಾಸ್ಟ್ 20 ಸೆಕೆಂಡ್ ಮೋರ್. 20 ಸೆಕೆಂಡ್ ಪ್ರೆಸೆಂಟೇಷನ್ ಮಾಡ್ಕೊಳ್ಳಿ. ಪ್ರೆಸೆಂಟೇಷನ್ ಆಗಬೇಕು. ಎಸ್, ಸ್ವಲ್ಪ ಟೆನ್ಷನ್ ಲೆವೆಲ್ ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ಳಿ ಯಾರ್ದು ಆಗಲಿಲ್ಲ. ಲಾಸ್ಟ್ 10 ಸೆಕೆಂಡ್ಸ್ ಮೋರ್. 10 ಸೆಕೆಂಡ್ ಪ್ರೆಸೆಂಟೇಷನ್ ಮಾಡ್ಕೊಳ್ಳಿ. ಲಾಸ್ಟ್ 5 4 3 2 1 ಸ್ಟಾಪ್. ಎಲ್ಲ ಕೆಲಸ. ಎಸ್, ಸ್ಟಾಪ್. ಸೊ ಎಂತ ಆಗಿದೆ ಅಲ್ಲಿಗೆನೆ ಸ್ಟಾಪ್ ಮಾಡಿ. ಮುಚ್ಬೋದಾ ಇದಾ? ಯಾಕಂದ್ರೆ ತಣ್ಣಗಾದ್ರೆ ಟೇಸ್ಟ್ ಇರೋದು. ಎಷ್ಟೊಂದು ಕನ್ಸರ್ನ್. ಬಿಸಿ ಬಿಸಿ ಇರಬೇಕು. ಬಿಸಿಬೇಳೆ ಬಾತ್ ಅಂದ್ರೆ ಬಿಸಿ ಬಿಸಿ ಇರಬೇಕು. ಮೇಡಮ್, ತಾವು ಆ ಕುಕ್ಕರ್ ಮುಚ್ಚಳ ಇಟ್ಕೊಂಡ್ರ ಹತ್ರ ಕೇಳೋದು, ಹಾಗೆ ಇನ್ನೊಂದು ಮುಚ್ಚಬೇಕಾ ಬೇಡವಾ ಆ ಥರ ಕೇಳೋದು. ಬಟ್ ಎನಿವೆ, ಸೂಪರ್ ಮೇಡಮ್. ನೀವು ಮುಚ್ಚಲಿಕ್ಕೆ ಬೇಕಾದ್ರೆ ಮುಚ್ಚಿ, ಏನು ತೊಂದರೆ ಇಲ್ಲ. ಓಕೆ, ಬಟ್ ಎನಿವೆ, ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಸೊ ನಮ್ಮ ಮೊದಲ ಸುತ್ತಿನ 5 ಜನ ಕಂಟೆಸ್ಟೆಂಟ್ಗಳು ಅವರವರ ಕೈಯ ರುಚಿಯ ಮುಖಾಂತರ ಅವಲಕ್ಕಿಯಲ್ಲಿ ವಿಭಿನ್ನವಾದಂತಹ ಖಾದ್ಯವನ್ನು, ತಿಂಡಿ ತಿನಿಸುಗಳನ್ನು ತಯಾರು ಮಾಡಿ ಇಟ್ಟಿದ್ದಾರೆ. ಸೊ ಜಡ್ಜಸ್ಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾವ್ ಇಟ್ಸ್ ಅ ಟೈಮ್ ಫಾರ್ ದ ಜಡ್ಜ್ಮೆಂಟ್. ಸೊ ಹಾಗಿರುವಾಗ ಫಸ್ಟ್ ಆಫ್ ಆಲ್ ಮೇಡಮ್ ಇಂದ ಶುರು ಮಾಡುವ, ಯಾಕಂದ್ರೆ 2 ನಿಮಿಷ ಮೊದಲೇ ಫಿನಿಶ್ ಮಾಡಿದ್ದಾರೆ. ಸೊ ಹಾಗಿರುವಾಗ ಮೇಡಮ್ ಪ್ಲೀಸ್. ಸಂತೋಷ್ ರೈಸ್ ಅವಲಕ್ಕಿ ತುಂಬ ಚೆನ್ನಾಗಿದೆ. ನಂಗೆ ಖುಷಿ ಆಯಿತು ಮಾಡಿದ್ದು. ನಂಗೆ ಮತ್ತೆ ಇಲ್ಲಿ ನನಗೆ ಅವಕಾಶ ಕೊಟ್ಟದಕ್ಕೆ ತುಂಬ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ ಅನಿಸ್ತೇನೆ. ಮತ್ತು ಚೆಂದ ನಮಗೆ ಒಳ್ಳೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಮೊದಲಿಗೆ ಸ್ವಲ್ಪ ಹೆದರಿಕೆ ಇತ್ತು. ಈಗ ಆರಾಮ್ ಇನ್ನೊಮ್ಮೆ ಮಾಡೋಣ ಅಂತ ಬರ್ತಾ ಇದೆ. ಖುಷಿ ಆಯಿತು ನೋಡಿ. ಸ್ವಲ್ಪ ಗಟ್ಟಿ ಇರ್ತದೆ. ಉಂಡೆ ಹಾಗೆ ಕಟ್ಟಲಿಕ್ಕೆ ಆಗೋದಿಲ್ಲ ಅದು. ಅದೇ ಹಾಗೆ ಮಾಡೋದು. ಅದಕ್ಕೆ ಸ್ವಲ್ಪ ತಿನ್ನಲಿಕ್ಕೆ ಗಟ್ಟಿ ಆದರೂ ನಾಳೆ ಸರಿಯಾ ಹೀಗೆ ಸ್ವಲ್ಪ 4 ದಿವಸ ಇಟ್ಕೊಂಡು ತಿನ್ನುವಂಥ ಕಜ್ಜಾಯ. ಮಧ್ಯದಲ್ಲಿ ತುಪ್ಪ ಹಾಕಿದ್ದೇನೆ. ಅದನ್ನು ತುಪ್ಪವನ್ನು ಹಾಕ್ಕೊಂಡು ಸ್ವಲ್ಪ ರುಚಿ ನೋಡಬೇಕು. ಅದನ್ನು ಹಾಗೆ ಹುಡಿ ಹುಡಿಯಾಗೆ ಇರೋದು, ಹಾಗೆ ಹುಡಿ ಹುಡಿಯಾಗೆ ಇಡೋದು. ಉಂಡೆ ಕೊಟ್ಟುವಾಗಿಲ್ಲ ಅದಕ್ಕೆ ಲಡ್ಡು ಅಂತ ಹೇಳೋದಿಲ್ಲ, ಮನೋಹರ ಅಂತ ಹೇಳ್ತೇವೆ. ಮನೋಹರ ಉಂಡೆ ಕಟ್ಟಿದ್ರೆ ಲಡ್ಡು ಥರ ಬರುವುದಿಲ್ಲ. ಬರ್ತದೆ, ಸ್ವಲ್ಪ ಪಾಕ ಎಳೆ ಮಾಡಬೇಕು. ಮೊದಲೇ ತರಬೇಕು ಅದನ್ನು. ಸರಿ, ನೀವು ಹಿರಿಯರು ಇಂಥದ್ದು ನಶಿಸಿ ಹೋಗುವಂಥ ಖಾದ್ಯಗಳನ್ನು ಮಾಡಿದರೆ ಉತ್ತಮ. ಯಾಕೆಂತ ಹೇಳಿದ್ರೆ ಈಗಿನ ಜನರೇಷನ್ ಮರ್ತೋಗಿ, ಈಗಿನ ಜನರೇಷನ್ ಎಲ್ಲ ಸೋಡಾ ಇದು ಉಪಯೋಗಿಸಿ ಮಾಡ್ತಾರಲ್ಲ, ಅದು ಅಷ್ಟು ಒಳ್ಳೇದಲ್ಲ ನಮ್ಮ ಹೆಲ್ತಿಗೆ. ಅದಕ್ಕೆ ಇದನ್ನು ಮಾಡಿದ್ದೀನಿ. ಸ್ವಲ್ಪ ಟೇಸ್ಟ್ ನೋಡ್ತೀವಿ ಹೇಗೆ. ಇದರಲ್ಲಿ ನೀವು ದಪ್ಪ ಅವಲಕ್ಕಿ ಯೂಸ್ ಮಾಡಿದ್ದು ತೆಳು ದಪ್ಪ ಅವಲಕ್ಕಿ ಮಾಡಿದ್ದು. ದಪ್ಪ ಅವಲಕ್ಕಿ, ಹೌದು. ಇದನ್ನ ಕೆಂಪು ಅವಲಕ್ಕಿಯಲ್ಲಿ ಮಾಡ್ಲಿಕ್ಕೆ ಆಗ್ತದ? ಆಗ್ಬೋದು, ಮಾಡ್ಬೋದು. ಶೆಫ್ ಮಿಥುನ್ ಅವರು ಏನಾದರೂ ಹೇಳಲಿಕ್ಕಿದೆಯಾ? ಫಸ್ಟ್ ಟೈಮ್ ಏನು ತಿಂದೆ. ದಿಸ್ ಇಸ್ ದ ಬೆಸ್ಟ್. ಓಕೆ. ಸೊ ಇಂಚ ಈ ಕೆಫೆಟ್ ಕ್ಯೂಸಿನ್ ಲೈನ್ ರೆಸ್ಟೋರೆಂಟ್ ಪುರ ಇಂಚಿಂದ ಪುರ ಎಲ್ಲ ಸರ್ವ್ ಮಲ್ಪರೆ ಆಪ್ಷನ್ಸ್ ಉಂಡೆ ಅವ್ರು ಮೆನು ಪುರ ಇಂಚಿಂದ ಪುರ ಐಟಮ್ಸ್ ತಿಕ್ಕೊಂಡೆ ಲೈಕ್ ಅಥೆಂಟಿಕ್ ಆದ ಒಂದು ಅಥೆಂಟಿಕ್. ಎಸ್, ನಮ್ಮ ಹೋಟೆಲ್ ಲೈನ್ಸ್ ಅಥೆಂಟಿಕ್ ಮೋಸ್ಟ್ಲಿ ಕಮ್ಮಿ ಆಗ ಅದೇ. ಬಟ್ ಫಾಸ್ಟ್ ಫುಡ್ ಆಲ್ಮೋಸ್ಟ್ ಅಂಚಿಂದ ಫುಡ್ ಪೋಪು. ಸೊ ಅಂಚಾದಕ್ಕೂ ನಾ ಮೇಡಮ್ ಒಂದು ಇನಿಷಿಯೇಟಿವ್ ಎಡ್ಡೆ ಉಂಟಪ್ಪಟ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಖಂಡಿತ ಮೇಡಮ್, ತುಂಬಾ ಚೆನ್ನಾಗಿದೆ. ಸ್ವೀಟ್ ಎಲ್ಲಂತೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಮೇಡಮ್ ತಮ್ಮನ್ನೀಗ ಕಳಿಸ್ತಾ ಇದ್ದಾರೆ.
ಗಡಿ ಬಿಡಿಯಲ್ಲಿ ಸೂಪರ್ ಜಟ್ಪಟ್ ಅಲ್ಲಿ ಒಂದು ಸೂಪರ್ ಆಗಿ ಮಾಡಿದ್ದಾರೆ. ಎಸ್ ಮೇಡಮ್ ಪ್ಲೀಸ್. ಬಿಸಿ ಬಿಸಿಯಾದ ಅದ್ಭುತವಾದ ಅವಲಕ್ಕಿ ಬಿಸಿಬೇಳೆಬಾತು ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಸುದರ್ಶನ್ ಅವರು ನೋಡ್ತಾ ಇರೋದು ಹೇಗೆ ಅನಿಸ್ತಾ ಇದೆ? ಕಂಪ್ಲೀಟ್ ಒಂದು ಮೀಲ್ ತರ ಕಾಣ್ತಾ ಇದೆ ಅದು ನೋಡಿ. ಅದು ಹಬ್ಬದಲ್ಲಿ ಮತ್ತೆ ಮದುವೆ ಸಮಾರಂಭಗಳಲ್ಲೆಲ್ಲ ಮಾಡ್ತಾರೆ. ಹಾಗೇನೆ ಇದೆ ಮೇಡಮ್, ಅದು ನೋಡ್ಲಿಕ್ಕೂ ಹಾಗೇನೆ ಕಾಣ್ತಾ ಇದೆ. ಸೂಪರ್ ಆಗಿದೆ ಅದು. ಬಿಸಿಬೇಳೆ ಬಾತ್ ಅಂತ ಹೇಳಿದ್ರೆ ತುಂಬಾ ಅದಕ್ಕೆ ಇದು ಖಾರ ಬೂಂದಿ ಸಹ ಮಿಕ್ಸ್ ಮಾಡಿ ನನಗೆ ಪರ್ಸನಲಿ ಆಗಿ ಬಿಸಿಬೇಳೆ ಬಾತ್ ಅಂತ ಹೇಳಿದ್ರೆ ತುಂಬ ಇಷ್ಟ. ನಾನೀಗ ನಾರ್ತ್ ಆ ಸೈಡ್ ಇಲ್ಲ, ಈಗ ನಮ್ಮ ಊರಿಂದ ಬಿಟ್ಟು ಹೊರಗಡೆ ಹೋಗುದು ಅಂತ ಹೇಳಿ ಆದರೆ ಬಿಸಿಬೇಳೆ ಬಾತ್ ಪ್ರಿಫರ್ ಮಾಡ್ತೇನೆ, ಹೊರಗಡೆ ಹೋಗಿ ಹೋಟೆಲ್ಗಳಲ್ಲಿ ಏನಾದರೂ ಊಟ ಮಾಡೋದು ಅಂತ ಹೇಳಿ. ಆದರೆ ಹಾಗೆ ಅವಲಕ್ಕಿಯಲ್ಲಿ ಒಂದು ಬಿಸಿಬೇಳೆ ಬಾತ್ ಆಗ್ತದೆ ಅಂತೇಳಿ ಇವತ್ತು ಗೊತ್ತಾಗಿದೆ. ಹಾಗೆ ಅದನ್ನೊಂದು ಟೇಸ್ಟ್ ಮಾಡುವ ಎಕ್ಸೈಟ್ಮೆಂಟ್ ನನಗೆ ಫಸ್ಟಿಂದಲೇ. ಅವರನ್ನು ಸ್ಪೆಷಲ್ ಆಗಿ ಹೇಳಬೇಕು ಅಂತ ಏನಂತ ಹೇಳಿದರೆ, ಬಂದಾಗದಿಂದ ಎಷ್ಟು ಗಡಿ ಬಿಡಿಯಲ್ಲಿ 20 ನಿಮಿಷದಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಬಿಸಿಬೇಳೆ. ಅದನ್ನು ಅವರು ನಗುತ್ತಾ ಮಾಡಿದ್ದಾರೆ. ಒಂದು ಸ್ವಲ್ಪ ಕೂಡ ಟೆನ್ಷನ್ ನಂಗೆ ಕಾಣಲಿಲ್ಲ ಅವರ ಮುಖದಲ್ಲಿ. ಈಗ ಕೂಡ ತಂದಿಟ್ಟು ಈಗ ಕೂಡ ನೋಡಿ ಅವ್ರು ನಗಾಡ್ತಾನೆ ಇದ್ದಾರೆ. ಟೆನ್ಷನ್ ಅಂದ್ರೆ ಟೇಸ್ಟ್ ಏನಿದೆ ಈ ಬಿಸಿಬೇಳೆ ಬಾತಿನ ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಆಗ್ತದೆ. ಮಕ್ಕಳಿದ್ದಾಗ ಮಾಡ್ತಾ ಇದ್ದೆ ಜಾಸ್ತಿನ. ನಾವು ಟ್ರಾನ್ಸ್ಫರ್ ಆದಾಗ ನಮ್ಗೊಬ್ರು ಊಟ ಕರೆದು ಇದನ್ನ ಮಾಡ್ಕೊಟ್ಟಿದ್ರು. ಹೌದಾ? ಅವಾಗಿಂದ ಮಾಡ್ತಾ ಇದ್ದೆ. ಇನ್ನೊಂದು ಏನಂತ ಹೇಳಿದ್ರೆ ಪ್ರತಿಯೊಂದು ರೆಸಿಪಿಯಿಂದ ಒಂದೊಂದು ಸ್ಟೋರಿನೂ ಇರುತ್ತೆ, ಅದಕ್ಕೆ ಬಿಹೈಂಡ್ ಒಂದು ಏನಾದ್ರೂ ಒಂದು ಮೆಮೊರೀಸ್ ಇರುತ್ತೆ ಅಲ್ವಾ? ಮದುವೆ ಆದಾಗ ಊಟಕ್ಕೆ ಕರೆದಿದ್ರು ನಮ್ಮನ್ನ. ಅವಾಗ ಬ್ರಾಹ್ಮಣರವ್ರು ಊಟಕ್ಕೆ ಕರೆದಿದ್ರು. ಅವಾಗ ಬಿಸಿಬೇಳೆ ಬಾತು ಬಜ್ಜಿ ಎಲ್ಲ ಅವಲಕ್ಕಿಲಿ ಮಾಡಿ ಕೊಟ್ಟಿದ್ರಾ? ಹೌದೌದು, ಅವರೇ ಹೇಳಿದ ಅವಲಕ್ಕಿಲಿ ಅಂತ ಹೇಳಿ. ಅವಾಗಿಂದ ನಾನು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೆ ಹಬ್ಬದಲ್ಲೆಲ್ಲ. ಸೂಪರ್. ಮುಖದಲ್ಲಿ ಟೆನ್ಷನ್ ಕಾಣಲಿಲ್ಲ, ಪ್ಲೇಟಲ್ಲಿ ಟೆನ್ಷನ್ ಕಾಣ್ತಾ ಇದೆ. 20 ನಿಮಿಷದಲ್ಲಿ ಟೈಮ್ ಆಗ್ತದೆ. ಬಟ್ ಏನೇ ಆಗಿಲ್ಲ ಅಂದ್ರೆ ಎಲ್ಲ ಹುರಿದು ಮಾಡಿದ್ದಲ್ಲ. ಈಗ ರೆಡಿ ಪೌಡ್ರ್ ಆದ್ರೆ ಜಟ್ಪಟ್ ಮಾಡ್ಬಿಡ್ಬೋದು. ಎಲ್ಲ ರೆಡಿ ಪೌಡ್ರ್ ಎಲ್ಲ ಮೆಣಸಿನಕಾಯಿ ಚೀಲಿ ಎಲ್ಲ ಹುರಿದು ಮಾಡಿದ್ದಲ್ಲ, ಹಾಗಾಗಿ ಟೇಸ್ಟ್ ಇರೋದೇ ಹುರಿದು ಮಾಡಿದ್ರೆ ಮಾತ್ರ. ಅಲ್ಲ, ಮೊದಲೇ ಪೌಡ್ರ್ ಮಾಡಿ ಇಟ್ಕೊಂಡ್ರು ಸಹ ನಾವು ಯಾವಾಗ ಬೇಕು ಅವಾಗ ಮಾಡ್ಕೋಬಹುದು. ಸೂಪರ್ ಸೂಪರ್. ಎನಿವೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಎಲ್ಲರೂ ಕೂಡ 20 ನಿಮಿಷದಲ್ಲಿ ಒಂದೊಂದು ಮಾಡೋದೇ ಟೆನ್ಷನ್ ಅಂತ ಆದರೆ, ನೆಕ್ಸ್ಟ್ ಬರ್ದಂತಹ ಕಂಟೆಸ್ಟೆಂಟ್ ಏನಿದ್ದಾರೆ ಅಂತ ಹೇಳಿದ್ರೆ ಒಂದಲ್ಲ 2 ರೆಸಿಪಿ ಮಾಡಿದ್ದಾರೆ. ಓಕೆ, ಸೊ ಹಾಗಾದರೆ ಮುಖದಲ್ಲಿ ನಗು ಬೇರೆ ಇದೆ. ಎಸ್, ಸೊ ಮೇಡಮ್ ಪ್ಲೀಸ್ ಈಗ ನಿಮ್ಮ ಟೈಮ್ ಪ್ರೆಸೆಂಟ್ ಮಾಡಲಿಕ್ಕೆ. ಎಸ್, ಸೊ ನೀವು ಮೊದಲೇ ಒಂದು ಪ್ಲ್ಯಾಂಡ್ ಆಗಿದ್ರೆ 2 ರೆಸಿಪಿ ಮಾಡಬೇಕಂತ ಹೇಳಿ? ಇಲ್ಲ, ಆ್ಯಕ್ಚುಲಿ ನನಗೆ 20 ಮಿನಿಟ್ಸ್ ಅಂತ ಗೊತ್ತಿತ್ತು. ಬಟ್ ನಾನು ಯೋಚನೆ ಮಾಡಿದ್ದು ಬೇರೆ ಕುಕ್ಕರ್ ಶೋ ಎಲ್ಲ ಹೋಗುವಾಗ ತುಂಬ ಐಟಮ್ಸ್ ಮಾಡ್ತಾರೆ. ಆಗ ಇಲ್ಲಿ ಸಹ ಹಾಗೇನೆ ಮಾಡ್ಬೋದು. ನಾನು ಒಂದು ಐಟಮ್ ಹೇಗೆ ಮಾಡೋದು ಹೇಗೆ, ನಾನು 2 ಐಟಮ್ ಮಾಡಿದ್ದು. ಸೂಪರ್. ಆದರೆ ಅದರಲ್ಲಿ ಸಹ ನನಗೆ ಆಯಿತು 20 ಮಿನಿಟ್ಸಲ್ಲಿ 2 ಐಟಮ್ ಹೇಗೆ ಮಾಡೋದು, ಈಸಿದ್ದೇ ತಗೊಳ್ಳುವ ಅಂತ ಹೇಳಿ ಆ ಥರ ಮಾಡಲಿಕ್ಕೆ. ಮೊಸರು ಅವಲಕ್ಕಿಗೆ ಯಾವ ಅವಲಕ್ಕಿ ಉಪಯೋಗ ಮಾಡಿದ್ದೀವಿ? ದಪ್ಪ ಅವಲಕ್ಕಿ. ಹೌದು. ಸೈಡಲ್ಲಿ ಹಾಕಿರುವಂಥ ಡ್ರೈ ಫ್ರೂಟ್ಸ್ ಅದರಲ್ಲೂ ಇದೆಯಾ ಅಥವಾ ಸೈಡಿಗೆ ಮಾತ್ರವಾ? ಎಲ್ಲ ತಿನ್ಬೋದು ಒಟ್ಟಿಗೆ. ಅದರಲ್ಲೂ ಮೇಡಮ್, ನೀವು ಲಡ್ಡು ಮಾಡಿದ್ರಲ್ವಾ, ಅದು ಅದೇ ದಿವಸ ತಿನ್ಬೇಕು ಅಥವಾ ಸ್ಟೋರ್ ಮಾಡಿ ಇಡ್ಬೋದಾ? ಫ್ರೀಸ್ ಮಾಡಿ ಅಥವಾ ಡಬ್ಬದಲ್ಲಿ ಹಾಕಿ ಇಡ್ಬೋದು. ಇಡುವವರ ಮನೆಯಲ್ಲಿ ಇಡ್ತಾರೆ, ತಿನ್ನೋರ ಮನೇಲಿ ಒಂದೇ ದಿನದಲ್ಲಿ ಖಾಲಿ ಆಗುತ್ತೆ ಬಿಡಿ. ಹೌದು, ಯಾಕಂದ್ರೆ ಸ್ವೀಟ್ ಖಾಲಿ ಮಾಡ್ತಾರೆ, ನಮ್ಮ ಮನೇಲಿ ಖಾಲಿ ಆಗುತ್ತೆ ಅಲ್ವಾ? ಬಟ್ ಅದರಲ್ಲಿ ನಮಗೆ ಕೊಬ್ಬರಿ ಏನಂದ್ರೆ ಹಸಿ ಕೊಬ್ಬರಿ ಹಾಕಿಲ್ಲಲ್ಲ, ಸೊ ಹಾಗಾಗಿ ಇಡ್ಬೋದು ಅದನ್ನ. ಅದರ ಒಂದು ಫೀಲ್ ನೋಡಿದಾಗ ನಮ್ಮ ಸುದರ್ಶನ್ ಸರ್ ಅವರು ಮಾಡೋದು ಕೂಡ ಅದೇ ತರ ಆಲ್ಮೋಸ್ಟ್ ಎಲ್ಲ ಅಲ್ವಾ? ಹೌದು, ನೋಡ್ತೀರಾ? ನೋಡ್ತಾ ಇರ್ತೇನೆ ನಾನು, ರೆಗ್ಯುಲರ್ ನೋಡ್ತೀನಿ. ಯಾವ್ದು ಟ್ರೈ ಮಾಡಿದ್ದೀರಾ? ನಾನು ಅದರಲ್ಲಿ ಆಲ್ಮೋಸ್ಟ್ ಅವರು ನಮಗೆ ಡೈಲಿ ಸಾಂಬಾರೆಲ್ಲ ಕೆಲವು ಮಾಡಿದ್ದಾರಲ್ಲ, ಅದನ್ನೆಲ್ಲ ಮಾಡಿದ್ದೇನೆ. ಬಟಾಣಿ ಗಸಿ ಅದೊಂದು ನನಗೆ ಅದು ಭಾರಿ ಚಂದ ಬಂದಿದೆ. ಮತ್ತೆ ಅವ್ರದ್ದು ವಿಡಿಯೋದಲ್ಲಿ, ಈಗ ನಾನು ಹೇಳಿದ್ರೆ ತಪ್ಪಾಗುತ್ತೆ ಕಂಟೆಸ್ಟೆಂಟ್ ಆಗಿ ಎಂತಂತ ಹೇಳಿದ್ರೆ, ಅವ್ರದ್ರಲ್ಲಿ ಅಡಿಗೆ ಏನ್ ಮಾಡ್ತಾರೆ ಅದಲ್ಲ ನಮ್ಗೆ, ಅವರು ಎಲ್ಲಿಂದ ಗುಡ್ಡೆಯಿಂದ ಅಲ್ಲಿಂದ ಇಲ್ಲಿಂದೆಲ್ಲ ತೆಗೆದುಕೊಂಡು ಬಂದು, ಮತ್ತೆ ಆ ಸೌಂಡ್ಸ್, ತೆಂಗಿನಕಾಯಿ ತುರಿಯೋದು, ವೆಜಿಟೇಬಲ್ ಕಟ್ ಮಾಡೋದು, ಮತ್ತೆ ಕಲ್ಲಲ್ಲಿ ಅರಿಯೋದು. ನಿಮ್ಗೆ ಒಂಥರ ಈ ಥಿಯೇಟರ್ ಅಲ್ಲಿ ಕುತ್ಕೊಂಡು 3D ಎಫೆಕ್ಟ್ ಅಲ್ಲಿ ನೋಡಿದಾಗ ಆಗುತ್ತಾ? ಖುಷಿ ಆಗುತ್ತೆ. ಸುದರ್ಶನ್ ಸರ್ ಪಲ್ಲೆ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿದೆ ಲಡ್ಡು. ಫಸ್ಟ್ ನಾನು ಲಡ್ಡು ಟೇಸ್ಟ್ ಮಾಡಿದ್ದೆ, ತುಂಬಾ ಒಳ್ಳೆಯದಾಗಿ ಉಂಟು. ತುಪ್ಪ ಮತ್ತೆ ಅದಕ್ಕೆ ಉಪಯೋಗ ಮಾಡಿದಂತಹ ಎಲ್ಲ ಅವಲಕ್ಕಿಯನ್ನು ಹುಡಿ ಮಾಡಿದ್ರೆ. ಹೌದು, ತೆಳುವ ಅವಲಕ್ಕಿ ಒಳ್ಳೆಯದಾಗಿದೆ. ಒಂದು ಫ್ರೈ ಮಾಡಿದ್ದು ಮತ್ತು ಇದರಲ್ಲಿ ತುಪ್ಪದ ಒಳ್ಳೆ ಟೇಸ್ಟ್ ಕೂಡ ನಮಗೆ ಸಿಗ್ತಾ ಉಂಟು. ಮೊಸರು ಅವಲಕ್ಕಿ ನಾನು ಇದುವರೆಗೆ ಟೇಸ್ಟ್ ಮಾಡಲಿಲ್ಲ, ಈಗ ಫಸ್ಟ್ ಟೈಮ್ ಟೇಸ್ಟ್ ಮಾಡಿರುವಂಥದ್ದು. ನಾರ್ಮಲ್ ನಮಗೆ ನಾವು ಮೊಸರನ್ನ ಅಂತ ಹೇಳಿಕೊಂಡು ನಾವೇನು ಮಾಡ್ತೇವೆ ಅದೇ ರೀತಿಯಲ್ಲಿ ತುಂಬ ಚೆನ್ನಾಗಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಸೊ ಮೇಡಮ್ ರೆಡಿ ಆಗಿದ್ದೀರಲ್ಲ?
ಎಸ್, ಏನ್ ಅನಿಸ್ತಾ ಇದೆ ಮನಸ್ಸಲ್ಲಿ? ಭಾರಿ ಖುಷಿ ಆಯ್ತು. ಭಾರಿ ಖುಷಿ ಆಯ್ತು ಅಂದ್ರೆ 20 ನಿಮಿಷದಲ್ಲಿ ಆಯ್ತಲ್ಲ, ಅದೇ ಖುಷಿ. 20 ನಿಮಿಷದಲ್ಲಿ ಕಂಪ್ಲೀಟ್ ಆಯ್ತಲ್ಲ, ಅದು ಖುಷಿ ಆಯ್ತು ಅವರಿಗೆ. ಎಸ್ ಮೇಡಮ್, ಪ್ಲೀಸ್. ಮೇಡಮ್, ಆಕ್ಚುಲಿ ಏನ್ ಮಾಡಿರೋದು ನೀವು? ಅದು ಸ್ನ್ಯಾಕ್ಸ್, ಅವಲಕ್ಕಿ ಸ್ನ್ಯಾಕ್ಸ್. ಅದಕ್ಕೆ ಹೆಸರೇ ಅವಲಕ್ಕಿ ಸ್ನ್ಯಾಕ್. ಓಕೆ. ಎಸ್, ಶೆಫ್ ಮಿಥುನ್ ಅವರು. ಐಟು ಪೊಟ್ಯಾಟೊ ಮಾಡ್ತಾರೆ, ಬಟಾಟೆ ಬಾಡ್ದು, ಬೊಕ್ಕ ಒಂದು ಅರಿತ ಪುಡಿ ಚೂರು, ಬೊಕ್ಕ ಒಂದು ಗೋಧಿ ಪುಡಿ ಚೂರು, ಬೊಕ್ಕ ಶುಂಠಿ, ಬೊಕ್ಕ ಕಾಯಿ ಮುಂಚೆ, ಕೊತ್ತಂಬರಿ ಸೊಪ್ಪು, ಬೇವು ಸೊಪ್ಪು, ಖಾರಾಗ ಚಿಲ್ಲಿ ಫ್ಲೇಕ್ಸ್. ಟೇಸ್ಟ್ ಇದೆ ಸರ್. ಐಟ್ ಒಂಜಿಗೆ ಏನ್ರ ಇರ್ತದೆ ಈ ಬಜಿ ಲೈಟ್ ಪಾಡ್ದಿನ ಹೌ ಇಟ್ ಟೇಕ್ಸ್ ಮೇಜರ್ ರೋಲ್ ಐಟ್ ಗೊತ್ತಾ ಒಂದುಂಡೆ ಈಗ ಸ್ನ್ಯಾಕ್ ಗೊತ್ತಾ ಒಂದಿಜ್ಜಿ. ಓಕೆ. ಐಟ್ ಬಜಿಲೇ ಜಾಸ್ತಿ ಮಾಡ್ತೀನಿ. ಒಂಜಿ ಕಪ್ ಬಜಿಲಿಗೆ ಪೂರ ಕ್ವಾರ್ಟರ್ ಪಾಡ್ದು, ಕ್ವಾರ್ಟರ್ ಪೂರ ಅಲ್ಲ, ಫ್ಲೇವರ್ ಸರಿ ಅವನುಂಟು, ಮ್ಯಾಚ್ ಅವನು. ತಕ್ಷಣಕ್ಕೆ ತಿನ್ನುವಾಗ ಅವಲಕ್ಕಿಯಿಂದ ಮಾಡಿದಂತ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಯಾರಿಗಾದರೂ ಈ ಥರ ಕ್ವೆಶನ್ ಕೇಳೋದಿದ್ರೆ ಅಥವಾ ಸರ್ಪ್ರೈಸ್ ಏನಾದರೂ ಕೊಡೋದಿದ್ರೆ ಒಳ್ಳೆಯದಾಗಿದೆ. ಈ ಕಡೆ ನಾವು ಮೈಸೂರು ಕಡೆ ಹೋಗುವಾಗ ಮದ್ದೂರು ವಡೆ ಅಂತ ಸಿಗುತ್ತೆ, ಅದು ಇನ್ನೂ ಕ್ರಿಸ್ಪಿ ಇರುತ್ತೆ, ಸ್ವಲ್ಪ ಇದಕ್ಕಿಂತ ಹೆಚ್ಚು ಕ್ರಿಸ್ಪಿ ಇರುತ್ತೆ. ಸ್ವಲ್ಪ ಆ ರೀತಿಯಾಗಿ ಬಂದಿದೆ. ಇದರಲ್ಲಿ ಆ ಚಿಲ್ಲಿ ಫ್ಲೇಕ್ಸ್ ಅದೆಲ್ಲ ಮಧ್ಯದಲ್ಲಿ ಸಿಗುವಾಗ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್. ಅಂದ್ರೆ ಅವಲಕ್ಕಿ ಯಾರಿಗೆ ಇಷ್ಟ ಇಲ್ಲ ಅದು ಗೊತ್ತಿಲ್ಲ. ನೀವು ಹೇಳಿದ್ರಲ್ಲ ಮಗಳಿಗೆ ಇಷ್ಟ ಇಲ್ಲ, ಈ ಥರನೇ ಕೊಡ್ತೀರಾ ಮಾಡಿ ಕೊಡೋದು ಸಂಜೆ ಬರುವಾಗ. ಇದೆಲ್ಲ ಅಮ್ಮಂದಿರ ಒಂದು ಪ್ರೀತಿಯ ಟ್ರಿಕ್ಸ್, ಮಕ್ಕಳು ತಿನ್ಬೇಕು ಅಂತ ಹೇಳಿ ಅಲ್ವಾ ಮೇಡಮ್? ಹೌದು, ಅದರಲ್ಲಿ ಎಲ್ಲ ಹಾಕ್ತೇವಲ್ಲ ನಾವು, ಕೊತ್ತಂಬರಿ ಸೊಪ್ಪು. ಇಲ್ಲದ್ರೆ ಪದಾರ್ಥ ಅಲ್ಲಿ ಆದ್ರೆ ತೆಗೆದು ಅದು ತಿನ್ನೋದಲ್ಲ, ಇದು ಒಟ್ಟಿಗೆ ಎಲ್ಲ ಫ್ರೈ ಆದಾಗ ಒಟ್ಟಿಗೆ ಹೋಗ್ತದೆ ಎಲ್ಲ. ಕರೆಕ್ಟ್, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಎಸ್, ಇನ್ನು ಕಡೆಯ ಕಂಟೆಸ್ಟೆಂಟ್ ಇದ್ದೀರಾ, ಸೊ ಫೈನಲಿ ಆಲ್ ಸೆಟ್ ಅಲ್ಲ ಮೇಡಮ್? ಓಕೆ, ಎಸ್ ಪ್ಲೀಸ್. ಮೇಡಮ್, ಆ್ಯಕ್ಚುಲಿ ಏನದು ನೀವು ಮಾಡಿರುವಂಥದ್ದು? ಅಂದರೆ ಅವಲಕ್ಕಿ ಸ್ವೀಟ್ ಪೊಂಗಲ್ ಅಂತೇಳಿ ಈಗ ಪೂಜೆಗೆಲ್ಲ ಮಾಡ್ತೇವಲ್ಲ ಆ ಥರ ಮಾಡೋದು. ಅವಲಕ್ಕಿ ಸ್ವೀಟ್ ಪೊಂಗಲ್. ಓಕೆ. ಜಾಸ್ತಿ ಪೂಜೆಗೆಲ್ಲ ಬಳಸ್ತಾರೆ. ಪೂಜೆಗೆ. ಓಕೆ. ಸೊ ಇಟ್ಸ್ ಬೇಸಿಕಲಿ ಸ್ವೀಟ್ ಅಲ್ವಾ? ಸ್ವೀಟ್. ಎಸ್. ಸೊ ಸುದರ್ಶನ್ ಸರ್ ಹೇಳಿ. ಪೊಂಗಲ್ ಫಸ್ಟ್ ಟೈಮು ಅವಲಕ್ಕಿಯಿಂದ ಟೇಸ್ಟ್ ಮಾಡ್ತಾ ಇರುವಂಥದ್ದು. ತುಂಬ ಚೆನ್ನಾಗಿದೆ. ತೆಂಗಿನಕಾಯಿ ಸರಿಯಾಗಿ ಹಾಕಿದ್ದಾರೆ, ಏನು ಕಡಿಮೆ ಮಾಡಲಿಲ್ಲ. ಧಾರಾಳ ತೆಂಗಿನಕಾಯಿ ಧಾರಾಳ ಹಾಕಿದ್ದಾರೆ ಅಲ್ಲ ಮೇಡಮ್? ಅಲ್ಲ, ಟೇಸ್ಟ್ ಬಗ್ಗೆ ತುಂಬ ಚೆನ್ನಾಗಿದೆ ಫ್ರ್ಯಾಂಕ್ಲಿ. ಅವರಿಗೆ ಟೈಮ್ ಸಿಗಲಿಲ್ಲ ಕಾಣ್ತದೆ, ಎಲ್ಲ ಡೆಕೋರೇಷನ್ ಆಗಿರೋದೇನು ಮಾಡಲಿಲ್ಲ. ಲಾಸ್ಟಿಗೆ ಸ್ವಲ್ಪ ಗಡಿಬಿಡಿ ಆಯ್ತು ಅಂತ. ಟೇಸ್ಟಿನ ಮಟ್ಟಿನಲ್ಲಿ ಏನೂ ತೊಂದರೆ ಇಲ್ಲ. ಅವಲಕ್ಕಿಯಿಂದ ಒಂದು ಟ್ರೈ ಮಾಡಬಹುದಾದಂಥ ಒಂದು ರೀತಿಯ ವೆರೈಟಿ. ಪೊಂಗಲ್ ಹೇಳೋದಿದ್ರೆ ಇನ್ನೂ ಅದು ಲಿಕ್ವಿಡ್ ಫಾರ್ಮಲ್ಲಿ ಇರಬೇಕು. ಇನ್ನೂ ಸಹ ಇದು ಪೂಜೆಗೆ ಪೊಂಗಲ್ ಟೇಸ್ಟ್ ಬರ್ತಾ ಇಲ್ಲ. ಪೊಂಗಲ್ಗೆ ನೀವು ಇನ್ನೂ ಹೆಚ್ಚಿಗೆ ಬೆಲ್ಲ ಹಾಕಬೇಕು. ಬೆಲ್ಲ ಇದರಲ್ಲಿ ಹಾಗೆ ಕೆಲವೊಂದು ಕಡೆಗೆ ಚಂಕ್ಸ್ ಹಾಗೆ ಸಿಗ್ತಾ ಇದೆ, ಆ ರೀತಿ ಆಗಬಾರ್ದು. ಅದು ಬೆಲ್ಲದಲ್ಲಿ ಬ್ಲೆಂಡ್ ಆಗಿ ಸ್ವಲ್ಪ ಗಟ್ಟಿ ಬರಬೇಕು. ಈ ಥರ ಹುಡಿ ಹುಡಿ ಪೊಂಗಲ್ ಬರೋದಿಲ್ಲ. ಅಂದರೆ ಪೂಜೆಗೆಲ್ಲ ಬಳಸ್ತಾರಲ್ಲ ಆ ಥರ. ಪೂಜೆಗೆ ಮಾಡೋದಿದ್ರೆ ನಾವು ನೈವೇದ್ಯಕ್ಕೆ ಮಾಡ್ತೇವೆ, ಅದು ಪೊಂಗಲ್ ಆಗೋದಿಲ್ಲ. ಇದು ಪೊಂಗಲ್ ಅಲ್ಲ. ನನಗೆ ಹೆಸರು ಗೊತ್ತಿಲ್ಲ, ಅದಕ್ಕೆ ನಾನು ಆ ಥರ ಪೊಂಗಲ್ ಅಂತ ಹೇಳಿದ್ಮೇಲೆ ನೀವು ಅದಕ್ಕೆ ಸ್ವಲ್ಪ ಹೆಸರು ಬೇಳೆ ಹಾಕಲೇಬೇಕು, ಅದು ಪೊಂಗಲ್ ಆಗ್ತದೆ. ಅಂದರೆ ನನಗೆ ಬರೀ ಅನ್ನದಿಂದ ಪೊಂಗಲ್ ಆಗೋದಿಲ್ಲ, ಅವಲಕ್ಕಿಯಿಂದ ಪೊಂಗಲ್ ಆಗೋದಿಲ್ಲ. ಸೊ ವೀಕ್ಷಕರೇ, ಈ 5 ಜನ ಕಂಟೆಸ್ಟೆಂಟ್ಸ್ಗಳ ಒಂದು ರಿಸಲ್ಟ್ ಏನಿದೆ ಖಂಡಿತವಾಗ್ಲೂ ಜಡ್ಜಸ್ಗಳು ಹೇಳ್ತಾರೆ. ಬಟ್ ಈ ಎಪಿಸೋಡಲ್ಲಿ, ಮೊದಲ ಸುತ್ತಿನಲ್ಲಿ 10 ಜನ ಕಂಟೆಸ್ಟೆಂಟ್ಸ್ ಇದ್ರು. ಸೊ ಈಗ ಆ 10 ಜನರನ್ನು ಕೂಡ ವೆಲ್ಕಮ್ ಮಾಡುವಂತಹ ಟೈಮ್ ಫಾರ್ ದಿ ಫೈನಲ್ ರಿಸಲ್ಟ್ ಆಫ್ ದಿ ಸೆಲೆಕ್ಷನ್. ಸೊ ಫೈನಲಿ ಫಸ್ಟ್ ರೌಂಡ್ ಮುಗಿದಿದೆ. ಜಡ್ಜಸ್ಗಳು ಅವರವರ ಸ್ಕೋರ್ ಅನ್ನು ಕೂಡ ಕೊಟ್ಟಿದ್ದಾರೆ, ನೀವು ಮಾಡಿದಂತಹ ಅವಲಕ್ಕಿಯಲ್ಲಿ ತಯಾರಾದಂತಹ ವಿಭಿನ್ನವಾದಂತಹ ಖಾದ್ಯದ ಮೇಲೆ. ಹಾಗಿರುವಾಗ ನಾವು ಇಟ್ಸ್ ಅ ಟೈಮ್ ಫಾರ್ ದ ಸೆಲೆಕ್ಷನ್. ಸೊ ಇದರಲ್ಲಿ ಸೆಲೆಕ್ಟ್ ಆದವರು ಡೈರೆಕ್ಟ್ ಆಗಿ ಫಿನಾಲೆಗೆ ಹೋಗ್ತಾರೆ. ಸೊ ಫೈನಲಿಗೆ ಈ 10 ಜನರಲ್ಲಿ ಯಾರಾದರೂ ಇಬ್ರು ಮಾತ್ರ ಮುಂದೆ ಹೋಗುವವರು. ಸೊ ಹಾಗಿರುವಾಗ ಯಾರು ಡಿಸಪಾಯಿಂಟ್ ಆಗೋದು ಬೇಡ. ಖಂಡಿತವಾಗ್ಲೂ ಸೆಲೆಕ್ಟ್ ಆಗದವರು ನಮ್ಮ ಎಲ್ಲ ವೀಕ್ಷಕರಿಗೆ ಅವಲಕ್ಕಿಯಲ್ಲಿ ಆಗುವಂತಹ ಒಂದು ವಿಶಿಷ್ಟವಾದಂತಹ ಖಾದ್ಯವನ್ನು ತೋರಿಸ್ಕೊಟ್ಟಿದ್ದೀರಾ. ದಟ್ ಈಸ್ ಅ ಬಿಗ್ಗೆಸ್ಟ್ ಥಿಂಗ್. ಫಾರ್ ದ್ಯಾಟ್ ಕಂಗ್ರ್ಯಾಚುಲೇಷನ್ಸ್. ಓಕೆ. ಸೊ ಹಾಗಿರುವಾಗ ನಾವು ಇಟ್ಸ್ ಅ ಟೈಮ್ ಓವರ್ ಟು ಜಡ್ಜಸ್. ಫಸ್ಟ್ ನಿಮ್ಮ ಡಿಸಿಷನ್ಸ್ಗಳನ್ನು ಹೇಳಿ. ಆ್ಯಂಡ್ ಸುದರ್ಶನ್ ಸರ್, ಫಸ್ಟ್ ನೀವು ಹೇಳಿ, ಹೇಗೆ ಅನಿಸ್ತು ಮೊದಲ ಸುತ್ತಲ್ಲಿ 10 ಜನ ಕಂಟೆಸ್ಟೆಂಟ್ನವರ ಕಾಂಪಿಟೇಷನ್ ತುಂಬ ಫೈಟ್ ಆಗಿತ್ತು ಒಬ್ಬರಿಂದ ಒಬ್ಬರಿಗೆ.
ಒಬ್ಬರಿಂದ ಒಬ್ಬರು ಒಳ್ಳೊಳ್ಳೆ ರೆಸಿಪಿಗಳನ್ನು ಮಾಡಿದ್ದಾರೆ. ನಾವು ಕೆಲವು ಅಂತ ಹೇಳಿದರೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಕೂಡ ಆಗದಾಗಿರುವಂಥ ಕೆಲವು ಇನ್ನೋವೇಟಿವ್ ಐಡಿಯಾಸ್ ಕೆಲವು ಬಂದಿದೆ ಇದರಲ್ಲಿ. ಫೈನಲ್ ಆಗಿರುವಂಥ ನಾವು ತೀರ್ಪು ಕೂಡ ಮಾಡಿದ್ದೇವೆ. ಎಲ್ಲರೂ ಹೇಳಿ ಆದಮೇಲೆ ಲಾಸ್ಟಿಗೆ ನಾವು ಅದನ್ನು ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ. ಸೊ ನನಗನಿಸುತ್ತೆ ಖಂಡಿತವಾಗ್ಲೂ ಪ್ರತಿಯೊಬ್ಬರ ಒಂದು ರೆಸಿಪಿ ಏನಿದೆ ಎಲ್ರಿಗೂ ಪರಿಚಯ ಆಗಿದೆ. ಆ್ಯಂಡ್ ಮತ್ತೊಮ್ಮೆ ತಮ್ಮ ಎಲ್ರಿಗೂ ಕೂಡ ನಮ್ಮ ಟಿ ವಿ ವತಿಯಿಂದ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಅವರು ಪ್ರಸ್ತುತಪಡಿಸಿರುವಂತಹ ಅವಲಕ್ಕಿ ಅದ್ಭುತ ತಂಡದ ವತಿಯಿಂದ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಆ್ಯಂಡ್ ನಾವ್ ಇಟ್ಸ್ ಅ ಟೈಮ್ ಫಾರ್ ದ ಸೆಲೆಕ್ಷನ್. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಅದು ಕಾಂಪಿಟೇಷನ್ ಅಂದಮೇಲೆ ನೀವು ಮಾಡಿದ್ದು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ನೀವು ಎನಿಸ್ಬಾರ್ದು. ಯಾಕೆಂತ ಹೇಳಿದರೆ ಒಂದು ಸರಿ ಸ್ವಲ್ಪ ಚೇಂಜಸ್ ಇರ್ಬೋದು, ಹಾಗಾಗಿ ನಿಮ್ಮದು ತೀರಾ ಹಾಳು ಏನು ಅಂತಿಲ್ಲ. ಯಾಕೆಂತ ಹೇಳಿದರೆ ಎಲ್ಲರೂ ತಯಾರಿಸಿದಂಥದ್ದು ರುಚಿಕರವಾಗಿಯೇ ಇತ್ತು. ಅದೇ ಹೇಳಿದ್ವಿ ನಮಗೆ ಟಫ್ ಆಗಿತ್ತು ಅಂತೇಳಿ. ಸೊ ಇದರಲ್ಲಿ ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ. ಒಂದು ವಿದ್ಯಾ ಶೆಟ್ಟಿ ಅವರು. ಮೇಡಮ್ ಒಂದು ಸ್ಟೆಪ್ ಮುಂದೆ ಬನ್ನಿ. ಕಂಗ್ರ್ಯಾಚುಲೇಷನ್ಸ್. ಓಕೆ. ಸೊ ಇನ್ನೋರ್ವರು ಜ್ಯೋತ್ಸ್ನಾ ಅಶ್ವಥ್. ಕಂಗ್ರ್ಯಾಚುಲೇಷನ್ಸ್. ಸೊ ಅಭಿನಂದನೆಗಳು ಇಬ್ಬರಿಗೂ ಕೂಡ. ಹಾಗಂತ ಹೇಳಿ ಫಿನಾಲೆಯಲ್ಲಿ 10 ನಿಮಿಷದಲ್ಲಿ 5 ಬಗೆ ಮಾಡ್ಲಿಕ್ಕೆ ಇರುತ್ತೆ, ತೊಂದರೆ ಇಲ್ಲಲ್ಲ? ಓಕೆ, ರೆಡಿ ಇದ್ದಾರೆ ಅವರು. ಎಸ್. ಸೊ ಕಂಗ್ರ್ಯಾಚುಲೇಷನ್ಸ್. ಸೆಲೆಕ್ಟ್ ಆದವರಿಗೆ ನೀವು ಫಿನಾಲೆಗೆ ಹೋಗ್ತೀರಾ. ಮತ್ತೊಮ್ಮೆ ಅವಲಕ್ಕಿ ಅದ್ಭುತದ ಈ ಒಂದು ಅದ್ಭುತ ಅಡುಗೆ ಕೋಣೆಯಲ್ಲಿ ಮತ್ತೆ ನಿಮ್ಮ ಸ್ಪರ್ಧೆ ನಡೆಯುತ್ತೆ ಉಳಿದ ಸೆಲೆಕ್ಟ್ ಆದಂತಹ ಕಂಟೆಸ್ಟ್ಗಳ ಜೊತೆ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಉಳಿದವರಿಗೆ ನಾನು ಹೇಳಿದೆ ಡಿಸಪಾಯಿಂಟ್ ಆಗ್ಲಿಕ್ಕಿಲ್ಲ. ನಿಮ್ಮ ಮುಖಾಂತರ ಹೊಸತಾದಂತಹ ಅಡುಗೆಗಳು, ಅವಲಕ್ಕಿಯ ಮುಖಾಂತರ ಮಾಡುವಂತಹ ಖಾದ್ಯಗಳು ಪರಿಚಯ ಆಗಿದೆ. ಎಸ್, ಕಂಗ್ರ್ಯಾಚುಲೇಷನ್ಸ್ ಸೆಲೆಕ್ಟ್ ಆದವರಿಗೆ ಇಬ್ಬರಿಗೂ ಕೂಡ. ಹಾಗೆಯೇ ಸೆಲೆಕ್ಟ್ ಆಗದಿದ್ದರೆ ಡಿಸಪಾಯಿಂಟ್ ಆಗಲಿಕ್ಕಿಲ್ಲ, ನಿಮ್ಮಿಂದ ಹೊಸ ಖಾದ್ಯ ಪರಿಚಯ ಆಗಿದೆ. ಜೊತೆಗೆ ನಿಮ್ಮ ಇಷ್ಟೊಂದು ಚೆನ್ನಾಗಿರುವಂಥ ಇನಿಷಿಯೇಟಿವ್ಗೆ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಕಡೆಯಿಂದ ಸೊ ಖಂಡಿತವಾಗ್ಲೂ ಗೊತ್ತಿದೆ ವಿಭಿನ್ನವಾದಂತಹ ಅವಲಕ್ಕಿಯ ಒಂದು ಆಪ್ಷನ್ಸ್ ಬಂದಿದೆ, ಡಬಲ್ ಸ್ಟಾರ್ ಅವಲಕ್ಕಿ. ಸೊ ಅವರ ಕಡೆಯಿಂದ ಎಲ್ರಿಗೂ ಕೂಡ 2,000 ರೂಪಾಯಿಯ ಒಂದು ನಗದು ಸಿಗ್ತಾ ಇದೆ. ಜೊತೆಗೆ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಆಗಿ ಅವಲಕ್ಕಿ ಹ್ಯಾಂಪರ್ ಆಗೂ ಸಿಗ್ತಾ ಇದೆ. ಅದರ ಜೊತೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಆಯಿಲ್ ಕೂಡ ಸಿಗ್ತಾ ಇದೆ, ವಿಚ್ ಇಸ್ ಅ ವೆರಿ ಹ್ಯಾಪಿ ನೋಟ್ ಅಲ್ವಾ? ಅದಕ್ಕೊಂದು ಜೋರಾದ ಚಪ್ಪಾಳೆ ಕೊಡುವ. ಎಸ್. ಸೊ ಇದನ್ನು ಕೊಡ್ಲಿಕ್ಕೆ ಐ ರಿಕ್ವೆಸ್ಟ್ ನಮ್ಮೊಬ್ರು ಜಡ್ಜ್ ಸುದರ್ಶನ್ ಸರ್ ಅವರು ದಯಮಾಡಿ ಬರಬೇಕು ಟು ಡಿಸ್ಟ್ರಿಬ್ಯೂಟ್ ದಿ ಎನ್ವೆಲಪ್ ಆಫ್ 2,000 ಕ್ಯಾಶ್. ಸೊ ಹಾಗೆಯೇ ಪ್ರತಿಯೋರ್ವ ಕಂಟೆಸ್ಟೆಂಟಿಗೂ ಕೂಡ ಆಗಲೇ ಹೇಳಿದಾಗೆ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ, ಅದು ಕೂಡ ವಿಧ ವಿಧವಾದಂಥ ಅವಲಕ್ಕಿ, ಬಿಳಿ ಅವಲಕ್ಕಿ, ದಪ್ಪ ಅವಲಕ್ಕಿ, ಕೆಂಪು ಅವಲಕ್ಕಿ ಈ ಥರ ಬಂದಿದೆ. ಸೊ ನನಗನ್ನಿಸುತ್ತೆ ಮನೆಯಲ್ಲೂ ಇನ್ನೂ ವೆರೈಟಿ ಟ್ರೈ ಮಾಡಿ ಇದರಲ್ಲಿ. ಸೊ ಇದು ಕೂಡ ಎಲ್ರಿಗೂ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಮೊದಲ ಸುತ್ತಿನ ಮೊದಲ ಎಪಿಸೋಡಲ್ಲಿದ್ದಂತಹ ಕಂಟೆಸ್ಟೆಂಟ್ಗಳು. ಸೊ ಸೆಲೆಕ್ಷನ್ ಕೂಡ ಆಗಿದೆ. ಸೊ ನಮ್ಮ ಎಲ್ಲ ಸ್ಪಾನ್ಸರ್ಸ್ನವರಿಗೂ, ಸ್ಪೆಷಲಿ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ, ಜೊತೆಗೆ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ನಮ್ಮ ಕೋ ಸ್ಪಾನ್ಸರ್ಸ್ ಆಗಿರುವಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜುವೆಲ್ಲರ್ಸ್, ಜೊತೆಗೆ ಫ್ಯಾಂಟಾಸ್ಟಿಕ್ ಆದಂತಹ ಸಾಯಿ ಓಷನ್ ಮಾರ್ಟ್ ಆ್ಯಂಡ್ ವೆನ್ಯೂ ಪಾರ್ಟ್ನರ್ ಬಂದ್ಬಿಟ್ಟು ಮಾಸ್ಟರ್ ಕ್ಲಾಸ್ IDS ಆ್ಯಂಡ್ ಫಾರ್ಮ್ ಬುಟಿಕ್ ಮತ್ತು ಕಾಸ್ಟ್ಯೂಮ್ ಕರ್ಟಸಿ ಮಂತ್ರ IXC ಫ್ಯಾಷನ್ ವಿಲ್ಲಾ. ಸೊ ಇವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಮುಂದಿನ ಎಪಿಸೋಡಲ್ಲಿ ಮತ್ತೆ 10 ಜನ ಕಂಟೆಸ್ಟೆಂಟ್ಗಳು ಬರ್ತಾರೆ. ಅವಲಕ್ಕಿಯಲ್ಲಿ ತಯಾರಾಗುವಂತಹ ಉತ್ತಮವಾದಂತಹ ಖಾದ್ಯಗಳನ್ನು ತೋರ್ಪಡಿಸಿ ಸ್ಪರ್ಧೆಗೆ ಇಳಿತಾರೆ. ಯಾರು ಸೆಲೆಕ್ಟ್ ಆಗ್ತಾರೆ ಮುಂದಿನ ಸಂಚಿಕೆಯಲ್ಲಿ ನೋಡುವ. ಅಲ್ಲಿ ತನಕ ಆರೋಗ್ಯವಾಗಿರಿ ಆ್ಯಂಡ್ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಬಾಯ್. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ, ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜುವೆಲ್ಲರಿ, ಸಾಯಿ ಓಷಿಯನ್ ಮಾರ್ಟ್, ನರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ವೆನ್ಯೂ ಪಾರ್ಟ್ನರ್ IDS ಮ್ಯಾಂಗ್ಳೂರ್, ಮಾಸ್ಟರ್ ಕ್ಲಾಸ್, ಫಾರ್ಮ್ ಬ್ಯೂಟಿ, ಕಾಸ್ಟ್ಯೂಮ್ ಕರ್ಟಸಿ, ಮಂತ್ರ IXC ಫ್ಯಾಷನ್.